100ನೇ ಲೇಖನವಾಗಿ ಸ್ವರ ಸ್ನೇಹಿಜಿಯ ಅಂತ ಶ್ರೀಯುತ ರಾಘವೇಂದ್ರ ಮಯ್ಯ ಹಾಲಾಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ಅಪ್ಪಯ್ಯ ಒಂದಿನ ಪೇಟೆಯಲ್ಲಿ ಹೇಳಿದ್ರಂತೆ, ಉಪ್ಪೂರ್ ಹತ್ರ ಚಟ ಜೋರಾಗಿದೆ, ಅಯ್ಯೋ ಮೈರ್ರೆ ನೀವು ತಲೆಬಿಸಿ ಮಾಡ್ಕೊಳ್ಬೇಡಿ, ನಮ್ಮ ಮನೆ ಕಳಿಸ್ಕೊಡಿ. ನೀವು ಮತ್ತು ಕಾಳಿಂಗನವರ ಒಡನಾಟದ ಬಗ್ಗೆ ನಾನು ಒಟ್ಟಾರೆ ಸುಳ್ಳು ಹೇಳಬಾರ್ದು. ಕಾಳಿಂಗನವರ ಒಡನಾಟ ಏನಿಲ್ಲ. ಸಂತೋಷ ಅಂತ ಇರ್ತದೆ ವ್ಯವಸಾಯ ಮೇಳದಲ್ಲಿ, ನಮಗೊಂದು ಸಂತೋಷ ಅಂತ ಇರ್ತದೆ. ಅದು ಸಂತೋಷ ಸಿಗುವುದು ಬಯಲಾಟ ಮೇಳದಲ್ಲಿ, ನಮ್ಮ ಡೇರಿ ಮೇಳದಲ್ಲ. ಏನು ಬದಲಾವಣೆ ಆಗುದಿಲ್ಲ. ಬದಲಾವಣೆ ಮಾಡಿದ್ರೆ ಗೊತ್ತಿಗೆ ಕಲಾವಿದರು ಅಥವಾ ಸಾಥಿಗಳು ಹೇಳ್ತಾರೆ, ಏನು ನಿನ್ನೆ ಆ ತರ ಹೇಳ್ತಿದ್ರು, ನೀವತ್ತು ಈ ತರ ಹೇಳ್ತೇವೆ, ನಾವು ಏನು ಬಾರಿಸೋದು, ಇದೆಲ್ಲ ಪ್ರಾಬ್ಲಮ್ಗಳು ಸುಮಾರು ಬರ್ತದೆ. ಯಕ್ಷಗಾನದ ವೃತ್ತಿಯಲ್ಲಿ ನನಗೆ ಹೀಗೆ ಬೇಸರ ಆಗಲಿಕ್ಕೆ ಶುರುವಾಯಿತು. ನಿಷ್ಠೂರವಾಗಿ ನಾ ಹೇಳುವ ಅಗತ್ಯತೆ ನನಗೂ ಇದೆ. ನಾನು ಮೇಳ ಬಿಟ್ಟ ಬಗ್ಗೆ ನನಗಿಂತ ಜಾಸ್ತಿ ನನ್ನ ಸ್ನೇಹಿತರಿಗೆ ಬೇಸರ ಎಲ್ಲ ಬಾಯ್ ಬಿಡ್ಲಿಕ್ಕೆ ಆಗ್ತದ ಹೀಗೆ ಅಂತ. ನಮ್ಮ ಎದುರಿಗೆ ಯಾರು ಏನು ಹೇಳುವುದಿಲ್ಲ. ಹಿಂದೆ ನಮ್ಮ ಬಗ್ಗೆ ತುಂಬ ಬೇಜಾರಲ್ಲೇ ಮಾತಾಡ್ತಾರೆ. ವೇಷಗಳೆಲ್ಲ ಏನೋ ಎಲ್ಲ ವೇಷ ಆಗ್ತಾರೆ ನಮಗೆ. ಅಯ್ಯೋ ಮರ ನಮ್ಗೆ ಏನು ಮಾಡೋದು ಹೇಳಿ, ಮೈರಿ ಹೇಳಲಿಕ್ಕೆ ಆಗೋದಿಲ್ಲ, ನಂಗೆ ತುಂಬ ಕಷ್ಟ ಆಗ್ತದೆ ಅಂತ ಅವನ್ನ ಭಾಗವತನಿಗೆ ಒಂದು ಮಾನಸಿಕ ತೊಂದರೆ ಏನಲ್ಲ. ಮೇಳ ಬಿಡುವುದೇ ಒಂದು ಕೊನೆಯ ತೀರ್ಮಾನ. ಸ್ವಾಗತ. ಯಕ್ಷ ಸಾಧಕರು ಸರಣಿ ಲೇಖನದ 100ನೇ ಲೇಖನದ ಈ ಒಂದು ಸುಸಂಬಂಧದಲ್ಲಿ ಇಂದು ನಾವು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಮನೋರಂಜನೆಯ ಮೂಲಕ ಮನೋವಿಕಾಸಕ್ಕೆ ಒಂದು ಕಾರಣವಾಗುವ ಕಲೆ ಯಕ್ಷಗಾನ. ಈ ಯಕ್ಷಗಾನದ ಬಗ್ಗೆ ತುಂಬಾ ಅಭಿರುಚಿ ಇದ್ದ ನಾನು ಯಕ್ಷಗಾನ ಕ್ಷೇತ್ರಕ್ಕೆ ಏನಾದರೂ ಒಂದು ಕಾಣಿಕೆಯನ್ನು ನೀಡಬೇಕೆಂದು ಮೊದಲಿಂದ ಅಭಿಲಾಷೆಯನ್ನು ಹೊಂದಿದವನು. ಹೀಗಾಗಿ ಯಕ್ಷ ಸಾಧಕರು ಎಂಬ ಒಂದು ಸರಣಿ ಲೇಖನವನ್ನು ಪ್ರಾರಂಭಿಸಿರುತ್ತೇನೆ. ಈ ಸರಣಿ ಲೇಖನದ 100ನೇ ಕಂತಿನ ಒಂದು ರೆಕಾರ್ಡಿಂಗ್ ಅನ್ನು ಇಂದು ನಾವು ಮಾಡಿರುತ್ತೇವೆ. ಈ ಯಕ್ಷ ಸಾಧಕರು ಎಂಬ ಸರಣಿಗೆ ನನಗೆ ಮೊದಲಾಗಿ ಪ್ರೇರಣೆ ಹಾಗೂ ಮಾರ್ಗದರ್ಶನ ನೀಡಿದವರು ಯಕ್ಷಕವಿ ವಾಗ್ಮಿ ಆದಂಥ ಖ್ಯಾತ ಪ್ರೊಫೆಸರ್ ಪವನ್ ಕಿರಣಿಕೆರೆ ಅವರು. ನಂತರದಲ್ಲಿ ನನಗೆ ಯಕ್ಷಗಾನದಲ್ಲಿ ಇನ್ನೊಬ್ಬರು ಯಕ್ಷ ದಶಾವತಾರಿಯಾದಂಥ ಶ್ರೀಯುತ ಪ್ರಸಾದ್ ಕುಮಾರ್ ಮುಗಿಬಿಟ್ಟು ಸಹ ಇದಕ್ಕೆ ತುಂಬಾ ನನಗೆ ಸಹಕಾರವನ್ನು ನೀಟ್ಟಿರುತ್ತಾರೆ. ನನ್ನ ಈ ಪ್ರಥಮ ಲೇಖನವನ್ನು ಶ್ರೀಯುತ ಪ್ರೊಫೆಸರ್ ಪವನ್ ಕಿರಣಿಕೆರೆ ಅವರ ನಗಾರಿ ಧ್ವನಿ ಎಂಬ ಪತ್ರಿಕೆಯಲ್ಲಿ ಪ್ರಕಟಗೊಂಡಿಸಿರುವೆ. ನಂತರದಲ್ಲಿ 25ನೇ ಪ್ರಥಮ ಲೇಖನವನ್ನು ತೆಂಕುತಿಟ್ಟು ಯಕ್ಷಗಾನ ರಂಗದ ಯುವ ಪ್ರತಿಭೆ ಶ್ರೀಯುತ ಶ್ರವಣ್ ಕುಮಾರ್ ಕೊಳಂಬ ಇವರ ಲೇಖನ ಪ್ರಾರಂಭವಾಗಿ 25ನೇ ಲೇಖನವನ್ನು ಶ್ರೀಯುತ ಯಕ್ಷಕಿರೀಟಿ ಸುಬ್ರಾಯ ಹೊಳ್ಳ ಕಾಸರಗೋಡು, 50ನೇ ಲೇಖನವನ್ನು ಕಲಾವಿದರ ಪಾಲಿನ ಕಾಮಧೇನು ಯಕ್ಷದುರ ಪಟ್ಲಪತಿ ಶೆಟ್ಟಿಯವರು, 75ನೇ ಲೇಖನವನ್ನು ಯಕ್ಷಗಾನ ರಂಗದಲ್ಲಿ ಹಿರಿಯವರಾದಂಥ ಶ್ರೀಯುತ ಹರಿನಾರಾಯಣ ಬೈಪಾಡಿತ ಹಾಗೂ ಲೀಲಾವತಿ ಬೈಪಾಡಿತ ದಂಪತಿಗಳ ಲೇಖನ ಬರೆಯುವ ಇಂದು 100ನೇ ಲೇಖನವಾಗಿ ಬಡಗುತಿಟ್ಟು ಯಕ್ಷಗಾನ ರಂಗದ ಸುಪ್ರಸಿದ್ಧ ಭಾಗವತರು ಸ್ವರ ಸ್ನೇಹಿಜಿಯ ಅಂತ ಶ್ರೀಯುತ ರಾಘವೇಂದ್ರ ಮಯ್ಯ ಹಾಲಾಡಿ ಇವರ ಲೇಖನ ಬರೆಯುವ ಮೂಲಕ ಇಂದು 100 ಲೇಖನಗಳನ್ನು ನಾನು ಸಂಪೂರ್ಣಗೊಳಿಸಿರುವೆ. ಬಡಗುತಿಟ್ಟು ಯಕ್ಷಗಾನ ರಂಗದ ಸ್ನೇಹಜೀವಿ ಶ್ರೀಯುತ ರಾಘವೇಂದ್ರ ಮಯ್ಯ ಹಾಲಾಡಿ, ಮದ್ದರೆಯಲ್ಲಿ ಶ್ರೀಯುತ ರಾಘವೇಂದ್ರ ಹೆಗಡೆ ಯಲ್ಲಾಪುರ ಹಾಗೂ ಚಂಡೆಯಲ್ಲಿ ಶ್ರೀಯುತ ರಾಕೇಶ್ ಮಲ್ಯ ಹಲ್ಲಾಡಿ ಇವರು ಭಾಗವಹಿಸುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮೂವರಿಗೂ ತಮ್ಮ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಸರಸ್ವತಿ ನವ ಗಜಮುಗ ಗಜಮುಗ
ತಾಯಿ ಕಡಲೆಯು ಎಳ್ಳುಂಡೋರಿಗೆ ಕಪ್ಪ ಮೆಲುವಾಗೆ ಬೆಳ್ಳಿಯ ಹುಲಿಗೆಜ್ಜೆಗಳ ಕಟ್ಟಿ ಕುಣಿವಂತ ಡೊಳ್ಳಿನ ಗಣಪಗಾರತಿ ಎತ್ತಿರ ಆರತಿಯ ಬೆಳಗಿರೆ ಆರತಿ ಎತ್ತಿರೆ ಗಜಮುಖ ಗಣಮಗೆ ದೇವತೆಯರ ಕೈಯ ಕಪ್ಪವ ಗುಂಬಗೆ ದಾವಾಗ್ನಿಯಂದರಿ ಮೆರೆವಗೆ ಆವಾಗ ಭಕ್ತರು ನೆನೆದ ಇಷ್ಟಾರ್ಥವ ಇವ ಗಣೇಶಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರದೊಳ್ಳು ಬರಸು ಪಾಶಾಂಕುಶಧಾರಿಗೆ ಹರುಷನಿ ಭಕ್ತರ ಪೊರೆವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿದೆ ಆರತಿ ಎತ್ತಿರೆ ಗಜಮುಖದವಾಗಿ ಗಣಪಗೆ ಸರ್ವರಿಗೂ ಸ್ವಾಗತ. ಶ್ರೀಯುತ ಇಂದು ನಮ್ಮ ಜೊತೆ ಯಕ್ಷ ಸಾಧಕರು ಸರಣಿಯ 100ನೇ ಲೇಖನದಲ್ಲಿ ಇಂದು ವಿಶೇಷ ಸಂದರ್ಶನದಲ್ಲಿ ಬಡಕುತಿಟ್ಟು ಯಕ್ಷಗಾನ ರಂಗದ ಸ್ವರ ಸ್ನೇಹಜೀವಿ ಶ್ರೀಯುತ ರಾಘವೇಂದ್ರ ಮಯ್ಯ ಹಾಲಾಡಿ ಇವರಿದ್ದಾರೆ. ಇವರ ಯಕ್ಷ ಜೀವನದ ಹಾಗೂ ಇವನ ಜೀವನ ಕಥೆಗೆ ನಿಮಗೆ ಆಧಾರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನನ್ನ ಕೋರಿಕೆ ಮೇರೆಗೆ ಇಂದು ಈ ಯಕ್ಷ ಸಾಧಕರು ಸರಣಿಯ 100ನೇ ಲೇಖನಕ್ಕೆ ಅವರನ್ನು ಬರಮಾಡಿಕೊಂಡಾಗ ಆತ್ಮೀಯವಾಗಿ ಅವರು ಬರುತ್ತೇನೆಂದು ಹೇಳಿ ಇಂದು ಈ ಸರಣಿ ಲೇಖನ 100ನೇ ಲೇಖನದ ಆಗಮಿಸಿದ್ದಾರೆ. ಅವರ ಜೀವನಕ್ಕೆ ಅವರಿಗೆ ನಾವು ಸ್ವಾಗತವನ್ನು ಬಯಸುತ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ. ಯಕ್ಷ ಸಾಧಕರು ಸರಣಿ ಲೇಖನದ 100ನೇ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಶ್ರವಣಕಾರಂತರಿಗೆ ವಂದನೆ, ಅಭಿವಂದನೆ. ಭಾರಿ ಸಂತೋಷ ಆಗ್ತಾ ಇದೆ. ಈ 100 ಜನ ಯಕ್ಷಗಾನ ಕಲಾವಿದರ ಸಂಚಿಕೆಯನ್ನು ತರ್ತಾ ಇದ್ದದ್ದು ತುಂಬ ಸಂತೋಷದ ವಿಷಯ. ಯಾಕೆ ಕೇಳಿದರೆ ಯಕ್ಷಗಾನ ಕಲಾವಿದರ ಬಗ್ಗೆ ಆ ಕುತೂಹಲ, ತಿಳ್ಕೊಳ್ಳೋ ಕುತೂಹಲ, ಅವರ ಶ್ರಮ, ಅವರ ಕಷ್ಟ, ಅದನ್ನು ಈ ಸರಣಿ ಲೇಖನದ ಮೂಲಕ ತೋರ್ಪಡಿಸುವ ಒಂದು ದೊಡ್ಡ ಕೆಲಸವನ್ನು ಕಾರಂತರು ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ವಂದನೆ. ನನ್ನ ಹಿತೈಷಿಗಳೇ, ಅಭಿಮಾನಿಗಳೇ, ಯಕ್ಷಗಾನ ಅಭಿಮಾನಿಗಳೇ, ನಾನು 1968 15/10/68ನೇ ಇಸ್ವಿಯಲ್ಲಿ ಕುಂದಾಪುರ ತಾಲೂಕಿನ ಹಾಲಾಡಿ ಅಂತ ಗ್ರಾಮದಲ್ಲಿ ಹುಟ್ಟಿದೆ. ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ಇನ್ನೊಂದು ಮನೆ ಕಿರ್ಮಂಜೇಶ್ವರ ಅಂತ ನನ್ನ ತಾಯಿ ಮನೆ, ಅಲ್ಲಿ ನಮ್ಮ ತಾಯಿಗೆ ಗಂಡು ಮಕ್ಕಳು ಇಲ್ಲದಿದ್ದ ಕಾರಣ ನನ್ನ ತಾಯಿಯ ಕುಟುಂಬದಲ್ಲಿ ನಾನೇ ಕಿರ್ಮಂಜೇಶ್ವರಕ್ಕೆ ಹೋಗಿ ಆಯ್ಕೊಳ್ಳಬೇಕಾದ ಪರಿಸ್ಥಿತಿ ಬಂತು. ಅಲ್ಲೇ ಶಾಲೆಗೆ ಹೋದೆ. ಕಿರ್ಮಂಜೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ, ಹಾಗೆ 10ನೇ ತರಗತಿವರೆಗೆ ನೌಂದ ಜೂನಿಯರ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮುಗಿಸಿ, ನನ್ನ ತಂದೆ ದಿವಂಗತ ನಾಗಪ್ಪ ಮಯ್ಯ, ತಾಯಿ ಸರಸ್ವತಿ ಮಯ್ಯ ಹಾಲಾಡಿಯಲ್ಲಿ ಕೃಷಿಕರು. ಹೀಗಿರುವಾಗ ನಾನು ಕಿರ್ಮಂಜೇಶ್ವರದಲ್ಲಿರುವಾಗಲೇ ಯಕ್ಷಗಾನದ ಗೀಳು ಹೆಚ್ಚಾಯಿತು. ಯಾಕೆ ಕೇಳಿದರೆ ದಿವಂಗತ ಕಾಳಿಂಗನವರು ನಮಗೆ ಹತ್ತಿರದ ಸಂಬಂಧಿಯಾದ ಕಾರಣ ಒಂದು. ಎರಡನೇದಾಗಿ ಕಿರ್ಮಂಜೇಶ್ವರದ ನನ್ನ ಮನೆ ಪಕ್ಕದ ನನ್ನ ಅಜ್ಜನ ಮನೆಗೆ ಅವರು ಬರ್ತಾ ಇದ್ದರು. ಅವರಿಗೆ ಅಕ್ಕನ ಮನೆ, ನನಗೆ ಅಜ್ಜನ ಮನೆ. ಆದ ಕಾರಣ ಸೀದದಲ್ಲಿ ನಮ್ಮ ಕಾಳಿಂಗನವರು ಸಿಗ್ತಾ ಇದ್ದದ್ದು ನಮಗೆ ನಮ್ಮ ಪುಣ್ಯ. ಯಕ್ಷಗಾನ ಗೀಳು ನನಗಿದ್ದ ಕಾರಣ ಮತ್ತೊಂದು. ಎರಡನೇದಾಗಿ ಕಾಳಿಂಗನವರ ಅಭಿಮಾನಿಯಾದೆ. ಆವಾಗ ಶ್ರೀ ಸಾಲಿಗ್ರಾಮ ಮೇಳದ ಆಟ
ತುಂಬ ನೋಡ್ತಾ ಇದ್ದೆ. ಫಸ್ಟ್ ಅವರು ಪೆರಡೂರು ಮೇಳದಲ್ಲಿ ಇದ್ದಿದ್ದರು. ವಿಜಯಶ್ರೀ ಪ್ರಸಂಗದಿಂದ ನಾನು ಪ್ರಭಾವಿತನಾಗಿ ಪೆರಡೂರು ಮೇಳದ ವಿಜಯಶ್ರೀ ಪ್ರಸಂಗ ಇರಬೇಕು ಆ ವರ್ಷ. ಆನಂತರ ಸಾಲಿಗ್ರಾಮ ಮೇಳದ ಕೆಲವು ಪ್ರಸಂಗಗಳ ಪ್ರಭಾವಿತನಾಗಿ ಕಾಳಿಂಗನಗೌಡರ ಅಭಿಮಾನಿಯಾದೆ. ಹಾಗೆ ಯಕ್ಷಗಾನ ಕಲಿಬೇಕಂತ ಆಸಕ್ತಿ ಬಂತು. 9ನೇ ಕ್ಲಾಸ್ ಪೂರ್ಣಗೊಳಿಸಿ ನಮ್ಮ ತವರು ಮನೆ ಹಾಲಾಡಿಗೆ ಬಂದು ಕೂತ್ಕೊಂಡೆ. ಆವಾಗ ಏನು ಮಾಡೋದಪ್ಪ, ಯಕ್ಷಗಾನ ಕಲಿಬೇಕು, ಯಾರಿದ್ದಾರೆ? ನಮ್ಮೂರಲ್ಲಿ ದೊಡ್ಡ ಯಕ್ಷಗಾನದ ಕಲಾವಿದರ ಊರು ನಮ್ಮೂರು. ನಮ್ಮ ಮನೆಯ 1 ಕಿಲೋಮೀಟರ್ ಅಂತರದಲ್ಲಿ ದೊಡ್ಡ ಯಕ್ಷಗಾನದ ಗುರುಗಳು, ಈಗ ಕಾಳಿಂಗನಗೌಡರು, ದಾರೇಶ್ವರರು ಇರ್ಬೋದು, ಯಕ್ಷಗಾನದ ಎಲ್ಲ ಭಾಗವತರು ಕಲಿತಂಥ ಒಂದು ಗುರುಗಳು ದಿವಂಗತ ನಾರಾಯಣ ಪೋಪೂರ್ ಅಂತ ನಮ್ಮ ಸಂಬಂಧಿಕರು ಹೌದು. 1 ಕಿಲೋಮೀಟರ್ ಅಂತರದಲ್ಲಿ ನಮ್ಮ ಮನೆಯಿಂದ. ಹಾಗೆ ಅವರ ಮಕ್ಕಳು ಸಮೇತ ನಮ್ಮ ಮನೆಯ ಶಾಲೆಯಲ್ಲಿ ಓದಿದವರಾದ ಕಾರಣ ನಮ್ಮ ಮನೆಯ ಬಗ್ಗೆ ತುಂಬ ಗೌರವ ನಾರಾಯಣ ಪೋಪೂರಿಗೆ. ಹೀಗೆ ಯಕ್ಷಗಾನ ಕಲಿಬೇಕು, ಏನು ಮಾಡಬೇಕಪ್ಪ, ಏನು ಮಾಡಬೇಕಂತ ಎಣಿಸ್ಕೊಂಡಿರುವಾಗ ನಮ್ಮ ಅಪ್ಪಯ್ಯ ಒಂದಿನ ಪೇಟೆಯಲ್ಲಿ ಹೇಳಿದರಂತೆ ಉಪ್ಪೂರ ಹತ್ರ, ನಮ್ಮ ಮಗನಿಗೊಂದು ಯಕ್ಷಗಾನದ ಗೀಳು ಹಿಡಿದಿದೆ ಮಾರ್ರೆ, ಚಟ ಜೋರಾಗಿದೆ. ಅದೇನೋ ಕಾಳಿಂಗನಗೌಡ್ರೇನೋ ನಿಮಗೂ ಶಿಷ್ಯರೊಬ್ಬರು ಪದ್ಯ ಕೇಳ್ಕೊಂಡು ಬಂದು ಮನೆಯಲ್ಲಿ ಚಂಡೆ ಬಾರಿಸೋದು ಮೊದಲೇ ಬಾರಿಸೋದೆಲ್ಲ ಜೋರಾಗ್ತಾ ಉಂಟು, ಎಂತ ಮಾಡೋದನ್ನು ಗೊತ್ತಾಗ್ತಿಲ್ಲ ಉಪ್ಪೂರ್ರೆ. ಅಯ್ಯೋ ಮೈರ್ರೆ, ನೀವು ತಲೆಬಿಸಿ ಮಾಡ್ಕೊಳ್ಬೇಡಿ, ನಮ್ಮ ಮನೆ ಕಳಿಸ್ಕೊಡಿ. ನಮಗೊಂದು ತುಂಬ ಸಂತೋಷ ಆಯಿತು. ಯಾಕೆ ಕೇಳಿದರೆ ಆ ಊರಿನಲ್ಲೂ ಯಕ್ಷಗಾನದ ಅಭಿಮಾನಿಗಳು ಕಮ್ಮಿ ಇದ್ದಿದ್ರು. ನಾಟಕದ ಅಭಿಮಾನಿಗಳು ಜಾಸ್ತಿ ಬಿಟ್ಟರೆ ನಮ್ಮ ಹಾಲಾಡಿಯಲ್ಲಿ ಯಕ್ಷಗಾನ ಅಭಿಮಾನಿಗಳು ತುಂಬ ಕಡಿಮೆ. ಆದರೆ ಯಕ್ಷಗಾನದ ದೊಡ್ಡ ದೊಡ್ಡ ಕಲಾವಿದರು ಬೆಳೆದಂಥ ಊರು ನಮ್ಮೂರು. ದಿವಂಗತ ನಾರಾಯಣ ಪೋಪೂರು, ಮಾರ್ವಿ ರಾಮಕೃಷ್ಣ ಹೆಬ್ಬಾರ್ ಅಂತ ಹನುಮಂತದಲ್ಲಿ ಭಾರಿ ಫೇಮಸ್, ಇವಾಗಲೂ ಅವರ ಹೆಸರು ಹೇಳ್ತಾ ಇದ್ದಾರೆ. ಹಾಗೆ ಹಾಲಾಡಿ ಕೊರ್ಗು ಹಾಸ್ಯಗಾರ ಅಂತ ಭಾರಿ ಫೇಮಸ್, ಇವಾಗಲೂ ಅವ್ರ ಹೆಸರು ಹೇಳ್ತಾ ಇದ್ದಾರೆ. ನಾನು ಹೋದ ಸಾರಿ ಒಮ್ಮನಿಗೆ ಹೋದವಾಗ ಒಬ್ಬರು ಹಳಿಯವರೊಬ್ಬರು ಕೇಳಿದರು, ಹಾಲಾಡಿ ಕೊರ್ಗು ಇದ್ದಾರಾ, ಹಾಲಾಡಿ ರಾಮಕೃಷ್ಣ ಹೆಬ್ಬಾರ್ ಇದ್ದಾರಾ ಅಂತ. ನನಗೆ ತುಂಬ ಸಂತೋಷ ಆಯಿತು. ನಮ್ಮೂರಿನವರು ಇಂತಿಂಥ ದೊಡ್ಡ ಕಲಾವಿದರಿದ್ದಾರೆ ಅಂತ. ಅಂಥ ಕಲಾವಿದರ ಪರಿಸರದಲ್ಲಿ ಬೆಳೆದವ ನಾನಾದ ಕಾರಣ ನನಗೆ ಸುಲಭದಲ್ಲಿ ನಮ್ಮ ಗುರುಗಳು ಸಿಕ್ಕಿದ್ರು. ನಮ್ಮ ಸಂಬಂಧವೂ ಹೌದವರು, ನಾರಾಯಣಪ್ಪ ಅವರು. 1 ಕಿಲೋಮೀಟರ್ ಅಂತರದಲ್ಲಿ ಅವರ ಮನೆ ಇದ್ದಿತ್ತು. ಮತ್ತು ಅವರ ಸಂಬಂಧ ನಮ್ಮ ಮನೆಗೂ ತುಂಬ ಸಂಬಂಧ ಇದ್ದ ಕಾರಣ ಅವ್ರ ಮನೆಗೆ ಹೋಗಿ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಯಿತು. ಅವರ ಮಗ ದಾಮೋದರಪುರ್ ಅಂತ ಹಿರಿಯವರು, ಅವರ ಹತ್ರ ತಾಳಾಭ್ಯಾಸ, ಪದ್ಯಗಳ ಅಭ್ಯಾಸನೆಲ್ಲ ಮಾಡಿಕೊಂಡೆ. ಭಾರಿ ಸೀದವಾಗಿ ಸಿಕ್ತು. ಆಮೇಲೆ ಅವರ ಕೇಂದ್ರ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ ಕೋಟ ಹಿರಮೈಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಳಿಗೆಯ ಮೇಲೆ ನಮ್ಮ ಕೇಂದ್ರ ಇದ್ದಿತ್ತು, ಪೂರ್ವ ಕೇಂದ್ರ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ ಅಂತ. ಅದರ ರೂವಾರಿಗಳು ಸದಾನಂದ ಹೆಬ್ಬಾರ್ ಅಂತ, ಈಗ ಅವರ ಮಗ ರಾಜಶೇಖರ್ ಹೆಬ್ಬಾರ್ ಅಂತ ನಡೆಸ್ತಾ ಇದ್ದಾರೆ. ನಮ್ಮ ಕೇಂದ್ರ ತುಂಬ ಹೆಸರುವಾಸಿಯಾದ ಕೇಂದ್ರ. ಎಷ್ಟು 1,500-2,000 ಜನ ವಿದ್ಯಾರ್ಥಿಗಳು ಕಲಿತಂಥದ್ದೊಂದು ದೊಡ್ಡ ಯಕ್ಷಗಾನ ಕಲಾ ಕೇಂದ್ರ ನಮ್ಮ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ ಕೋಟ ಹಿರಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇದ್ದಿತ್ತು ಮೊದಲು. ಈಗ ಡಿವೈನ್ ಪಾರ್ಕ್ ಅಪೋಸಿಟ್ ಸಂಸ್ಥಾನ, ಇದು ಶೇಂಪಿ ಹತ್ರ ನಮ್ಮದೇ ಆದ ಒಂದು ಸ್ಥಳ ನಿಗದಿತವಾಗಿ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ ಅಲ್ಲುಂಟು. ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು, ಹಾಗೆ ಎಷ್ಟೋ ಜನ ಹೈಸ್ಕೂಲಿಗೆ ಬರುವಂಥ ಕೋಟ ವಿವೇಕ ಹೈಸ್ಕೂಲಿಗೆ ಬರುವಂಥ ವಿದ್ಯಾರ್ಥಿಗಳು ಎಲ್ಲ ಅಭ್ಯಾಸ ಮಾಡಲಿಕ್ಕೆ ಒಂದು ದೊಡ್ಡ ತಾಣವಾಗಿದೆ. ಹಾಗೆ ಯಕ್ಷಗಾನವನ್ನು ಉಪ್ಪೂರ ಹತ್ರ ಅಭ್ಯಾಸ ಮಾಡಿ, ಉಪ್ಪೂರ ಮಗ ದಾಮೋದರಪುರ ಹತ್ರ ಅಭ್ಯಾಸ ಮಾಡಿ ಯಕ್ಷಗಾನ ಕಲಾ ಕೇಂದ್ರಕ್ಕೆ ಉಪ್ಪೂರೊಂದಿಗೆ ಬಂದೆ. ಆವಾಗ ನಾನೇ ಕೊನೆಯ ಶಿಷ್ಯ ಅಂತ ಹೇಳ್ಬೋದು ಉಪ್ಪೂರಿಗೆ. ಭಾರಿ ಚಿಕ್ಕವ ನಾನು, ಶಾಲೆ ಬಿಟ್ಟು ಬಂದವ ಅಷ್ಟೇ. ಅವರಿಗೂ ತುಂಬ ಸಂತೋಷ, ನಮ್ಮೂರು ಮನೆ ಮಾಡಿ ಅಂತ, ನಮ್ಮೂರು ಬದ ಭಾಷೆಯಲ್ಲಿ. ಅವರಿಗೂ ನಮ್ಮೂರು ಬದಿಯಲ್ಲಿ ಒಂದು ಮಾಡಿನ ತಯಾರು ಮಾಡಬೇಕಂತ ಎಲ್ಲ ಹತ್ರ ನಮ್ಮ ಹತ್ರ ನೋಡಿ, ನಮ್ಮೂರೊಬ್ಬ ಅಂತ ಮಾಡಿ ತಯಾರಾಗ್ತಾ ಇದ್ದಾನೆ ನಮ್ಮ ಮೈರ ಮಗ ಅಂತ. ನಮಗೂ ತುಂಬ ಹೆಮ್ಮೆ. ಅವ್ರ ಮನೆ ಬಿಟ್ಟು ಬರ್ತಿದ್ದೆ. ಅವರು ಆಗಿನ ಅಮೃತೇಶ್ವರಿ ಮೇಳದಲ್ಲಿ ಸಂಗೀತಗಾರನಾಗಿ ನನ್ನನ್ನು ಕರ್ಕೊಂಡ್ರು. ಅದು ನನಗೆ ದೊಡ್ಡ ಸುವರ್ಣ ಯುಗ. ಯಾಕೆ ಕೇಳಿದ್ರೆ ಅದನ್ನೆಲ್ಲ ನಾನು ಎಣಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮೂರಿನ ಒಬ್ಬ ಮಾಡಿ ಅಂಥ ದೊಡ್ಡ ಭಾಗವತರು ನನ್ನ ಸಂಗೀತಗಾರನಾಗಿ ಅವರ ಮೇಳಕ್ಕೆ ಸೇರ್ಪಡೆ ಮಾಡಿಕೊಂಡ್ರು, ಅಮೃತೇಶ್ವರಿ ಮೇಳ, ಆಗಿನ ಅಮೃತೇಶ್ವರಿ ಮೇಳದಲ್ಲಿ. ಹಾಗೆ 1-2 ವರ್ಷ ಅವರೊಟ್ಟಿಗೆ ಅಭ್ಯಾಸ ಮಾಡಿ ಆಮೇಲೆ ಅವರು ದೈವಾಧೀನರಾದರು. ಆಮೇಲೆ ನಾನು ದಿಕ್ಕುಪಾಲಾದೆ. ಏನು ಮಾಡೋದಪ್ಪ ಅಂತ ಯಕ್ಷಗಾನ ಆಗಿನ ಸೌಕೂರು ಮೇಳ ಅಂತ ನಾರಾಯಣ ಶೆಟ್ಟಿ ಅಂತ ಅವರೊಬ್ಬರು ನಮ್ಗೆ ಸಿಕ್ಕಿದ್ರು. ತುಂಬ ನನ್ನನ್ನು ಇಷ್ಟು ಹೆಸರುವಾಸಿ ಆಗಲಿಕ್ಕೆ ಮೂಲ ಕಾರಣರು ಅವರು, ನಾರಾಯಣ ಶೆಟ್ಟಿ ಸಿದ್ದಾಪುರ ಅಂತ. ಈಗ ಕಮಲಶಿಲೆ ಮೇಳದ ಸಂಚಾಲಕರಾಗಿದ್ದಾರೆ. ಹಾಗೆ ಸೌಕೂರು ಮೇಳದಲ್ಲಿ ಯಕ್ಷಗಾನ ಪಯಣವನ್ನು ಬಳಸಿ ಸೌಕೂರು, ಪೆರಡೂರು, ಆಮೇಲೆ ಸಾಲಿಗ್ರಾಮ ಮೇಳದಲ್ಲಿ ವ್ಯವಸಾಯವಾಗಿ ನಡೆಸುತ್ತಾ ಈಗ ವಿಶ್ರಾಂತ ಜೀವನದಲ್ಲಿದ್ದೇನೆ 2 ವರ್ಷದಿಂದ.
ಸುಂದರಾಂಗ ಅಗಲಬೇಡ ಭಾಗವತ್ರೆ, ಬಾಲ್ಯದಲ್ಲಿ 9ನೇ ಕ್ಲಾಸಿಗೆ ನೀವು ಶಾಲೆ ಬಿಟ್ರಿ ಅಂತ. ಈ ಶಾಲೆ ಬಿಟ್ಟಾಗ ಮನೆಯವರಿಗೆ ಆಸೆ ಇರ್ತದೆ, ಮಕ್ಕಳು ಕಲೀಲೇಬೇಕು. ಹೇಗೆ ನಿಮ್ಮ ಮನೆ ಸಿಚುವೇಶನಲ್ಲಿ ಅವರು ಹೇಗೆ ನಿಮಗೆ ಸಪೋರ್ಟ್ ಮಾಡಿದ್ರ? ಮತ್ತು ಅದ್ರ ಜೊತೆಗೆ ಶಾಲೆ ಜೀವನ ಬಗ್ಗೆ ನಿಮ್ಮ ಒಡನಾಡಿಗಳು ಯಾರಿದ್ರು ಅವಾಗ? ಅವರೇನಾದ್ರು ಯಕ್ಷಗಾನದಲ್ಲಿ ಈಗ ಇದ್ದಾರಲ್ಲ, ಅವ್ರು ಎಲ್ಲಿದ್ದಾರೆ? ಇದ್ರೆ ನಿಮ್ಮ ಜೊತೆ ಹೇಗೆ ಸಂಬಂಧ? ನಾನು 9ನೇ ತರಗತಿ ಹೋಗುವಾಗ ಸ್ವಲ್ಪ ಸಂಗೀತ ಎಲ್ಲ ಮಾಡ್ತಾಯಿದ್ದೆ, ಒಂದೆರಡು ಪದ್ಯ ಹೇಳೋದು ಇದೆಲ್ಲ ಜೋರು ಮಾಡ್ತಾಯಿದ್ದೆ. ಆವಾಗ ನನ್ನ ಸ್ನೇಹಿತರೊಬ್ಬ ಜತೀಂದ್ರ ಅಂತ CA ಆಗಿದ್ದೆ ಈಗ ಬೈಂದೂರಿನಲ್ಲಿ. ಹಾಗೆ ನನ್ನ ಆತ್ಮೀಯ ಸ್ನೇಹಿತರು ಕೆಲವರೆಲ್ಲ ಇದ್ದಿದ್ರು, ಗುಣವಂತ ನಾಯರಿ ಅಂತ. ಅವರೆಲ್ಲ ಯಾವಾಗಲೂ ನನ್ನ ಹತ್ರ ಹೇಳೋದು, 2 ಪದ್ಯ ಹೇಳಮಯ್ಯ ಅಂತ. ಹೀಗೆ ಒಂದು ಪದ್ಯ ಹೇಳೋಕೆ ಇಳಿದಿತ್ತು. ಅಷ್ಟು ಬಿಟ್ಟರೆ ಯಕ್ಷಗಾನಕ್ಕೆ ನಾವೆಲ್ಲ ಒಟ್ಟಾಗಿ ಹೋಗ್ತಾ ಇತ್ತು, ರಾತ್ರಿಗಟ್ಟಿ ನಡ್ಕೊಂಡು ಎಷ್ಟೆಷ್ಟೋ ದೂರಕ್ಕೆ ಯಕ್ಷಗಾನವನ್ನು ನೋಡ್ತಾ ಇತ್ತು. ಆವಾಗ ಕಾಳಿಂಗನವ್ರೊಟ್ಟಿಗೆ 1-2 ಸರಿ ಹೋಗಿದ್ದೇನೆ. ಯಾಕೆ ನಮ್ಮ ಅಜ್ಜನ ಮನೆಗೆ ಅವ್ರು ಬರ್ತಾಯಿದ್ರು. ಆವಾಗ ನಾವು ಸಂಜೆಯಲ್ಲಿ ತಯಾರಾಗ್ತಾ ಇತ್ತು. ಅಂದ್ರೆ ನೋಡ್ರಂತೂ ಬರ್ತಾರೆ 100% ಗ್ಯಾರಂಟಿ. ಯಾಕೆ ಕೇಳಿದ್ರೆ 11 ಗಂಟೆ ಹೊತ್ತಿಗೆ ಅವರಂತೂ ಅಲ್ಲಿ ಬಂದು ಮಾತಾಡಿಸದೆ ಹೋಗೋದಿಲ್ಲ. ಯಾಕೆ ಕೇಳಿದ್ರೆ ಒಂದಿಷ್ಟು ಬೈಸ್ಕೊಂಡು ಹೋಗೋದು ಮಾಮೂಲಿ ಕ್ರಮ ಅದು. ಆವಾಗ ನಮಗೊಂದಿಷ್ಟು ಬೈದು ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಒಬ್ಬ ಸಾಲು ಅಂತಿದ್ದಿದ್ದ ಅಲ್ಲಿ ಸಾಲಿಗ್ರಾಮ ಮೇಳದಲ್ಲಿ, ಅವನನ್ನು ಕರ್ಕೊಂಡು ಬಂದು ಈ ಕಪಿವೀರನೊಂದು ಒಳ ಬಿಡಬೇಡಿ ಅಂತೇಳಿ ಹೇಳ್ತಾಯಿದ್ರು. ಅವಾಗ ಹೋಗಿ ಕೂತ್ಕೊಳ್ತಾ ಇತ್ತು. ಆ ಸಂತೋಷವೇ ಬೇರೆ ಬಿಡಿ. ಹಾಗೆ ಸಂಗೀತ ನಮ್ಮ ಮನೆಯವರಿಗೆ ಯಕ್ಷಗಾನದವರಲ್ಲ. ಯಾಕೆಂದರೆ ನಾವು ನಮ್ಮ ಮನೆಯವರೆಲ್ಲ ಇದ್ದದ್ದು ಹೈದರಾಬಾದಲ್ಲಿ, ನಿಜಾಮಾಬಾದ್ ಅಂತ. ಅಲ್ಲಿ ಆಂಧ್ರದಲ್ಲಿದ್ದವರೆಲ್ಲರೂ. ನನ್ನ ರಾಘವೇಂದ್ರ ಅಂತ ಹೆಸರು ಬರಲಿಕ್ಕೆ ಮೂಲ ಕಾರಣವೂ ಅದೇ. ನಮ್ಮದು ಆಸ್ತಿ ಮನೆಯೆಲ್ಲ ಇದ್ದಿಟ್ಬಿಟ್ರೆ ನಾವೆಲ್ಲ ಇರೋದು ಆಚೆ ಹೈದರಾಬಾದಲ್ಲಿ ಇದ್ದಿದ್ದು, ನಮ್ಮ ತಂದೆ ತಾಯಿಗಳೆಲ್ಲ. ನನ್ನ ಜನನ ಸಮಯದಲ್ಲಿ ನಾವು ಊರಿಗೆ ಬಂದವರು. ಆದ ಕಾರಣ ಅದೇ ನಾವು ಕರ್ನೂಲ್ ಹತ್ರ ಬರುವಾಗ ನಮ್ಮ ತಾಯಿ ಫುಲ್ ತುಂಬು ಗರ್ಭಿಣಿ. ಹಾಗೆ ಬರುವಾಗ ಹಿಂಗೆ ಗಂಡು ಮಗು ಹುಡ್ತಂತ ರಾಘವೇಂದ್ರ ಅಂತ ಹೆಸರಿಡ್ತೇವೆ, ನಿನ್ನ ಸನ್ನಿಧಾನಕ್ಕೆ ಬಂದು ಸೇವೆ ಮಾಡ್ತಾನೆ ಅಂತದೆಲ್ಲ ಹರಕೆ ಹೇಳ್ಕೊಂಡಿದ್ರು. ಅದು ಮಾಡಿದ್ದು ನಾನು ಒಂದು 4-5 ವರ್ಷದ ಹಿಂದೀಚೆ. ಪಾಪ ಆ ಸ್ವಾಮಿಗಳು ನನ್ನನ್ನು ತುಂಬ ಆದರದಿಂದ ಕರೆದು ಅವರೇ ಮಾಡಿಸ್ಕೊಂಡಿದ್ದಂತ ಹೇಳ್ಬೋದೇನೋ ಆ ಸೇವೆಯನ್ನು. ನಾನು ನಂಬಲಾರದ ವ್ಯವಸ್ಥೆಗಳೆಲ್ಲ. ಮಂತ್ರಾಲಯ ಅಂತ ಮಹಾ ದೇವಸ್ಥಾನದಲ್ಲಿ ನನ್ನನ್ನು ಕರೆಸ್ಕೊಂಡು ಅಲ್ಲೊಂದು ಯಕ್ಷಗಾನ ಪ್ರದರ್ಶನವನ್ನೇ ಮಾಡಿ ನನಗೆ ತುಂಬ ಸಂತೋಷ ಆಗಿದೆ. ನಾವು ಹುಟ್ಟಿದವಾಗ ಹೇಳ್ಕೊಂಡ ಹರಕೆ ನಾ ಮಾಡುತ್ತೇನೆ ಅಂತ ನಾನು ಕನಸು ಎಣಿಸ್ಕೊಳ್ಳಲಿಲ್ಲ. ಹಾಗೆ ನಮ್ಮ ಮನೆಯವರಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಯಕ್ಷಗಾನ ಬಗ್ಗೆ ಗೀಳಿರಲಿಲ್ಲ. ಇತ್ತು ಪಕ್ಕದಲ್ಲಿ ಉಪ್ಪುರಿಪ್ಗೋಸ್ಕರ ಯಕ್ಷಗಾನದವರು ಇಷ್ಟೇ ಬಿಟ್ಟರೆ ಮನೆಯಲ್ಲೆಲ್ಲ ಯಕ್ಷಗಾನ ಎಲ್ಲ ಆಗ್ತಾಯಿತ್ತಂತೆ. ಹಿಂದಿನ ತಾಳಮದ್ದಲೆ ಈ ಬೇರೆ ಬೇರೆ ಯಕ್ಷಗಾನಗಳ ಉಪ್ಪೂರೆಲ್ಲ ಹೇಳ್ತಾಯಿದ್ರು, ನಿಮ್ಮನೆಲ್ಲ ದೊಡ್ಡ ಯಕ್ಷಗಾನ ಎಲ್ಲ ಆಗ್ತಾಯಿತ್ತಂತ. ಅಷ್ಟು ಬಿಟ್ಟರೆ ಮತ್ತೆ ಯಕ್ಷಗಾನದ ಗೀಳಿ ಯಾರಿಗಿರಲಿಲ್ಲ ಇದ್ದಿದ್ದು. ನನ್ನ ಮೇಲೆ ಯಕ್ಷಗಾನದ ಪ್ರಥಮ ಯಾವುದು ಇಂಟ್ರೆಸ್ಟ್ ಎಲ್ಲ ಸ್ಟಾರ್ಟ್ ಆದದ್ದು, ಆಸಕ್ತಿ ಶುರುವಾಗಿದ್ದು ನಮ್ಮ ಫ್ಯಾಮಿಲಿಯವರಿಗೆ. ಅದರ ಮುಂಚೆ ಯಾರಿರಲಿಲ್ಲ. ಅಂದರೆ ನಮ್ಮ ಊರೊಂದು ಸ್ವಲ್ಪ ಯಕ್ಷಗಾನಕ್ಕೆ ಸ್ವಲ್ಪ ಕಡಿಮೆ ಇದ್ದಿತ್ತಾಗಲ್ಲ, ನಾಟಕ ಇದ್ರ ಬಗ್ಗೆ ಜೋರಿದ್ದಿತ್ತು. ಈ ನಮ್ಮ ಆರೂರು ಸತ್ಯಭಾಮ, ಆಮೇಲೆ ಬ್ರಹ್ಮಾವರ ಸದಾಶಿವ ಬ್ರಹ್ಮಾವರ, ಮತ್ತು ಪ್ರಭಾಕರ್ ಹಾಲಂಬಿ, ಆಮೇಲೆ ವಿ ನಾಯ್ಕ ಅಂತ ಬಾರ್ಕೂರ್, ಇವರೆಲ್ಲ ಆವಾಗ ಭಾರಿ ಫೇಮಸ್ ನಟರಾಗಿದ್ದಿದ್ರು ನಮ್ಮ ಪ್ರಾಂತ್ಯದಲ್ಲಿ. ಯಕ್ಷಗಾನದಲ್ಲಿ ಹರಾಡಿ ರಾಮ, ಹರಾಡಿ ಕುಷ್ಟ ಇದ್ದಾಗೆ ಅವರು ದೊಡ್ಡ ಫೇಮಸ್ ನಟರಾಗಿದ್ದಿದ್ರು. ಆದ ಕಾರಣ ಎರಡು ಶಾರಾಗಿ ಅಭಿಮಾನಿಗಳಿದ್ದಿದ್ರು, ನಾಟಕ ಅಭಿಮಾನಿಗಳು, ಯಕ್ಷಗಾನ ಅಭಿಮಾನಿಗಳು. ಇವಾಗಲೂ ಇದ್ದಾರೆ ಹಾಗೆ ಸ್ವಲ್ಪ.
ನಾನು ಶಾಲೆ ಹೋಗುವ ದಿನಗಳಲ್ಲಿ ನಮ್ಗೆ ಸೀದವಾಗಿ ಸಿಕ್ಕಿದ ಆವಾಗ ಹೇಳಿದೆ ನಾನು, ನಮಗೆ ಕಾಳಿಂಗನವರು. ನಾನಲ್ಲಿ ಶಾಲೆ ಹೋಗುವಾಗ ನಮ್ಮ ಅಜ್ಜನ ಮನೆ ಅಲ್ಲೇ ನಾಗೂರು ಅಂತ, ನಮ್ಮ ಅಜ್ಜನ ಮನೆ ಆಪೋಸಿಟ್ ಇರುವುದೇ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟರ್ ಮನೆ. ಖ್ಯಾತ ಪ್ರಸಂಗಕರ್ತರು, ಧರ್ಮ ಸಂಕ್ರಾಂತಿ, ರಂಗನಾಯಕಿ, ಐತಿಹಾಸಿಕ ಪ್ರಸಂಗ ಮಾಡಿದ ಒಬ್ಬರು ಡಾಕ್ಟ್ರು. ಈ ಸಾಲಿಗ್ರಾಮ ಮತ್ತು ಮಾರಣಕಟ್ಟೆ ಎಲ್ಲ ಮೇಳದ ಟ್ರಯಲ್ಗಳಾಗುವುದು ನಮ್ಮ ಅಜ್ಜನ ಮನೆ ಎದುರಿಗೆ, ಡಾಕ್ಟರ್ ಮನೆಯಲ್ಲಿ ಎದುರಿಗೆ. ಈಗ ಭರತ್ ಕುಮಾರ್ ಶೆಟ್ಟಿ ಇದ್ದಾರಲ್ಲ MLA, ಅವರ ತಂದೆ, ಖಾಸ ತಂದೆ, ಅವರ ತಂದೆ ದೊಡ್ಡ ಯಕ್ಷಗಾನದ ಪ್ರಸಂಗಕರ್ತರು. ಅವ್ರ ಮನೆಯಲ್ಲೆಲ್ಲ ಟ್ರಯಲ್ ಆಗ್ತಾ ಇತ್ತು. ನಮ್ಗೆ ಆ ಗೀಳು ಹೆಚ್ಚಿಗೆ ಇಡುವ ಕಾರಣ ಅದೇ. ಅಂದರೆ ಟ್ರಯಲ್ಗಳು ಮಾರಣಕಟ್ಟೆ ಮೇಳಿದ್ದು, ಹಾಗೆ ಸಾಲಿಗ್ರಾಮ ಮೇಳದ್ದು ಎಲ್ಲ ಟ್ರಯಲ್ ಆಗ್ತಾ ಇದ್ದ ಕಾರಣ ನಾವು ಒಂಚೂರು ಹೋಗಿ ನೋಡ್ತಾ ಇತ್ತು. ಆದ್ದರಿಂದ ಟ್ರಯಲ್ ಸ್ಟಾರ್ಟ್ ಆದ ನಮಗೆ ಸ್ವಲ್ಪ ಚಟ. ನೋಡ್ರು ಬರ್ತಾ ಇದ್ರು ನಮ್ಮಲ್ಲಿಗೆ, ನಮ್ಮ ಅಜ್ಜನ ಮನೆಯಲ್ಲಿ ನಮ್ಮ ಸೀದವಾಗಿ ಕಾಣ ಸಿಗ್ತಾ ಇದ್ರು. ಎಲ್ಲರಿಗಿಂತ ನಾವು ಫ್ರೀಯಾಗಿ ಮಾತಾಡ್ತಾ ಇತ್ತು. ನಾವು ಚಿಕ್ಕವಿದ್ದೆ, ಆದ ಕಾರಣ ನಮಗೆ ಸ್ವಲ್ಪ ಆಟಕ್ಕೆ ಹೋಗ್ಲಿಕ್ಕೂ ಅನುಕೂಲ ಆಯಿತು. ಧರ್ಮಕ್ಕೆ ದುಡ್ಡು ಗಿಡ್ಡೆಯನ್ನು ಕೊಟ್ಟು ಕಷ್ಟಪಟ್ಟೆಲ್ಲ ಹೋಗಲಿಲ್ಲ. ಯಾಕೆ ಕೇಳಿದರೆ ಅವರೇ ಕರ್ಕೊಂಡು ಹೋಗ್ತಿದ್ರು. ಮತ್ತು ನಮ್ಮ ಒಂದು ಸೈನ್ಯ ಇದ್ದಿತ್ತು, ನಾನು, ಅವರ ಅಕ್ಕ, ನಮ್ಮ ಅಜ್ಜಿ, ಆಮೇಲೆ ನಮ್ಮದೊಂದು ಅವ್ರು ಹೇಳೋದು ಕಿಷ್ಕಿಂದ ಪಡೆ ಅಂತೇಳಿ ಹೇಳೋದು. ನೋಡು ನಮಗೆ ನಿಮ್ಮ ಕಿಶಿಂದ ನಾವು ತುಂಬ ದೂರ ಎಲ್ಲ ನಡ್ಕೊಂಡು ಹೋದವಾಗ ಅವರು ನಾವು ಅರವಳೆ, ಆಮೇಲೆ ಮರವಂತೆ, ಕಂಬದ ಕೋಣೆಲ್ಲ ಆಟ ಆದರೂ ನಾವು ಹೋಗಿ ಹೀಗೆ ಅವರು ಟೆಂಟ್ ಇರಿಸಿ ನಮ್ಮ ಅಜ್ಜಿ ಹೇಳೋದು, ಕಾಳಿಂಗ ಹೇಳು, ಮಣಿಯ ನಾವು ಬಂದಿದ್ದ ಅಂದಲ್ಲಿ, ಇಲ್ಲಿಗೂ ಬಂದರೆ ಮಾರಾತಿಗೆ ಎಂದವ್ರು ಆವಾಗ ಯಾರು ನೋಡ್ರು ನಮ್ಮ ಅಜ್ಜಿ ಹತ್ರ. ನಮ್ಮ ಅವರಿಗೆ ಅಕ್ಕ ಆದ ಕಾರಣ ಸೀದಲ್ಲಿ ಹೋಗ್ತಾ ಇತ್ತು ಟೆಂಟ್ ಒಳಗೆ, ಏನಕ್ಕೆ ಕಷ್ಟ ಇರಲಿಲ್ಲ. ಶ್ರೀಯುತ ರಾಘವೇಂದ್ರ ಮಯ್ಯರು ತಮ್ಮ ಗುರುಗಳ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕೆಂದು ಬಯಸುತ್ತಿದ್ದೇನೆ. ನಮ್ಮ ಯಕ್ಷಗಾನ ಹಂಗರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಆಗ ನಾನು ಪ್ರಪ್ರಥಮ ಯಕ್ಷಗಾನ ಅಭ್ಯಾಸಕ್ಕೆ ಹೋದ ಕಾಲದಲ್ಲಿ ನಾರಾಯಣಪ್ಪ, ದಿವಂಗತ ನಾರಾಯಣಪ್ಪ ಅವರು ನಮ್ಮ ಗುರುಗಳು, ನಮ್ಮ ಊರು ಮನೆಯವರೇ ಅವರಿದ್ದಿದ್ರು. ಅವರು ಒಟ್ಟಿಗೆ KP ಹೆಗಡೆ ಅವರಿದ್ದಿದ್ರು. ಅವರು ದಿವಂಗತ ಆದ ನಂತರ ನನ್ನ ಒಕ್ಕೂರಲ ಮೇರೆಗೆ ಅಂತ ಹೇಳ್ಬೋದೇನು ಗೊತ್ತಿಲ್ಲ, ಸದಾನಂದ ಹೆಬ್ಬಾರರು ಬಂದರು. ಆಮೇಲೆ KP ಹೆಗಡರು, ಸದಾನಂದ ಹೆಬ್ಬಾರರು, ಸದಾನಂದ ಐತಾಳರು ಬಂದರು. ನಮಗೆ ನಾರಾಯಣಪ್ಪವರು ನಮ್ಮ ಗುರುಗಳು ಹೋದ ಮೇಲೆ ನಮಗೊಂದು ಅನಾಥ ಪ್ರಜ್ಞೆ ಬಂತು. ಆವಾಗ ನಮಗೆ ಯಕ್ಷಗಾನದಲ್ಲಿ KP ಹೆಗಡರು ಮತ್ತು ಸದಾನಂದ ಐತಾಳರು ಇವರಿಬ್ಬರು ಮುಂಚೂಣಿಯಲ್ಲಿ ನಮ್ಮನ್ನೆಲ್ಲ ಸ್ವಲ್ಪ ಬೆಳೆಸಿದವರು. ಅವರು ಯಾಕೆಂದರೆ ಹೆದರಿಸಿದರು. ನಾನು ಸಮರ್ಥೇಶ್ವರಿ ಮೇಳದಲ್ಲಿ ತುಂಬ ತಪ್ಪು ಹೇಳ್ತಾ ಇದ್ದೆ ಸಂಗೀತ ಮಾಡುವಾಗ, ಉಪ್ಪೂರು ಇರುವಾಗಲೇ. ಯಾಕೆ ಉಪ್ಪೂರು ನನ್ನ ಬಗ್ಗೆ ತುಂಬ ಪ್ರೀತಿ ಇದ್ದ ಕಾರಣ ಅವರು ಹೆಚ್ಚಿಗೆ ಹೇಳಲಿಕ್ಕೂ ಬರಲಿಲ್ಲ. ಅದು ಕೇಂದ್ರದಲ್ಲಿ ಸರಿಪಡಿಸ್ಕೊಂಡೆ ಐತಾಳರ ಮೂಲಕ, ಸದಾನಂದ ಐತಾಳರ ಮೂಲಕ ಸ್ವಲ್ಪ ಎಲ್ಲ ಸರಿಪಡಿಸ್ಕೊಂಡೆ. ಯಾಕೆಂದರೆ ಅವರು ಗೊತ್ತಿದ್ದು ಸುಮ್ಮನೆ ಹಾಕ್ಕೊಂಡು ಅಂದರೆ ಮತ್ತೆ ಹೇಳುವ ಅಂತ. ಅವಾಗ ಇವರು ಕೇಳಿದವರು ನನ್ನನ್ನು ಕೇಂದ್ರದಲ್ಲಿ ತಿದ್ದಿ ಸ್ವಲ್ಪ ನನಗೆ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಯಿತು. KP ಹೆಗಡೆಯವರು ಮತ್ತು ಸದಾನಂದ ಐತಾಳರು. ಹಾಗೆ 2-3 ವರ್ಷ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಕಲಿತು ಅಮೃತೇಶ್ವರಿ ಮೇಳ, ಸೌಕೂರು ಮೇಳ, ಆಗಿನ ಸೌಕೂರು ಮೇಳ, ಹಾಗೆ ಮತ್ತು ಪೆರಡೂರು ಮತ್ತು ಸಾಲಿಗ್ರಾಮದಲ್ಲಿ 17 ವರ್ಷ ತಿರುಗಾಟ ಮಾಡಿದೆ. ನಾವು 12 ವರ್ಷ ಮಾಡಿದ್ದಾರೆ, ನಾನು 17 ವರ್ಷ ಮಾಡಿದ್ದೇನೆ. ಅದೇ ಒಂದು ಹೆಮ್ಮೆ. ಶ್ರೀಯುತ ರಾಘವೇಂದ್ರ ಮಯ್ಯರು, ನೀವು ತಿರುಗಾಟ ಮಾಡಿದ ಮೇಳದ ಅನುಭವ ಹಾಗೂ ಮೇಳದಲ್ಲಿದ್ದ ಕಲಾವಿದರ ಬಗ್ಗೆ ಅನುಭವ ಒಂದೆರಡು ಅಭಿಪ್ರಾಯಗಳನ್ನು ಹೇಳ್ಬೋದಾ? ಪ್ರಥಮ ಚಂದ ಆಗ್ತಾ ಇತ್ತು ಯಕ್ಷಗಾನ ಮೇಳಕ್ಕೆ ಹೋಗೋದಂದರೆ, ಅದೊಂದು ಚಟ. ಯಾಕೆ ಕೇಳಿದರೆ ಅದೊಂದು ಗೀಳೆ. ಯಕ್ಷಗಾನ ಮೇಳಕ್ಕೆ ಹೋಗೋದೇ ಒಂದು ಗೀಳು ಇದ್ದಿತ್ತು. ಒಂದು 10-15 ವರ್ಷದವರೆಗೆ ನಮ್ಮನ್ನು ಹಿಡಿಯೋಕ್ಕೆ ಕಷ್ಟ ಆಗ್ತಾಯಿತ್ತು. ಅದೇ ಒಂದು ಚಟ. ಹಾಗೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಕಡಿಮೆ ಅಂದರೆ ಒಂದು 20-25 ವರ್ಷದವರೆಗೆ ತೊಂದರೆ ಇಲ್ಲ. ಆಮೇಲೆ ನಮಗೆ ಒಂದು ಸ್ವಲ್ಪ ನಮ್ಮ ಆ್ಯಕ್ಟಿವ್ಗಳು ಕಡಿಮೆ ಆಯಿತು, ಅದರ ಬಗ್ಗೆ ಆಸಕ್ತಿಗಳು ಕಡಿಮೆ ಆಗ್ತಾ ಇತ್ತು. ಕಲಾವಿದರು ನಮ್ಮೊಟ್ಟಿಗೆ ತುಂಬ ಕಲಾವಿದರು ನನಗೆ ಸಿಕ್ಕಿದರು. ಹಳೆ ಕಲಾವಿದರು, ಬಂಡಾರ ಬಸವ ಇರ್ಬೋದು, ಪೆರಡೂರು ರಾಮ ಇರ್ಬೋದು, ಹಾಗೆ ತುಂಬ ಹಳೆಯ ಕಲಾವಿದರು, ಹರಾಡಿ ಸರ್ವ, ಆಮೇಲೆ ತುಂಬ ಜನ ಇದ್ದಾರೆ ಆ ಇದರಲ್ಲಿ. ನಾರಾಯಣ ಗಾಣಿಗ, ಒಣಸೆ, ಹಿಂದೆ ತುಂಬ ಜನ ಸಿಕ್ಕಿದ್ರು. ಮತ್ತು ಇತ್ತೀಚಿನ ಇದರಲ್ಲಿ ನಾನು ಸಾಲಿಗ್ರಾಮ ಮೇಳದಲ್ಲಿರುವಾಗ ಕೆಲವು ಕಲಾವಿದರು ಸಿಕ್ಕಿದರು. ಕಲಾವಿದರಿಂದ ಏನೂ ನನಗೆ ಇದಾಗಿಲ್ಲ, ತುಂಬ ಪ್ರೋತ್ಸಾಹ ಸಿಕ್ಕಿದೆ. ನನಗಂತೂ ತುಂಬ ಸಂತೋಷ ಕೊಟ್ಟಿದೆ. ಬೇರೆ ಹಾಗೆ ಯಕ್ಷಗಾನದ ವೃತ್ತಿಯಲ್ಲಿ ನನಗೆ ಹೀಗೆ ಬೇಸರ ಆಗಲಿಕ್ಕೆ ಶುರುವಾಯಿತು. ಹಾಗೆ ಈಗ ವಿಶ್ರಾಂತಿಯಲ್ಲಿದ್ದದ್ದು ಬೇರೆ ಏನು ಕಾರಣ ಅಲ್ಲ, ನನಗೆ ಒಂಥರ ಬೇಸರ.
ಅದು ಯಾರ ಬಗ್ಗೆಯೂ ಹೇಳುವುದಿಲ್ಲ. ಹೇಗೆ ಹೇಳಿದ್ರೆ ಗತಿಗೆ ನಿಷ್ಠೂರವಾಗಿ ನಾ ಹೇಳಬೇಕಾಗತ್ತೆ, ಹೇಳುವ ಅಗತ್ಯತೆ ನನಗೂ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಬೇರೆ ಏನಿಲ್ಲ. ಮಯ್ಯರೇ, ನೀವು ಮತ್ತು ಕಾಳಿಂಗನವರ ಒಡನಾಟದ ಬಗ್ಗೆ ಒಂದೆರಡು ಮಾತುಗಳನ್ನು ಹಾಡ್ಬೋದಾ? ನಾನು ಒಟ್ಟಾರೆ ಸುಳ್ಳು ಹೇಳಬಾರ್ದು. ಕಾಳಿಂಗನವರ ಒಡನಾಟ ಏನಿಲ್ಲ. ನಾನು ಚಿಕ್ಕಂದ್ಲಿಂದಲೇ ನಾವು ಆವಾಗ ಹೇಳಿದೆ, ನಾವು ವಿದ್ಯಾಭ್ಯಾಸದ ಸಮಯದಲ್ಲಿ ನಾವೊಂದದಲ್ಲಿರುವಾಗ, ನಾವೊಂದ ಶಾಲೆಗೆ ಹೋಗುವಾಗ ನಾನು ಕಿರ್ಮಂಜೇಶ್ವರದಲ್ಲಿರ್ತಾ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ, ಆವಾಗ ಅವ್ರ ಅಕ್ಕನ ಮನೆ, ನನ್ನ ಅಜ್ಜನ ಮನೆ, ಅವರು ಅಲ್ಲಿ ಬರ್ತಾಯಿದ್ರು. ಅವರು ನೋಡಲಿಕ್ಕೆ ಹೋಗ್ತಾ ಇತ್ತು ನಾವು. ಯಾಕೆ ಕೇಳಿದ್ರೆ ಅವರು ಒಂದು 9:30-10 ಗಂಟೆ ಬರ್ತಾರೆ, ಅದು ಗ್ಯಾರಂಟಿ ನಿಗದಿ. ಅವರು ನೋಡುವುದೇ ಒಂದು ದೊಡ್ಡ ಸೌಭಾಗ್ಯ ಇದ್ದಿತ್ತು ಆ ಟೈಮ್, ಆ ಸಮಯದಲ್ಲಿ. ಕಾಳಿಗೆ ನೋಡು ನಮ್ಮ ಅಜ್ಜನ ಮನೆ ಬರ್ತಾರೆ ಅಂತ ಹೇಳಿದ್ರೆ ನಮಗದೊಂದು ದೊಡ್ಡ, ಈಗ ದೊಡ್ಡ ಫಿಲ್ಮ್ ಸ್ಟಾರ್ ಬಂದಾಗೆ, ದೊಡ್ಡ ಸೆಲೆಬ್ರಿಟಿ. ಆವಾಗಲೂ ಅಷ್ಟೇಪ್ಪ, ನೋಡಲಿಕ್ಕೆ ಅಲ್ಲಿಗೆ ನಮ್ಮ ಅಜ್ಜನ ಮನೆಗೆ ಎಷ್ಟೋ ಜನ ಬರ್ತಾಯಿದ್ರು. ನಮ್ಗೆ ಪ್ರಥಮ ಸ್ಥಾನ, ಯಾಕೆ ನಮ್ಮ ಅಜ್ಜನ ಮನೆ ಅಂತ ಒಂದಿಷ್ಟು ಗಮ್ಮತ್ತು ಮಾಡ್ತಾಯಿದ್ರು ಬಂದು ಅವ್ರ ಅಕ್ಕನ ಹತ್ರ ಸೋಷಲ್ ಆಗಿ. ಆವಾಗ ನಮಗೊಂದಿಷ್ಟು ಹೇಳ್ತಾಯಿದ್ರು, ಒಳ್ಳೆ ಗಮ್ಮತ್ತಿನ 4 ಮಾತಾಡ್ತಾಯಿದ್ರು, ನಮ್ಮ ಹತ್ರ ಚಂದವಾಗಿ ಹಡೆ ಮಾಡ್ತಾಯಿದ್ರು. ಆ ನಂತರ ನನಗೆ ಅವರು ನಮ್ಮ ತಿರುಗಾಡದಲ್ಲ ಎಲ್ಲೋ ಒಂದು ಕೆಲವು ಬೆರಳಿಕೆ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು ಬಿಟ್ಟರೆ, ಯಕ್ಷಗಾನದಲ್ಲಿ ಪ್ರಥಮ ವಿಡಿಯೋ ಕ್ಯಾಸೆಟ್ ನಂದು ನೋಡ್ರದ್ದು. ಅದೊಂದು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಕೇಳಿದ್ರೆ ಆವಾಗ ವಿಡಿಯೋ ಕ್ಯಾಸೆಟ್ ಅಂತ ಮಾಡಲಿಲ್ಲ ಇತ್ತು. ಹೀಗೆ ಈ ಅರಾಟೆ ಮಂಜುನಾಥ್ ಅವರು ಯಾರೋ ಒಬ್ಬರಿಗೋಸ್ಕರ ಅಂತ, ಹೊರದೇಶದವರು ಯಾರೋ ಒಬ್ಬರಿಗೋಸ್ಕರ ಅಂತ ಒಂದು ವಿಡಿಯೋ ಕ್ಯಾಸೆಟ್ ಅಂತ ಮಾಡಿದ್ರು. ಆಗಲೂ ತುಂಬ ಸಂತೋಷ ನೋಡ್ರಿಗೆ, ಅಯ್ಯೋ ವಿಡಿಯೋ ಬರ್ತದಂತೆ ನಮ್ಮದು ಮರೆ. ನನ್ನ ಹತ್ರ ಒಂದಿನ ಹಾಗೆ ಸಿಗ್ತದೆ, ಮಣಿಯ ಒಂದು ವಿಡಿಯೋ ಬರ್ತದಂತೆ ನಮ್ಮದು, ನಾನು ಮಾಡಬೇಕು ಅಲ್ಲಿ ಬಾರ್ಕೂರು ಹೈಸ್ಕೂಲ್ನಲ್ಲಿ. ನಮಗೆಲ್ಲ ಆಶ್ಚರ್ಯ, ನಮ್ಮದೆಲ್ಲ ಫೋಟೋ ಬರ್ತದೆ, ವಿಡಿಯೋ ಬರ್ತದೆ. ಅದು ಪ್ರಥಮ. ನಾನದೇ ಸಂಗೀತ, ನೋಡ್ರು ಪ್ರೇಕ್ಷಕರಾದೇನ. ಹೀಗೆ ನಿಮ್ಮ ಆಚೆ ಅವರು ಕೂತಿದ್ರಲ್ಲ, ಹಾಗೆ ಕೂತ್ಕೊಂಡು ನೋಡ್ತಾ ಇದ್ರು. ಆ ಪಿಕ್ಚರ್ ನೋಡ್ತಾ ಇದ್ರು, ಇಷ್ಟು ಸಣ್ಣ ವಿಡಿಯೋ ನೋಡ್ತಾ ಇದ್ರು, ಏನು ಸಂತೋಷ ಪಡ್ತಾಯಿದ್ರು. ಇನ್ನೆಲ್ಲ ನಾವು ಆಗಲಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ, ಇನ್ನು ವಿಡಿಯೋದಲ್ಲೇ ನೋಡ್ಲಿಕ್ಕೆ ಸಿಗೋದಂತ. ಅದೇ ನಮ್ಮ ಸಂತೋಷದ ಒಂದು ದಿನ. ಈಗ ನಿಮಗೆ ಚಿಕ್ಕದಿರಬೇಕು, ನನ್ನದೇ ಅದೊಂದು ಶೈಲಿಗೆ ಹೋಗಬೇಕು ಅಂತಿತ್ತ ಅಲ್ಲ, ನೀವು ಯಾಕೆ ಕಾಳಿಂಗನವರ ಶೈಲಿಯ ನೀವು ಅಳವಡಿಕೆ ಮಾಡಿಕೊಂಡ್ರಿ ಅಂತ? ನಮ್ಮ ಬಳಗ, ನಮ್ಮ ಕುಟುಂಬದೊಂದಿಗೆ ಆಟ ಹೋದಾವಾಗ ಯಾವುದೋ ಒಂದು ಪ್ರಸಂಗ ನೆನಪಾಗೋದಿಲ್ಲ ಅವರ ಕಾಲದಲ್ಲಿ. ಹೀಗೆ ನೋಡ್ತಾ ಇರುವಾಗ ಪ್ರಭಾವಿತನಾಗೋದು ಯಾವುದು, ಅವ್ರು ಹಾಗಾಗಿ ನಾನು ಆಗಬೇಕಂತ. ಅವ್ರ ಜಾಗಕ್ಕೆ ಹೋಗೋದಲ್ಲ, ಅದೆಲ್ಲ ಕನಸು ನೋಡಲೇ ಇಲ್ಲ ನಾನು. ಅವ್ರು ಹಾಗೆ ಆಗಬೇಕಂತ ಅಲ್ಲ, ಅವ್ರು ಹಾಗೆ ಹಾಡಬೇಕಂತ ಅದೊಂದು ಕನಸು. ಅವ್ರು ಹಾಗೆ ಆಡಬೇಕು, ಅವ್ರಾಗೆ ಭಾಗವತನ ಆಗ್ಬಹುದೇನು, ಆಗ್ಬಹುದಾ, ನೋಡುವ ಅಂತ ಇದೊಂದು ಯಾವುದು ಪ್ರಭಾವಿತನಾಗೋದು ಇದ್ದಿತ್ತು ಚಿಕ್ಕಂದಲ್ಲಿ. ಪ್ರಭಾವಿತರಿಂದ ಈ ನವರ ಶೈಲಿಯನ್ನು ನಾನು ಆರಿಸ್ಕೊಂಡಿದ್ದು. ಅವರ ಇದಕ್ಕೆ ರಂಗಸ್ಥಳದ ಚುರುಕುತನ ಅಥವಾ ರಂಗಸ್ಥಳದ ಈ ಇನ್ವಾಲ್ವ್ಮೆಂಟ್, ಹಿಡಿತ, ಅದು ರಂಗದ ಹಿಡಿತ, ಈ ಕಲಾವಿದರನ್ನು ಆಳುವುದಂದರೆ ಕಲಾವಿದನನ್ನು ಆಳುವುದಲ್ಲ, ನಿರ್ದೇಶನ ಮತ್ತು ಈ ಪಾತ್ರವನ್ನು ಆಳುವಂಥದ್ದು, ಪಾತ್ರವನ್ನು ಹೇಗೆ ತಗೊಳ್ಬೇಕಂತ ಭಾಗವತನ ಅದರ ಟೋಟಲ್ ಹಿಡಿತ, ಅದೆಲ್ಲ ನನಗೆ ತುಂಬ ಸಂತೋಷ ಸಿಕ್ಕಿದೆ. ಯಾಕೆಂದರೆ ನಾನು ನೋಡಿದ್ದೆ ಅದನ್ನು ಜಾಸ್ತಿ. ಯಾಕೆ ಹೇಳಿದ್ರೆ ಒಂದು ಕಲಾವಿದರ ಬಗ್ಗೆ ಎಂಥದೂ ಇಲ್ಲದಿದ್ದೊಬ್ಬ, ಏನೂ ತಿಳಿದಿದ್ದೊಬ್ಬ ಕಲಾವಿದನನ್ನು ಅಲ್ಲಿ ಮೆರೆಸೋದು, ಅದೆಲ್ಲ ಒಳ್ಳೆಯ ಬೆಳವಣಿಗೆ. ಅವರದ್ದು ಕೆಲವೆಲ್ಲ ಆ ದಿನ ಆಟ ಒಳ್ಳೆ ಮಾಡಬೇಕಾ, ಎಂಥದೇ ಆಗಲಿ, ಎಂಥ ಕಲಾವಿದ ಹೊಂದಿದ್ರು ಅವನನ್ನು ಮೆರೆಸಿಬಿಡ್ತಾರೆ ಆ ದಿನ. ಅದು ನಂಬರ್ 1 ಕಾಳಿಂಗನವರ ಸ್ಪೆಷಲಿಸ್ಟ್. ಯಾರ ಭಾಗವತರಲ್ಲೂ ಇಲ್ಲದಿದ್ದ ಒಂದು ಸ್ಪೆಷಲ್ ಕಾಳಿಂಗನವರದ್ದು. ಅದಕ್ಕೆ ನಾನು ಸ್ವಲ್ಪ ಪ್ರಭಾವಿತನಾದ್ದು. ಹಾಗೆ ಅವರ ಕೆಲವು ಸಣ್ಣ ಸಣ್ಣ ಟಿಪ್ಸ್ಗಳನ್ನು ನಾನು ನೋಡಿದ್ದೇನೆ. ರಾಘವೇಂದ್ರಮಯ್ಯರು, ದಿವಂಗತ ಕಾಳಿಂಗನವರಿಂದ ಪ್ರಭಾವಿತರಾದ ನೀವು ಅವರ ಅಭಿಮಾನಿಗಳಿಗೋಸ್ಕರ ಒಂದು ಅವರ ಶೈಲಿಯ ಒಂದು ಪದ್ಯವನ್ನು ಪ್ರಸ್ತುತಪಡಿಸಬಹುದಾ? ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಸೊಬಗಿದೆ, ಸೊಗಸಿದೆ, ಸೊಬಗಿದೆ, ಮಾಮರವು ಪೂತಿದೆ ಸೊಬಗೆ, ನಿಂತಿದೆ
ಸೊಗಸಿದೆ ಸೊಬಗಿದೆ ಸೊಗಸಿದೆ ಸೊಬಗಿದೆ ಮಾಮರವು ಪೂತಿದೆ ಮಾಮರವು ಮಾಮರವು ಪೂತಿದೆ ಮಾಮರವು ಪೂತಿದೆ ಮಾಮರವು ಪೂತಿದೆ ಸೊಬಗೇರಿ ನಿಂತಿದೆ దేవుడు బిగాಯ್ದು ಜಲವಿನ ರಸಿನ ಭೂಮಾತೆ ಈ ಭೂಮಾತೆ ಭೂಮಾತೆ ಈ ಭೂಮಾತೆ ಇದು ನಂದು ಭೂಮಾತೆ ಉಡುಪಿಗಾಯ್ತು ಜಲವಿನ ರಸಿನ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಕೂತಿದೆ ಸೊಬಗೇರಿ ನಿಂತಿದೆ ಚಳಿ ಒಟ್ಟು ಜಾರಿ ತಂಗಾಳಿ ದೂರಿದೆಯೋ ಚಳಿ ಒಟ್ಟು ಜಾರಿ ಇದು ನಂದು ಚಳಿ ಒಟ್ಟು ಜಾರಿ ತಂಗಾಳಿ ದೂರಿದೆಯೋ ತಂಗಾಳಿ ದೂರಿದೆಯೋ ತಂಗಾಳಿ ದೂರಿದೆ ಹೂಗಳ ಹೂಗಳ ಅರಳಿದ ಸುಮಗಳ ಹೂಗಳ ಅರಳಿದ ಸುಮಗಳ ಹೂಗಳ ಸುಮಗಳ ಹೂಗಳ ಸುಮಗಳ ಹೂಗಳ ಸೊಂಪು ತಂಪು ಸಂತಸವ ಬೀರಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಕೂತಿದೆ ಸೊಬಗೇರಿ ನಿಂತಿದೆ ಹರಿದ ಮೌನ ಸಂಗಲೆ ಪುಟಿದು ಕೋಗಿಲೆಯು ಹರಿದ ಮೌನ ಸಂಗಲೆ ಪುಟಿದು ಕೋಗಿಲೆಯು ಪುಟಿದು ಕೋಗಿಲೆಯು ಪುಟಿದು ಕೋಗಿಲೆ ಕೂಗು ಇದು ನಂದು ಕೂಗು 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 ಪಂಚಮದ ಇಂಜರರಿ ಕೋಗಿಲೆ ಕೋಗಿಲೆ ಪಂಚಮದ ಇಂಜರರಿ ಕೋಗಿಲೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಕೂತಿದೆ ಸೊಬಗೇರಿ ನಿಂತಿದೆ ತಿರುದ ತಿರುದಿ ತಿರುದ ತಿರುದಿ ತಿರುದ ದಿನದ ಧೀಮ್ದ ದಿನದ ಧೀಮ್ದ ದಿನದ ದಿನದ ತಂದರಿ ತಿಂದರಿ ತಂದರಿ ತಿಂದರಿ ತಂದರಿ ತಿಂದರಿ ತಂದರಿ ತಂದರಿ ತಕ್ಕ ಜನು ತಕ್ಕ ದಿಮಿರ
ಸೊಬಗಿದೆ ಸೊಗಸಿದೆ ಮಾಮರು ಓದಿದೆ ಸೊಬಗೆ ನಿಂತಿದೆ ಶ್ರೀಯುತ ಮಯ್ಯರೇ, ನೀವು ರಂಗಸ್ಥಳಕ್ಕೆ ಹೋಗುವ ಮೊದಲು ಆ ದಿನದ ಪ್ರಸಂಗದ ಬಗ್ಗೆ ಯಾವ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಳುತ್ತೀರಾ? ನನ್ನ ಅನಿಸಿಕೆ, ಯಕ್ಷಗಾನದಲ್ಲಿ ನನ್ನ ಒಬ್ಬನ ಅನಿಸಿಕೆ ಅದು ಅನಿಸಿಕೆ ಆಗಿರ್ಬೋದು, ನನ್ನ ಅನಿಸಿಕೆ ಅಷ್ಟೇ. ಅದು ಇನ್ನೊಬ್ಬರಿಗೆ ಆಗಬೇಕು ಅಂತ ನಂದೇನು ಇದಿಲ್ಲ. ನಂದು ಮೊದಲಿಂದ ಹೇಗೆ ಹೇಳಿದ್ರೆ, ನಾವು ರಂಗಸ್ಥಳಕ್ಕೆ ಹೋಗುವಾಗ ಆ ಅಭ್ಯಾಸ ಮಾಡುವಂಥದ್ದು, ನಾನು ಹೀಗೆ ಹೇಳಬೇಕು, ಇವತ್ತು ಈ ಪದ್ಯವನ್ನು ಹೀಗೆ ಹೇಳಬೇಕು, ಇದು ಇಷ್ಟು ಚಂದ ಮಾಡಬೇಕು ಅನ್ನುವಂಥದ್ದೆಲ್ಲ ಮೊದಲು ಪ್ರಿಪೇರ್ ಆಗಿ ಹೋಗುವಂಥದ್ದು ನನ್ನ ಯಕ್ಷಗಾನ ಜೀವನದಲ್ಲಿ ನಾನು ಮಾಡಿಕೊಳ್ಳಲಿಲ್ಲ. ಹೇಗೆ ಕೇಳಿದರೆ, ನಾನು ಆ ದಿನದ ರಂಗಸ್ಥಳದ ವಾತಾವರಣ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಹೋದ ನಂತರ ಒಂದು 10 ನಿಮಿಷದಲ್ಲಿ ಗೊತ್ತಾಗುತ್ತೆ ಇವತ್ತಿನ ವಾತಾವರಣಕ್ಕೆ ಇಷ್ಟು ಮಾತ್ರ, ಇಷ್ಟಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಆಗುವುದೇ ಇಲ್ಲ. ನೀವು ಪ್ರಯತ್ನ ಮಾಡಿದ್ರೂ ಆಗುವುದಿಲ್ಲ. ಈ ಎಲ್ಲ ರಂಗಸ್ಥಳದಲ್ಲೂ ಆಟ ಆಡಿಸೋರಿಗೆ ಇವತ್ತು ಆಟ ಒಳ್ಳೇದಾಗಬೇಕಪ್ಪ ನಮ್ದು ಅಂತ ಹೇಳ್ಬೋದು ನಮ್ಮ ಹತ್ರ, ಇವತ್ತೊಂದು ಆಟ ಒಳ್ಳೇದಾಗಬೇಕು ಮಾರ್ರೆ. ಆದರೆ ನಮ್ಮ ಎಣಿಕೆ ದೃಷ್ಟಿಯಿಂದ ಆಗುವುದಿಲ್ಲ. ಯಾಕೆಂದರೆ ಅದನ್ನು ತುಂಬ ಕಳಪೆ ಮಟ್ಟವೇ ಆಗಿರುತ್ತೆ. ಯಾಕೆಂದರೆ ಎಷ್ಟು ನಾವು ಪ್ರಯತ್ನ ಪಟ್ಟದ್ದು ಅದು ಕಳಪೆ ಮಟ್ಟಕ್ಕೆ ಹೋಗುತ್ತೆ. ಯಾಕೆಂದರೆ ನಮ್ಮ ಒಬ್ಬನ ನಮಗೆ ಆಡಲಿಕ್ಕೆ ಆಗ್ತಿಲ್ಲ. ಆ ದಿನ ಅದರ ಮಾರ್ಕ್ 25, 100 ಮಾರ್ಕ್ ಕೊಡಲಿಕ್ಕೆ ಆಗೋದಿಲ್ಲ. ಕೆಲವು ಸಾರಿ ನಮಗೆ ನಾವು ಎಣಿಸ್ಕೊಂಡೇ ಇರುವುದಿಲ್ಲ ಆ ದಿನ ಯಕ್ಷಗಾನಕ್ಕೆ. ಇವತ್ತು ಎಂಥ ತುಂಬ ಕಷ್ಟ ಉಂಟು. ಆ ದಿನ 100ಕ್ಕೆ 100% ಅಷ್ಟು ಚೆಂದ ಆಗ್ತದೆ ಆಟ. ಎಲ್ಲರಿಗೂ ಗೊತ್ತಿರೋ ವಿಚಾರ. ನಾವು ಮತ್ತೆ ಮೊದಲಾಗಿ ನಾವು ತಯಾರಿ ಮಾಡ್ಕೊಂಡು ಹೋಗೋದು, ಇವತ್ತು ಆಟ ಒಳ್ಳೇದು ಮಾಡಬೇಕು, ಒಂದು ಇವತ್ತು ಈ ಪದ್ಯ ಒಳ್ಳೇದು ಹೇಳಬೇಕು, ಅಥವಾ ಇವತ್ತು ಇಷ್ಟು ಚೆಂದ ಮಾಡಬೇಕು ಆಟ, ಅದು ಸುಳ್ಳು. ಅದು ಯಾಕೆಂದರೆ ನಾವು ಹೋಗಿ ಒಂದು 15 ನಿಮಿಷ ನಮಗೆ ರಂಗದ ವಾತಾವರಣ ಹೇಗುಂಟು, ಇವತ್ತಿನ ವ್ಯವಸ್ಥೆ ಎಷ್ಟು, ಇವತ್ತಿನ ವ್ಯವಸ್ಥೆಗೆ ಎಷ್ಟು ಕೊಡಲಿಕ್ಕೆ ಆಗ್ಬೋದು, ಇದು ಯಕ್ಷಗಾನ ಭಾಗವತನ ನಿರ್ಣಯ, ನನ್ನ ನಿರ್ಣಯ. ಬೇರೆಯವ್ರ ಅನಿಸಿಕೆಗಳು ಬೇರೆ ಬೇರೆ ಇರ್ಬೋದು. ನಾನು ಆ ದಿನ ಮಾತ್ರ ನಿರ್ಣಯ ಮಾಡೋದು, ಇವತ್ತಿಷ್ಟೇ, ಇವತ್ತು 25%, ಇವತ್ತು 50%ಗಿಂತ ಜಾಸ್ತಿ ಹೋಗುವುದು, ಅದು 100% ಹೋಗುವುದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಹೋಗುವುದಿಲ್ಲ. ಯಾಕೆಂದರೆ ವಾತಾವರಣ ಹಾಗೆ ಇರುತ್ತೆ. ಕೆಲವು ದಿನದ ರಂಗಸ್ಥಳದ ಮೂಡುಗಳು, ರಂಗಸ್ಥಳದ ದಿಕ್ಕುಗಳು, ರಂಗಸ್ಥಳಕ್ಕೆ ಹೋದ ಸಮಯಗಳು ಬೇರೆ ಬೇರೆ ಇರ್ತದೆ. ಆದ ಕಾರಣ ಅಂದರೆ ಆ ದಿನದಕ್ಕೆ ನಿಗದಿ ಅಷ್ಟೊಂದು ಹೇಳ್ಬೋದು ಅಷ್ಟೇ. ಈಗ ಒಂದು ಮೇಳದಲ್ಲಿ ಪ್ರಧಾನ ಭಾಗವತರಿಗೆ ಇಂಥದ್ದೇಂತ ಒಂದು ಕೆಲಸಗಳಿರ್ತದೆ, ನಿರ್ಣಯ ಆಗಿರ್ತದೆ. ಪ್ರಧಾನ ಭಾಗವತರು ಒಂದು ದಿವಸದ ಮೊದಲೇ ಅಂದರೆ ರಾತ್ರಿ ಲೀಸ್ಟ್ ಹಾಕಿರಬೇಕು, ಇಂಥದ್ದೆಲ್ಲ ಇರ್ತದೆ. ನಿಮ್ಮ ಮೇಳದಲ್ಲಿ ಅದು ನೀವು ಹೇಗಾದ್ರೂ ಅಂದ್ರೆ ಪಾತ್ರ ಹಂಚಿಕೆ ಎಲ್ಲ ಇರ್ತದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಅಂದ್ರೆ ಪ್ರಧಾನ ಭಾಗವತನ ಕರ್ತವ್ಯ ಏನು ಅಂತ ಮೇಳದ ಪ್ರಧಾನ ಭಾಗವತನ ಕರ್ತವ್ಯ ಬೇಗ ಬರಬೇಕು. ಆಮೇಲೆ ಅದನ್ನು ಇತ್ತೀಚೆಲ್ಲ ನಡೆಸೋದು ಭಾರಿ ಕಷ್ಟ ಉಂಟು. ಮುಂಚಿನ ದಿನದಲ್ಲಿ ಲೀಸ್ಟ್ ಮಾಡಬೇಕನ್ನುವಂಥದ್ದೊಂದು ಅವನ ಹಿಡಿತ ಇರುವುದು ಲೀಸ್ಟಿನಲ್ಲಿ. ಅದರಲ್ಲಿ ಈಗ ನಾವೆಲ್ಲ ಬಿಟ್ಟು ಬಂದದ್ದು ಅದೇ ವಿಷಯದಲ್ಲಿ. ಯಾಕೆ ಕೇಳಿದರೆ ನಮ್ಮ ಎದುರಿಗೆ ಯಾರು ಏನೂ ಹೇಳುವುದಿಲ್ಲ, ಮೈಯರು ಭಾರಿ ದೇವರಂಥ ಮನುಷ್ಯರು ಅಂತ ಹೇಳಿ. ಈಗ ವಿಡಿಯೋದಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲ ಎದುರಿಂದ ತುಂಬ ಚಂದವಾಗಿ ಮಾತಾಡ್ತಾರೆ, ಹಿಂದೆ ನಮ್ಮ ಬಗ್ಗೆ ತುಂಬ ಬೇಜಾರಲ್ಲೇ ಮಾತಾಡ್ತಾರೆ. ಯಾಕೆಂದರೆ ನಮ್ಮವ್ರ ಹತ್ರ ಚಂದ ಮಾತಾಡ್ತಾರೆ, ಅವರಿನ್ನು ನೊಂದ ವಿಷಯಗಳನ್ನು ಎಲ್ಲೆಲ್ಲೋ ಹೇಳ್ತಾರೆ. ಎಷ್ಟೋ ಜನ ನನಗೋಸ್ಕರ ಮೇಳ ಬಿಟ್ಟವರಿದ್ದಾರೆ ಲೀಸ್ಟಿನ ವಿಚಾರದಲ್ಲಿ. ಯಾಕೆಂದರೆ ಈ ವೇಷಗಳೆಲ್ಲ ಏನೋ ಎಲ್ಲ ವೇಷ ಆಗ್ತಾರೆ ನಮಗೆ. ನೀವು ಯಜಮಾನ್ರೆ ನೀವು ಮಾತಾಡಿಕೊಂಡಂಗೆ ಭಾಗವತರು ವೇಷ ಆಗುವುದಿಲ್ಲ, ಅವರು ಖುಷಿ ಕೊಟ್ಟಂಗೆ ವೇಷ ಆಗ್ತಾರೆ. ಇದು ಅವರಿಗೆ ಯಜಮಾನ್ರಿಗೂ ಅವರು ಸರಿ ಮಾಡ್ಕೊಳ್ಲಿಕ್ಕೆ ಅವ್ರು ಹೇಳೋದು ಕಲಾವಿದರ ಹತ್ರ, ಅಯ್ಯೋ ಮರ ನಮ್ಗೆ ಏನು ಮಾಡೋದು ಹೇಳಿ, ಮೈರು ಹೇಳಲಿಕ್ಕೆ ಆಗೋದಿಲ್ಲ, ನಂಗೆ ತುಂಬ ಕಷ್ಟ ಆಗ್ತದೆ ಮರ ಅಂತ ಅವನ್ನ ಇದು ಮಾಡಿ. ಹೀಗೆ ಮೇಳ ಅಂದರೆ ಹಾಗೆ ಅದು. ಅವನು ಮೈರದೇ ತಪ್ಪಿರಬೇಕಂತ ಎಷ್ಟೋ ಜನರಿಗೆ ಇವತ್ತಿಗೂ ನನ್ನ ಬಗ್ಗೆ ಅವಿಶ್ವಾಸಗಳು ಉಂಟು. ನಾನು ಅದೇ ವಿಷಯಕ್ಕೆ ಮೇಳ ಬಿಟ್ಟಿದ್ದು. ಈ ರಗಳೆ ಬೇಡಪ್ಪ, ಇದು ಗೋಜಲು ವಾತಾವರಣ ಬೇಡ, ನಾವೊಂದು ಸ್ವಲ್ಪ ಫ್ರೆಶ್ ಕೊಡುವ ಅಂತೇಳಿ ಈ ರಗಳೆ ಬೇಡ ಅಂತ. ಆ ಲೀಸ್ಟಿನ ವಿಚಾರದಲ್ಲಿ ತುಂಬ ಇದು ಮೊದಲಿನಿಂದ ಇದು ನಡ್ಕೊಂಡು ಬಂದ ರೀತಿ. ಈಗೆಲ್ಲ ಮೀಡಿಯಾಗಳಿತ್ತು, ಅವಾಗ ಮೀಡಿಯಾಗಳಿರಲಿಲ್ಲ, ಕೇಳ್ತಾ ಇದ್ರು ಪಾಪ. ಕೆಲವರು ಕೇಳಿ ಹೀಗೆ ಬಿಡ್ತಾಯಿದ್ರು, ನಮಗೆಲ್ಲ ಕೇಳಿ ಬಿಡ್ಲಿಕ್ಕೆ ಆಗೋದಿಲ್ಲ, ಮನಸ್ಸಿನಲ್ಲಿ ಅದೇ ಕೊರಿತಾ ಇದ್ರು, ಹೀಗೆ ಹೇಳಿಬಿಟ್ನಾ ನಮ್ಗೆ ವಿಷಯ ಬರ್ತಾ ಇರ್ತದೆ. ಇದು ದೊಡ್ಡ ಭಾಗವತನಿಗೆ ದೊಡ್ಡ ಮಾನಸಿಕ ಟ್ರಬಲ್ಲೇ ಅದು, ಮಾನಸಿಕ ತೊಂದರೆ ಅದು. ಬ್ಯಾಲೆನ್ಸ್ ಮಾಡೋದು, ನಾವು ಬ್ಯಾಲೆನ್ಸ್ ಮಾಡ್ತಾ ಇರೋದು. ಯಾಕೆ ಕೇಳಿದರೆ ಯಾರು ಇದರಲ್ಲಿ ಎದುರಿ ಸಿಗುವುದಿಲ್ಲ, ಎಲ್ಲ ಹಿಂದಿನಿಂದ. ಆದ ಕಾರಣದ ಮಾನಸಿಕ ಭಾಗವತನಿಗೆ ಒಂದು ಮಾನಸಿಕ ತೊಂದರೆ ಅದು. ಅದಕ್ಕೆ ಮತ್ತೇನಲ್ಲ, ಮೇಳ ಬಿಡುವುದೇ ಒಂದು
ಕೊನೆಯ ತೀರ್ಮಾನ. ಅದಕ್ಕೆ ನಾನು 2 ವರ್ಷದಿಂದ ವಿಶ್ರಾಂತವಾಗಿದ್ದದ್ದು. ಆಮೇಲೆ ಅದೇ ಲಿಸ್ಟ್ ಬರೆಯೋದು, ಪಾತ್ರಗಳನ್ನು ಸಮಯವನ್ನು ನೋಡೋದು, ಪ್ರಸಂಗದ ಸಮಯವನ್ನು, ಹಾಗೆ ಆಟ ಮುಗಿಸುವ ಸಮಯವನ್ನು ನಿರ್ಧಾರ ಮಾಡುವುದು, ಮುಗಿಸ್ಬೇಕಂತ ಹೇಳುವಂಥದ್ದು. ಅದನ್ನು ಕೇಳಲಿಕ್ಕೆ ಹಿಂದೆಲ್ಲ ಇದ್ದಿದ್ರೆ ಈಗ ತುಂಬ ಕಷ್ಟ ಆಗ್ತಾ ಇತ್ತು. ನಡೆಸೋದು ತುಂಬ ಕಷ್ಟ ಉಂಟು, ಯಾಕೆಂದರೆ ಯಜಮಾನಿಗೂ ಕಷ್ಟ ಉಂಟು, ಕಲಾವಿದರು ಭಾಗವತ ಹೇಳ್ದಂಗೆ ಕೇಳುವಾಗ ತುಂಬ ಕಷ್ಟದ ಪರಿಸ್ಥಿತಿ. ಮಯ್ಯರೇ, ಯಕ್ಷಗಾನದಲ್ಲಿ ಭಾಗವತನೇ ಪ್ರಧಾನ. ಹಾಗಾಗಿ ನೀವು ತಿರುಗಾಟದಲ್ಲಿ ನಿಮಗೆ ತುಂಬ ನೆಚ್ಚಿನ ಪ್ರಸಂಗ ಯಾವುದು, ಹಾಗೆ ಯಾಕೆ ಅದು ತುಂಬ ನೆಚ್ಚಿನ ಪ್ರಸಂಗ? ತುಂಬ ನೆಚ್ಚಿನ ಪ್ರಸಂಗ ಅಂತ ನಮ್ಮ ಇದರಲ್ಲಿ ಇರುವುದಿಲ್ಲ. ನಾನಂದರೆ ನನ್ನ ಇದರಲ್ಲಿ ನಾವು ಅದೇ ಹೇಳಿದ್ನಲ್ಲ, ನಮಗೆ ಆ ದಿನದ ಮೂಡ್ ನೋಡಿ ನಮ್ಮದು ಯಕ್ಷಗಾನದ ಇಷ್ಟು ಮಾರ್ಕುಗಳು. ಉದಾಹರಣೆಗೆ ಇವತ್ತೇನೋ ಒಂದು ಪೌರಾಣಿಕ ಪ್ರಸಂಗ ಇತ್ತಂತ ಮಾಡುವ, ಆ ದಿನ ಅದೇ ಹೋದ ಮೂಡು ಸರಿ ಇರುವುದಿಲ್ಲ ಅಥವಾ ರಂಗಸ್ಥಳದ ವಾತಾವರಣ ಸರಿ ಇರುವುದಿಲ್ಲ, ಒಟ್ಟಾರೆ ಒಂದು ಆಟ ಆಗ್ತದೆ ಅಷ್ಟೇ, ಒಟ್ಟಾರೆ ಆಟ ಆಗ್ತದೆ. ಅದೇ ಇನ್ನೊಂದು ದಿನ ನಮ್ಗೆ ಒಳ್ಳೆ ಮೂಡ್ ಇದ್ದ ದಿನ ವ್ಯವಸ್ಥಿತವಾಗಿ ಆಟ ಆಗ್ತದೆ. ನಮಗೂ ಅಂದರೆ ನಾವು ಅಷ್ಟು ಚಂದ ಆಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಚಂದ ಪ್ರಸಂಗ ಆಗ್ತದೆ. ನಾವು ಪದ್ಯವನ್ನು ಅಷ್ಟು ಚಂದವಾಗಿ ಹೇಳ್ತೇವೆ, ಅಥವಾ ನಮಗೆ ಇಂಥ ಪ್ರಸಂಗಗಳು ನಮ್ಮ ಪದ್ಯ ಪೇಟೆಂಟ್ ಅಂತ ಅನ್ನುವಂಥದ್ದು ನನ್ನ ಮಟ್ಟಿಗಿಲ್ಲ. ನಾವು ಎಲ್ಲ ಪ್ರಸಂಗವೂ ಸೇಮ್, ಸಾಧಾರಣ ಒಂದೇ ಥರದಲ್ಲಿ. ಆ ದಿನದ ರಂಗಸ್ಥಳದ ಮೂಡು ಬಿಟ್ಟರೆ ನಾನು ಇಂಥ ಪ್ರಸಂಗವನ್ನು ಚಂದ ಹಾಡ್ತೇನೆ, ಇಂಥ ಪ್ರಸಂಗವನ್ನು ವ್ಯವಸ್ಥಿತವಾಗಿ ಹಾಡ್ತೇನೆ, ಅದೆಲ್ಲ ಒಟ್ಟಾರೆ ಹೇಳುವುದಷ್ಟೇ ಮಾತು. ಬಿಟ್ಟರೆ ಆ ದಿನದ ರಂಗಸ್ಥಳದ ಮೂಡ್ ನೋಡಿ ಅದು ನಮಗೂ ಗೊತ್ತಿರುವುದಿಲ್ಲ, ಅಷ್ಟು ಚಂದ ಆಗ್ತದೆ ಕೆಲವು ಸಾರಿ ಆ ರಂಗಸ್ಥಳದ ಮೂಡಿಗೆ. ಹೀಗೆ ನನ್ನ ಅಭಿಪ್ರಾಯ. ಮಯ್ಯರು ಕಾಲ್ಪನಿಕ ಪ್ರಸಂಗ ಹೆಚ್ಚು ಇಷ್ಟಪಡ್ತಾರಾ, ಪೌರಾಣಿಕ ಪ್ರಸಂಗ ಹೆಚ್ಚು ಇಷ್ಟಪಡ್ತಾರೆ ಪದ್ಯ ಹಾಡಲಿಕ್ಕೆ? ನಾನು ಎರಡನ್ನೂ ಇಷ್ಟಪಡ್ತೇನೆ. ಪೌರಾಣಿಕದಲ್ಲಿ ನಂದು ಒಂದಿಷ್ಟು ಪ್ರಸಂಗಗಳು, ನನ್ನ ಸಂತೋಷ ಪ್ರಸಂಗಗಳು ಒಂದಿಷ್ಟಿತ್ತು. ಸಂತೋಷ ಅಂದರೆ ಅತಿ ಸಂತೋಷ ಅಲ್ಲ, ನೀವು ಹೇಳಿದಾಗೆ ಪದ್ಯವನ್ನು, ಇಂಥದ್ದು ಪದ್ಯವನ್ನು ಅಥವಾ ಇಂಥ ಪ್ರಸಂಗವನ್ನು ಇಷ್ಟಪಡುವುದು ಅಂತಲ್ಲ. ಕೆಲವು ಪೌರಾಣಿಕ ಪ್ರಸಂಗಗಳು, ಕೆಲವು ಕಾಲ್ಪನಿಕ ಪ್ರಸಂಗಗಳು, ಇತ್ತೀಚಿನ ಈ ನಾನು ಯಕ್ಷಗಾನಕ್ಕೆ ಬಂದ ಮೇಲೆ ಮಾಡುವಂಥ ಕೆಲವು ಕಾಲ್ಪನಿಕ ಪ್ರಸಂಗಗಳು ನನ್ನ ನೆಚ್ಚಿನ ಪ್ರಸಂಗಗಳು, ಕೆಲವೇ ಪ್ರಸಂಗಗಳು. ಯಕ್ಷಗಾನದಲ್ಲಿ ಆಡಿಯೋ ಸ್ವಾರಸ್ಯಕರ ಬಗ್ಗೆ, ಅದರ ಬಗ್ಗೆ ಏನಾದರೂ ಒಂದು ಮಾಹಿತಿ ಹಂಚಿಕೊಳ್ಳಬಹುದೇ? ಹಾಗೂ ನಿಮ್ಮ ಒಂದು ನೆಚ್ಚಿನ ರಾಗ ಹಾಗೂ ಆ ರಾಗಕ್ಕೆ ಒಂದು ಪದ್ಯವನ್ನು ಪ್ರಸ್ತುತಪಡಿಸಬಹುದೇ? ಸರಿ, ನಾನು ಯಕ್ಷಗಾನಕ್ಕೆ ಬರುವಾಗ ನಿಮಗೆಲ್ಲ ಗೊತ್ತಿರ್ಬೋದು, ಆಡಿಯೋ ಪ್ರಪಂಚ ಸ್ವಲ್ಪ ಸ್ಟಾರ್ಟ್ ಆಗಿದೆ ಆ ಸಮಯದಲ್ಲಿ. ಆಡಿಯೋಗಳು, ಈ ರಮೇಶ್ ಬೇಗಾರರ ಹಾಸ್ಯ ಪ್ರಸಂಗಗಳು ಇದೆಲ್ಲ ಹತ್ತತ್ರ ಆಗಿದೆ. ಆವಾಗ ಏನು ಕಾಳಿಂಗನವರದ್ದು ವಿಭೀಷಣ ನೀತಿ, ಇವು ಪೌರಾಣಿಕ ಪ್ರಸಂಗಗಳು ಒಂದಿಷ್ಟು ಸ್ವಲ್ಪ ಬಂದಿದೆ, ಏನು ತುಂಬ ಇಂಟ್ರೆಸ್ಟಿಂಗ್ ಕೇಳ್ತಾ ಇದ್ರು ಆವಾಗ. ಮತ್ತು ಈ ರಮೇಶ್ ಬೇಗಾರ್ ಅವರ ಅಧಿಕ ಪ್ರಸಂಗ, ಆವಾಗ ನಾನು ಸ್ವಲ್ಪ ಸೇರಿಕೊಂಡೆ, ಸ್ವಲ್ಪ ಅಧಿಕ ಪ್ರಸಂಗ ನಮ್ಮದು ಜಾಸ್ತಿ ಆಯಿತು. ಆವಾಗ ಎಲ್ಲಿ ನೋಡಿದ್ರು ಅದೇ, ಯಾವ ಊರಲ್ಲಿ ನೋಡಿದ್ರು ಅದೇ, ಯಾವ ಬಸ್ಸಲ್ಲಿ ನೋಡಿದ್ರು ಅದೇ, ಎಲ್ಲಿ ಯಾರ ಮನೇಲಿ ನೋಡಿದ್ರು ಅದೇ. ಅದರಲ್ಲಿ ತುಂಬ ನನಗೆ ಸಂತೋಷವೂ ಸಿಕ್ಕಿದೆ ಬಿಡಿ. ನಾವೊಂದು ಘಟನೆ ಹೇಳ್ತೇನೆ. ನಾವೊಂದು ಕಡೆಯಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಒಂದು ಕಡೆ ಹೋಗಿದ್ದೆ, ಎಲ್ಲಿ ಒಂದು ಚಿಕ್ಕಮಗಳೂರು ಹೋಗುವಾಗ ರಾತ್ರಿ 12 ಗಂಟೆ. ಯಾವ ಊರು ಅಂತ ಕೇಳಿದ್ರು, ಕಳಸದಿಂದ ಮುಂದಪ್ಪ ಒಂದು ರಸ್ತೆ ಬದಿಯಲ್ಲಿ ನನ್ನ ಪದ್ಯ ಕೇಳ್ತಾವಳು. ತುಂಬ ಸಂತೋಷ ಅಂತಂದ್ರೆ ಅದು ಸ್ವಲ್ಪ ಸಂತೋಷ ಅಲ್ಲ, ಇಂಥ ಒಂದು ಹಳ್ಳಿಯಲ್ಲೂ ನನ್ನ ಪದ್ಯ ಕೇಳೋರು ಇದ್ದಾರಲ್ಲ, ಯಬ್ಬ. ನಾನು ಬಸ್ ಸ್ಟ್ಯಾಂಡ್ ಹತ್ರ ನಿಂತು ಕೇಳಿ, ಅವಾಗ ಅಧಿಕ ಪ್ರಸಂಗ ಇದು ತೌಡಶೆಟ್ಟಿ ಪರಿಣಯ ಯಾವುದೋ ಒಂದು ಎಲ್ಲ ಹಾಕಿಕೊಂಡು ಅಡಿಕೆ ಸುರಿತಾ ಇದ್ರು. ಏನೊಂದು 30-40 ಜನ ನೋಡುವಾಗಾದರೆ ಆಟವ ಎಂಥದ್ದು, ಏನು ಕತೆ ಇದೆ ಅಂತ ನೋಡಿ ಒಳಗೆ ಹೋಗಿ ನೋಡ್ತೇನೆ. ಒಂದು 30-40 ಜನ ಎಲ್ಲ ಕೂತ್ಕೊಂಡು ಅಡಿಕೆ ಸುಲಿತಾ ಇದ್ರು. ಈ ಕಳಸ ಚಿಕ್ಕಮಗಳೂರು ಮಧ್ಯ ಒಂದು ದೊಡ್ಡ ಕಾಡು, ದೊಡ್ಡ ಹಳ್ಳಿ. ತುಂಬ ಸಂತೋಷ ಆಯಿತು. ನನ್ನ ಪದ್ಯ ಹಾಕ್ಕೊಂಡು ಕೇಳ್ತಾ ಇದ್ರು. ನನಗೆ ಇಷ್ಟು ಜನ ಅಭಿಮಾನಿಗಳಿದ್ದಾರಲ್ಲ ಅಂತ ಸ್ವಲ್ಪ ಸಂತೋಷ ಆದ್ದಲ್ಲ ಅಲ್ಲ. ಅದಕ್ಕೆಲ್ಲ ಪ್ರೇರಣೆ ನಮ್ಮ ರಮೇಶ್ ಬೇಗಾರ್. ಆವಾಗ ನಾನು ಯಕ್ಷಗಾನ ಬಂದೊಂದು 3-4 ವರ್ಷದಲ್ಲಿ ನಾನು ಅವರು ಭಾರಿ ಸ್ನೇಹಿತರಾಯಿತು, ಬಾಲ್ಯ ಸ್ನೇಹಿತರಾಯಿತು.
ಪಾಪ ತುಂಬ ಕಷ್ಟದಲ್ಲಿ ಆ ಕ್ಯಾಸೆಟ್ ಎಲ್ಲಿವರೆಗೆ ಕೇಳಿದರೆ ಈಗಿನ ಬ್ರಹ್ಮಾವರದಲ್ಲಿ ಈಗ ದೊಡ್ಡ ಪೇಟೆ ಎಲ್ಲ ಇರಲಿಲ್ಲ ಇತ್ತು. ನಾವು ಆ ಪೇಟೆಯ ಕಲ್ಲಿನ ಮೇಲೆ ಕೂತ್ಕೊಂಡು ಪ್ರಸಂಗ ಬರ್ತಿದ್ವಿ, ತೋಡು ಶೆಟ್ಟಿ ಪರಿಣಯ ಅಂತ. ಅದು ಕೇಳಿದರೆ ಅದು ಭಾರಿ ಇಳಿಸ್ಕೊಂಡ್ರೆ ಭಾರಿ ಬೇಜಾರಾಗತ್ತೆ. ಈಗಿನ ಆಶ್ರಯ ಹೋಟ್ಲಿದ್ರಿಗೆ ಒಂದೇ ಒಂದು ಮನೆ ಮಾರಿಲ್ಲ, ಅಲ್ಲಿ ಇಬ್ಬರೇ ಈ ಸ್ಟ್ರೀಟ್ ಲೈಟಲ್ಲಿ ಪ್ರಸಂಗವನ್ನೆಲ್ಲ ಬರೆದು ಹೀಗೆ ಮಾಡುವ ಹೀಗೆ ಮಾಡುವ ಹೀಗೆ ಮಾಡುವ ಹೀಗೆ ಕ್ಯಾಸೆಟ್ ಮಾಡೋದು ಅಂತೇಳಿ ಎಲ್ಲ ನಮ್ಮ ನಿರ್ಣಯ. ಆ ರೋಡಿನ ಪಕ್ಕದಲ್ಲಿ ನಮಗೆ ಜಾಗವೂ ಇಲ್ಲ, ಯಾರು ಜಾಗ ಕೊಡಲಿಕ್ಕೂ ಜಾಗ, ನಮ್ಮ ಹತ್ರ ಹಣ ಇಲ್ಲ ನಮ್ಮಿಬ್ಬರ ಹತ್ರ. ಅಂಥ ಪರಿಸ್ಥಿತಿಯಲ್ಲೆಲ್ಲ ಕ್ಯಾಸೆಟ್ ಮಾಡಿದ್ದು ಬಿಡಿ. ಅದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆ ಸಮಯದಲ್ಲಿ ನಮಗೊಂದು ಸ್ವಲ್ಪ ಎಲ್ಲಿ ಕೇಳಿದ್ರು ನಮಗೊಂದು ಸಂತೋಷ. ಎಲ್ಲಿ ಕೇಳಿದ್ರು ನಮ್ಮದು ಕ್ಯಾಸೆಟ್ ಉಂಟು, ಯಾವ ಬಸ್ನಲ್ಲಿ ನೋಡಿದ್ರು ಕ್ಯಾಸೆಟ್ಟು, ಯಾರ ಮನೇಲಿ ನೋಡಿದ್ರು ಕ್ಯಾಸೆಟ್ಟು ಯಕ್ಷಗಾನದ್ದು. ಅದ್ರ ಬಗ್ಗೆ ತುಂಬ ಸಂತೋಷ ಇದೆ ಈ ಆಡಿಯೋ ಪ್ರಪಂಚ ಇದ್ದ ಕಾಲದಲ್ಲಿ. ಹಾಗೆ ರಾಗಗಳ ಬಗ್ಗೆ ಎಲ್ಲ ರಾಗಗಳು ಇಂಟ್ರೆಸ್ಟೆಡ್ ರಾಗ ಅಂತ ಇರಲಿಲ್ಲ, ಬೇರೆ ಬೇರೆ ಮಾಯಮಾಳವಗೌಳ, ಹಂಗೆ ಹಿಂದೋಳ, ಆಮೇಲೆ ಮಧ್ಯಮಾವತಿ ನನ್ನ ಇಷ್ಟದ ಕೆಲವು ರಾಗಗಳು ಉಂಟು. ಬೇಕಾದ್ರೆ ಒಂದೆರಡು ಪದ್ಯ ಹೇಳ್ತೇನೆ. ಇದು ವೃಂದಾವನ ಸಾರಂಗ ಅಂತ ನಾವುಡ್ರು ಕೊನೆ ವರ್ಷ ಬಳಸ್ತಾ ಇದ್ದಾರೆ. ನಮ್ಮ ಭಾರಿ ಸಂತೋಷದ ರಾಗ ಅದು. ಬಿಡಿ ಸೂಪರ್. ಆ ರಾಗಗಳು ಅಷ್ಟು ಚಂದವಾಗಿ ಹೇಳ್ತಾ ಇದ್ರು, ಅದು ಅಷ್ಟು ಮನ ಮುಡ್ತಾ ಇದ್ರು. ಅವ್ರು ಬಂದಗತಿ ಪದ್ಯ ಅದು ಏನೆಲ್ಲ ಬಂದಗತಿ ಅವ್ರ ಮೂಡ ಚೇಂಜ್ ಮಾಡ್ತಾ ಇದ್ರು. ಅದು ಹೇಗಂತ ಗೊತ್ತಿಲ್ಲ. ನಾವೊಂದು ಕಲಿಯುವಂಥದ್ದು ತುಂಬ ಉಂಟು ಬಿಡಿ, ಅದನ್ನ ಕಲಿಲಿಕ್ಕೆ ಆಗುದಿಲ್ಲ. ಇದು ಮಧ್ಯಮಾವತಿಯಲ್ಲಿ ಹೇಳ್ತೇನೆ. ಅವ್ರು ಮತ್ತೊಂದು ವೃಂದಾವನ ಸಾರಂಗ ಉಂಟು, ನನ್ನ ಇಷ್ಟದ ಹಾಡು. ಇದು ನನ್ನ ಇಷ್ಟದ ಹಾಡು. ಯಾರೆಂದು ಕೇಳಬಹುದೇ ನಾದಕ್ಕೆ ಸರಿಯಾಗಿ ಯಕ್ಷಗಾನದಲ್ಲಿ ರಾಗವನ್ನು ಆವರ್ತ ಮಾಡುವುದೇ ನಾವುಡ್ರ ಸ್ಪೆಷಲ್. ನಾವು ಕಲಿಗೆ ತುಂಬಾ ಉಂಟು, ಅದು ಭಾರಿ ಕಷ್ಟ ಆಗಿದೆ. ಪುಣ್ಯ ಕೋಪ ಬಾರದಿರ ಎನ್ನ ಪುಣ್ಯ, ಕೋಪ ಬಾರದಿರ ಎನ್ನ ಪುಣ್ಯ, ಹೇಳಿದರೆ ನಾರಿಮಣಿ ನಾನೇ ಧನ್ಯ, ಹೇಳಿದರೆ ನಾರಿಮಣಿ ನಾನೇ ಧನ್ಯ. ಹೀಗೆ ಬರಬೇಕು. ಈ ರಾಗಕ್ಕೆ ಇದೇ ಬಿಡ್ತಿಗೆ ಬರಬೇಕು. ಅದೊಂದು ಯಕ್ಷಗಾನದ ಒಂದು ಕ್ರಮ ಅಂತ ಇದೆ. ಈಗ ಏನು ಬಾರಿಸ್ಬಾರ್ದು ಬಿಡಿ. ಬಾರದಿರ ಎನ್ನ ಪುಣ್ಯ, ಕೋಪ ಬಾರದಿರ ಎನ್ನ ಪುಣ್ಯ, ಹೇಳಿದರೆ ನಾರಿಮಣಿ ನಾನೇ ಧನ್ಯ, ಹೇಳಿದರೆ ನಾರಿಮಣಿ ನಾನೇ ಧನ್ಯ. ಯಾರೆಂದು ಕೇಳಬಹುದೇ. ಇದು ಮಧ್ಯಮಾವತಿ. ತರುಣಿ ಬಲ್ಲ ಲಜ್ಜೆ ಬಾವರೆ,
ಲಜ್ಜಿಭಾವನೆ ದರೆಯ ಉಂಗುತ್ತಲಿ ಗೀಜುತ್ತ ದರೆಯ ಉಂಗುಷ್ಟದಲ್ಲಿ ಗೀಟುತ್ತ ತೊರೆದು ನಾಜಿಗೆ ಬೆಳ್ಳಿರಳೋಗವಿರಲಿ ಮೊದಲ ನೋಟದಲ್ಲಿ ಎನ್ನ ಹೃದಯ ಕಬ್ದೆಯ ಮೊದಲ ನೋಟದಲ್ಲಿ ಎನ್ನ ಹೃದಯ ಕಬ್ದೆಯ ಮೊದಲ ನೋಟದಲ್ಲಿ ಎನ್ನ ಹೃದಯ ಕಬ್ದೆಯ ಮಧುರ ಭಾವ ಮೂಡಿ ಕ್ಷಣರಿ ಸದೆದು ಸೆಳೆದೆಯ ಮಧುರ ಭಾವ ಮೂಡಿ ಕ್ಷಣರಿ ಸದೆದು ಸೆಳೆದೆಯ ಎನ್ನ ಹೃದಯ ಕಬ್ದೆಯ ಎನ್ನ ಹೃದಯ ಕಬ್ದೆಯ ಮಧುರ ಭಾವ ಮೂಡಿ ಕ್ಷಣದಿ ಹೃದಯ ಸೆಳೆದೆಯ ಮಧುರ ಭಾವ ಮಧುರ ಭಾವ ಇತ್ತು ಮನಗೆ ಮುದವ ತಂದೆಯ ಮಧುರ ಭಾವ ಮಧುರ ಭಾವ ಮಧುರ ಭಾವ ಇತ್ತು ಮನಗೆ ಮುದವ ತಂದೆಯ ಮದುವೆಯಾಗುತ್ತಿನ್ನ ಬಾಳ ಮದುವೆಯಾಗುತ್ತಿನ್ನ ಬಾಳ ಮುದರಿ ಬೆಳಗ್ವೆಯ ಬಾಳ ಮುದರಿ ಬೆಳಗ್ವೆಯ ಮಧುರ ಭಾವ ಮಧುರ ಭಾವ ಮಧುರ ಭಾವ ಇದ್ದು ಮನಗೆ ಮುದವ ತಂದೆಯ ಮದುವೆಯಾಗುತ್ತಿನ್ನ ಬಾಳ ಮುದರಿ ಬೆಳಗ್ವೆಯ ಬಾಳ ಮುದರಿ ಬೆಳಗ್ವೆಯ ಮೊದಲ ನೋಟದಲ್ಲಿ ಎನ್ನ ಹೃದಯ ಕದ್ದೆಯ ಹೃದಯ ಕದ್ದೆಯ. ಈಗ ವೃಂದಾವನ ಸಾರಂಗ. ಪ್ರಣಯ ಕುಸುಮವು ಅರಳಿದು ಪ್ರಣಯ ಕುಸುಮವು ಅರಳಿದು ಪ್ರಣಯ ಕುಸುಮವು ಅರಳಿದು ಭ್ರಮರ ಮಧು ರಣಿಸೆ ಕಾದಿವನು ಇನಿದು ಭ್ರಮರ ಮಧು ರಣಿಸೆ ಕಾದಿವನು ಇನಿದು ಪ್ರಣಯ ಕುಸುಮವು ಅರಳಿದು ಭ್ರಮರ ಮಧು ರಣಿಸೆ ಕಾದಿವನು ಇನಿದು ಭ್ರಮರ ಮಧು ರಣಿಸೆ ಕಾದಿವನು ಇನಿದು ಭ್ರಮರ
ವನಿತೆ ವರಿಸುವೆ ನಿನ್ನನು ಮನವಿಟ್ಟು ತನುವೀಯಬೇಕು ನೀನು ಮನವಿಟ್ಟು ತನುವೀಯಬೇಕು ನೀನು ವನಿತೆ ವರಿಸುವೆ ನಿನ್ನನು ವನಿತೆ ವರಿಸುವೆ ನಿನ್ನನು ಮನವಿಟ್ಟು ತನುವೀಯಬೇಕು ನೀನು ಮನವಿಟ್ಟು ತನುವೀಯಬೇಕು ನೀನು ಮತ್ತೆ ಅಂತ ಲಾಲಿತ್ಯ ಪದ್ಯ ವೈ ಚಂದ್ರಶೇಖರ್ ಶೆಟ್ಟರವರ ಪದ್ಯ ಇದು. ಚೈತ್ರ ಪಲ್ಲವಿ ಪ್ರಸಂಗ, ವೃಂದಾವನ ಸಾರಂಗ. ಆ ವರ್ಷಕ್ಕೆ ಇಡೀ ಪ್ರಸಂಗದ ಟೋಟಲ್ ಪ್ರಸಂಗದ ಪಂಚಪದ್ಯ ಇರಬಹುದು. ಯಾಕೆ ಕೇಳಿದ್ರೆ ಅಷ್ಟು ಚಂದ ಹೇಳ್ತಾ ಇದ್ರು. ಸಾಧ್ಯವೇ ಇಲ್ಲ, ಈಗ ಯಾರಿಗೂ ಸಾಧ್ಯವೇ ಇಲ್ಲ. ನಾವೀಗ ಒಟ್ಟು ಬಳಕೆ ಮಾಡಿ ಹೀಗೆ ಹೇಳಿದ್ ಬಿಟ್ರೆ, ನಾವು ಹೇಳಿದ್ರೆ ಚಾಳಿಸ್ದಂಗೆ ಆಗ್ತದೆ ಬಿಟ್ರೆ ಅಷ್ಟೆಲ್ಲ ಒಳ್ಳೇದಾಗ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅವರು ಹೇಳುವಾಗ ಅದು ಸೂಪರ್, ನಂಗೆ ಇವಾಗಲೂ ಕೇಳಿದೆ ಅಂದ್ರೆ ಇನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ನಾವು ಒಟ್ಟಾರೆ ಹೇಳುವುದಷ್ಟೇ, ವೃಂದಾವನ ಸಾರಂಗ ಹೇಳ್ತಾ ಇದ್ದೇನೆ ಅಂತ. ರಾಮಾಯಣದ ಪ್ರಸಂಗ ಹೀಗೆ ಹೇಳ್ಬೇಕಂತ ಇದ್ದಿತ್ತು. ನಾನು ನಮ್ಮಲ್ಲಿ ಒಬ್ಬರು ಕವಿಗಳು ವಾದರಾಜ್ ಹೆಬ್ಬಾರ್ ಅಂತ ಇದ್ದಿದ್ರು. ವಾದಿರಾಜ್ ಹೆಬ್ಬಾರ್ ಅಂತ ಈ ಬೇಡರ ಕಣ್ಣಪ್ಪ, ಚಿತ್ರಸೇನ ಕಾಳಗ ತುಂಬ ಪ್ರಸಂಗವನ್ನು ಬರೆದ ಒಬ್ಬ ಧೀಮಂತ ವ್ಯಕ್ತಿ, ದೊಡ್ಡ ಭಾಗವತ. ಆವಾಗ ನಮ್ಮ ಗುರುಗಳೇ ಹೇಳ್ತಾ ಇದ್ರು, ವಾದಿರಾಜ್ ಹೆಬ್ಬಾರಷ್ಟು ದೊಡ್ಡ ಭಾಗವತರು ನಾವಲ್ಲ, ಅವರಷ್ಟು ದೊಡ್ಡ ಕವಿಗಳು ನಾವಲ್ಲ ಅಂತ. ನಂಗೆ ಅವರ ಸಾಂಗತ್ಯವು ಸಿಕ್ಕಿದ ಕಾರಣ ನಾವು ದಿನ ಅವರ ಮನೆ ಪೇಟೆ, ಹಾಲಾಡಿ ಪೇಟೆಯಲ್ಲಿ ಇರ್ತಾ ಇದ್ರು. ದಿನ ನಾವು ಸ್ವಲ್ಪ ದಿನ ಮನೆಗೂ ಕರ್ಕೊಂಡು ಹೋಗಿದ್ದೇನೆ. ಅವಾಗೆಲ್ಲ ಹೇಳ್ತಾ ಇದ್ರು, ಹೀಗೆ ಹೇಳಬೇಕು ಮಗ ಅಂತ ಈ ರಾಮಾಯಣದ ಪ್ರಸಂಗಗಳು. ವನಜಲೋಚನಗೆ ಮುಂದೆ ಘನವಾದ ಗೋ ಅಡವಿಯಂತೆ ಅಣಿವಿಲ್ಲದ ಗೌಹರವಂತೆ ಅಲ್ಲಿ ರಕ್ಕಸರು ನೆಲೆಯಾಗಿ ನಿಂದಿಗರಂತೆ ಈ ವಿಪಿನದೋ ಇರುವುದೀಗ ಕಷ್ಟರಾಘವ. ಇದು ಇಷ್ಟೇ ಇದೆ ಹಿಂದೆ. ಈಗ ನಾವು ನಮ್ಮ ಜನರೇಷನ್ ಮೇಲೆ ಬಂದು ವನಜಲೋಚನಗೆ ಮುಂದೆ ಘನವಾದ ಗೋರ್ ಅಡವಿಯಂತೆ ವನಜಲೋಚನಗೆ ಮುಂದೆ ಘನವಾದ ಗೋರಡವಿಯಂತೆ ಅಣಿವಿಲ್ಲದ ಗೌಹರವಂತೆ ಅಲ್ಲಿ ರಕ್ಕಸರು ನೆಲೆಯಾಗಿ ನಿಂದಿಗರಂತೆ ಈ ವಿಪಿನದೋ ಇರುವುದೀಗ ಕಷ್ಟರಾಗವ. ಇದು ಬೇರೆ ಬೇರೆ ರೀತಿಯಲ್ಲಿ ಹಿಂದೆ ವಾಡಿಕೆ ಹಾಗಿದ್ದಿತ್ತು. ಈಗ ನಾವು ಬದಲಾವಣೆ ಸ್ವಲ್ಪ ಬದಲಾವಣೆ ಆಗಿದೆ ಅಷ್ಟೆ. ಈ ಒಂದು ತಾಳದಿಂದ ಒಂದು ತಾಳ ಮುರಿಲಿಕ್ಕೆಲ್ಲ ತೋಮ್ತ ಕೊರತಾಳಕ್ಕೆ ಕೂಡಲೇ ಮುಟ್ಕೊಳ್ಳುವಂತ ಹೀಗೆ. ಹೌದೌದು, ಆವಿಷ್ಕಾರಗಳು ನಮ್ಮ ಗುರುಗಳು ತುಂಬಾ ಮಾಡಿದ್ದಾರೆ. ನಮ್ಮ ನಾರಾಯಣಪ್ಪ ಅವರು ನಮ್ಮ ಗುರುಗಳು ಹೊಸ ನಾವೀನ್ಯತೆ ಅಲ್ಲ, ಅಂದ್ರೆ ಒಂದು ತಾಳದಿಂದ ಒಂದು ತಾಳಕ್ಕೆ ಹೋಗುವಾಗ ರೀತಿಗಳು ಗೊತ್ತಾಗಬೇಕು. ಅಂದ್ರೆ ಪ್ರೇಕ್ಷಕರಿಗೂ ಕಲಾವಿದರಿಗೂ ಭಾಗವತನಿಗೂ ಚಂಡೆಮದ್ದೆಯವರಿಗೂ ಹೋಗುವ ಒಂದು ಏಕತಾಳದಿಂದ ಕೋರತಾಳಕ್ಕೆ ಹೋಗುವಾಗ, ಕೋರತಾಳದಿಂದ ಚೌತಾಳಕ್ಕೆ ಹೋಗುವಾಗ ವ್ಯವಸ್ಥೆಗಳು ಗೊತ್ತಾಗಬೇಕು ಅಂತಲ್ಲಿ ಹೇಳಿ ನಮ್ಮ ಗುರುಗಳು ಅದರ ಬಗ್ಗೆ ಸಂಶೋಧನೆ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟರು. ಆಮೇಲೆ ಹಿಂದೆ ಇದ್ದಿತ್ತು ಕೋರತಾಳ, ಏಕತಾಳದಿಂದ ಸೀದಾ ಕೋರತಾಳ, ಅಷ್ಟತಾಳದಿಂದ ಸೀದಾ ಬೇಕತಾಳ ಕೋರತಾಳ, ಹೀಗೆಲ್ಲ ಇದ್ದಿತ್ತು. ತೆಂಕಿನಲ್ಲ ತುಂಬ ಇನ್ನೂ ಆ ಸಂಪ್ರದಾಯ ಬಿಡಲಿಲ್ಲ. ಕೂಡಲೇ ಕೋರತಾಳಕ್ಕೆ ಹೋಗುವಂಥದ್ದೆಲ್ಲ ನಮ್ಮಲ್ಲೆಲ್ಲ ಕೋರತಾಳಕ್ಕೆ ಹೋಗ್ಬೇಕಿದ್ರೆ ಸುಮಾರು ಹೊತ್ತು ನಾವು ತಗೊಳ್ತೇವೆ. ಈಗ ಬೇರೆ ಬೇರೆ ನಾವೀನ್ಯತೆ ಎಲ್ಲ ಕೊಟ್ಟು
ಅದಕ್ಕೆ ಏಕತಾಳದಿಂದ ಎಲ್ಲ ಬೇರೆ ಎಲ್ಲ ದಸ್ತುಗಳನ್ನು ಕೊಟ್ಟು ನಾವು ಕೋರೆತಾಳಕ್ಕೆ ಹೋಗುವ ಸುಮಾರು ಹೊತ್ತಾಗ್ತದೆ ಕೆಲವು ಸಾರಿ. ನಮ್ಗೆ ಖುಷಿ ಬಂದಂಗೆ. ಆದರೆ ನಮ್ಗೆ ಆ ದಿನದ ವ್ಯವಸ್ಥೆ 4 ಜನರ ವ್ಯವಹಾರ. ಒಬ್ಬ ಕಲಾವಿದನಿಗೆ ಇಂಟ್ರೆಸ್ಟ್ ಉಂಟು, ವ್ಯವಸ್ಥಿತವಾಗಿದ್ದಾನಂತ ಆದರೆ, ಚಂಡೆ ಮೊದಲೆಯವರು ಬಾರಿಸುವಷ್ಟಿದ್ದಾರೆ ಅಂತಾದಲ್ಲಿ ಅದನ್ನು ವಿಸ್ತಾರವಾಗಿ ತಗೊಂಡು ಹೋಗುವ ಕ್ರಮಗಳನ್ನು ನಮ್ಮ ಗುರುಗಳು ಅಥವಾ ನಮ್ಮ ಯಕ್ಷಗಾನಕ್ಕೆ ಬಂದ ಹಿರಿಯರೆಲ್ಲ ಮಾಡಿಟ್ಟು ಹೋಗಿದ್ದಾರೆ. ಅದೇ ನಮಗೊಂದು ದೊಡ್ಡ ಕೊಡುಗೆ ನಮಗೆ ಹೋಗಲಿಕ್ಕೆ. ಒಬ್ಬ ಭಾಗವತ ರಂಗದಲ್ಲಿ ಮೆರಿಬೇಕು ಅಂತಿದ್ರೆ ಬರೀ ಅವನ ಪ್ರಯತ್ನ ಒಂದು ಸಾಲದು, ಅವರಿಗೆ ಪೂರಕವಾಗಿ ನಿಮ್ಮ ಹಿಮ್ಮೇಳ ಚೆಂಡೆ ಮದ್ದಳೆಯವರು ಇರಬೇಕು. ಇದರ ಬಗ್ಗೆ ಏನು, ಹೇಗೆ ನಿಮ್ಮ ಒಡನಾಡಿಗಳಿದ್ದವರು? ಸಂತೋಷ ಅಂತ ಇರ್ತದೆ ನಮ್ಮ ಯಕ್ಷಗಾನ ವ್ಯವಸಾಯ ಮೇಳದಲ್ಲಿ. ನಮಗೊಂದು ಸಂತೋಷ ಅಂತ ಇರ್ತದೆ. ಅದು ಸಂತೋಷ ಸಿಗುವುದು ಬಯಲಾಟ ಮೇಳದಲ್ಲಿ ಒಂದೇ, ನಮ್ಮ ಡೇರಿ ಮೇಳದಲ್ಲ. ಯಾಕೆ ಕೇಳಿದರೆ, ಡೇರಿ ಮೇಳದಲ್ಲಿ ಕೇಳಿದ್ರೆ ನಿನ್ನನ್ನು ಜಗದದ್ದನ್ನೇ ಇವತ್ತೇ ಜಿಗಿಯುವುದು, ನಿನ್ನೆ ಜಗದ ಇವತ್ತೊಂದು ನಾಳೆಗೆ ಏನೂ ಬದಲಾವಣೆ ಆಗೋದಿಲ್ಲ. ಬದಲಾವಣೆ ಮಾಡಿದ್ರ ಹೊತ್ತಿಗೆ ಕಲಾವಿದರು ಅಥವಾ ಸಾಥಿಗಳು ಹೇಳ್ತಾರೆ, ಏನು ನಿನ್ನೆ ಆ ಥರ ಹೇಳ್ತಿದ್ರು, ನೀವತ್ತು ಈ ಥರ ಹೇಳ್ತೇವೆ. ನಾವು ಏನು ಬಾರಿಸೋದು, ನೀವು ಇವತ್ತು ತ್ರಿವಿಡದಾಳ ಹೇಳ್ತೀನಿ ಅನ್ಸ್ಕೊಂಡು ನಾವು ಇವತ್ತು ಅಷ್ಟದಾಳ ಹೇಳಿದ್ರಿ. ಇದೆಲ್ಲ ಪ್ರಾಬ್ಲಮ್ಗಳು ಸುಮಾರು ಬರ್ತದೆ. ಅದೇ ಬಯಲಾಟದಲ್ಲಿ ನಮಗೆ ದಿನಕ್ಕೊಂದು ರೀತಿಯ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕಾಗ್ತದೆ. ಪೌರಾಣಿಕ ಪ್ರಸಂಗಗಳು ಹಿಂದೆ ಈಗ ಇಲ್ಲ ಇದ್ದಿತ್ತು. ಹಿಂದೆ ಒಡ್ಡೋಲಗದವರೆಗೂ ಪ್ರಸಂಗ ನಿಶ್ಚಯ ಆಗ್ತಾ ಇಲ್ಲ ಇದ್ದಿತ್ತು. ನಾವೆಲ್ಲ ಅನುಭವಿಸಿದ್ದೇವೆ. ರಾಮ ಯಾರಿಗೂ ಬೇಡ, ಅಷ್ಟೊತ್ತಿ ಪುಸ್ತಕ ಹುಡುಕೋದು. ಒಡ್ಡೋಲಗಕ್ಕೆ ಇಂದಿರೆಗೆ ತಲಬಾಗಿ ಅನ್ನುವಾಗ ಸಂಗೀತಗಾರ ಹಾಯ್ ಭಾಗವತರ ಪ್ರಸಂಗ ಅಂತ ಇವತ್ತು ಕೇಳೋದು. ಇಂದಿರೆಗೆ ತಲಬಾಗಿ ಬಲವೊಂದು ಬೇಳುವೆ ನೀ ಕಥಾಮೃತವ. ನಾವು ಕೆಲವು ದಿನ ಚಲೋ ಚಿತ್ರವತಿ ಅಂತ ಹೇಳಿ ಚಿತ್ರಾಕ್ಷಿ ಕಲ್ಯಾಣ ಹೇಳೋದು ಇತ್ತು. ಹೀಗಿಂದೆಲ್ಲ ಸುಮಾರುಗೆಲ್ಲ ಇದೆ. ಅಂದರೆ ಅಷ್ಟು ಕಷ್ಟ ಪರಿಸ್ಥಿತಿ. ಆ ಒಡ್ಡೋಲಗದೊಳಗೆ ನಾವು ಪ್ರಿಪೇರ್ ಆಗಬೇಕು. ಒಡ್ಡೋಲಗೆ ಬಂದು ಪ್ರಸಂಗ ಹೇಳ್ತಾರೆ, ವಾಯ್ ಇವತ್ತಿನ ಪ್ರಸಂಗ ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಬರೋದು ಸ್ವಲ್ಪ ಪ್ರಾಬ್ಲಮ್. ಅಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕಳ್ಕೊಂಡು ಬಂದವರು ಎಷ್ಟೋ ವರ್ಷ. ಅಷ್ಟೊತ್ತಿಗೆ ನಾವು ಪ್ರಿಪೇರ್ ಆಗಿ ಬರಬೇಕು ರಂಗಸ್ಥಳಕ್ಕೆ. ಅದು ಒಂದು ಸಂತೋಷ ಇದ್ದಿತ್ತು. ಯಾಕೆ ಕೇಳಿದ್ರೆ, ಒಂದು ಕೇಳ್ಕೊಳ್ಳುವ ಒಂದು ತುಡಿತ ಇದ್ದಿತ್ತು, ಹೆದರಿಕೆ ಇದ್ದಿತ್ತು. ಏನು ಹೇಳ್ತಾ ಇರೋನೋ ಇವತ್ತಿನ ಪ್ರಸಂಗದ ಬಗ್ಗೆ ಅಂತ. ಈಗ ನಮ್ಗೆ ಹೆದರಿಕೆ ಅನ್ನೋ ಜಾತಿಯಲ್ಲ. ಯಾಕೆ ನಾವು ಹೇಳಿದ್ದೇ ಪದ್ಯ, ನಾನು ಮೈರು ಹೇಳಿದ್ಮೇಲೆ ಅದು 3 ವಾರ ಅದು ಸರಿಯಾಗಿದೆ. ಅಂದರೆ ಆ ಪರಿಸ್ಥಿತಿ ಬಂದಿದೆ ಈಗ. ಮೊದಲು ಹಾಗಿಲ್ಲ ಇದ್ದಿತ್ತು. ನಮ್ಗೆ ತುಂಬ ಹೆದರಿಕೆ ಇದ್ದಿತ್ತು. ಎಷ್ಟೋ ಜನರ ಹತ್ರ ಕೇಳ್ಕೊಂಡು ಹೋಗ್ಬೇಕಿತ್ತು, ಇದೊಂದು ಪ್ರಸಂಗ ಚೂರು ಹೇಳಿ ಮರ್ರೆ, ಸಮಯ ಇಲ್ಲ, ಇನ್ನು ಗಂಟೆ ಆಯಿತು, ಒಡ್ಡೊಳಗೆ ಆಗಿ ಆಯ್ತು, ಇನ್ನೀಗ ಪ್ರಸಂಗದ ಸ್ಟಾರ್ಟೇ ರಾಮನ ಪ್ರವೇಶ, ಮುಂದಿನ ಪದ್ಯ ಹೇಳಿ ಅಂಥ ಪರಿಸ್ಥಿತಿ ಇದ್ದಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಕೆಲವು ಒಂದು ವರ್ಷಕ್ಕೆ ಇಷ್ಟೇ ಪ್ರಸಂಗಗಳು ಪೌರಾಣಿಕ ಅಂತ ಇರ್ತದೆ ಎಲ್ಲ ಮೇಳಕ್ಕೆ, ಆಯಾ ವರ್ಷಕ್ಕೆ ಅದಿಷ್ಟು ಪ್ರಸಂಗ ಆಗ್ತದೆ ಬಿಟ್ಟು ಅದಕ್ಕಿಂತ ಜಾಸ್ತಿ ಆಗೋದು ಕಡಿಮೆ. ಮತ್ತು ಕೆಲವು ನಮ್ಮಲ್ಲಿ ಬಡಗಿನಲ್ಲಿ ಆಡದಿದ್ದ ಪ್ರಸಂಗಗಳು ಪೌರಾಣಿಕಗಳೆಲ್ಲ ಬಂದಿದೆ. ಈಗ ಬೇರೆ ಬೇರೆ ಹೊಸ ಹಳೆಯ ಪ್ರಸಂಗದಲ್ಲೇ ಕೆಲವು ಪ್ರಸಂಗಗಳು ಬಂದಿದೆ. ಏನೂ ಟೆನ್ಷನ್ ಇಲ್ಲ. ನಾವು ಆ ವರ್ಷದಲ್ಲಿ ನಾವು ಇದ್ದದ್ದು ನಾವು ಹೇಳಿದ್ದೇ ಪದ್ಯ. ಅದು ಆ ಪೌರಾಣಿಕಕ್ಕೂ ನಾವು ಹೇಳಿದ ಮೇಲೆ ಅದು ರೂಢಿ ಆಯಿತು, ಹೀಗೆ ಹೇಳ್ತಿತ್ತಂತ. ಹಾಗಾಗಿದೆ ಈಗ ಪೌರಾಣಿಕದಲ್ಲೂ ಹೊಸ ಪ್ರಸಂಗ ಅಂದರೆ ಹೊಸ ಹಳೆಯ ಪ್ರಸಂಗದಲ್ಲೇ ನಾವು ಹೊಸದಾಗಿ ಆಡುವಂಥ ಪ್ರಸಂಗಗಳಿಗೆ ನಾವು ಕೊಟ್ಟ ಚಾಲ್ತಿ. ಹಾಗೆ ಈಗ ನಮ್ಮ ಇದು ವಿಷಮ ಸಮರಂಗ, ವರ್ಣವೈಷಮ್ಯದಲ್ಲೆಲ್ಲ ನಾನು ಆವಾಗ ಮೇಳದಲ್ಲಿದ್ದ ಕಾರಣ ನಾವು ಆ ಪಾಂಚಜನ್ಯ ಪ್ರಸಂಗದ ಯಾರು ನೀನು ಭುವನ ಮೋಹಿನಿ ಅದೆಲ್ಲ ಪ್ರಪ್ರಥಮ ಸ್ಟಾರ್ಟ್ ಪ್ರದರ್ಶನ ಅಂದೆ. ನಾನೇ ಆ ಪಾಂಚಜನ್ಯದ ಪೂರ್ತಿ ಭಾಗ ಆ ವರ್ಷ ನಾನು ಆ ಪ್ರಸಂಗದ ಪ್ರಪ್ರಥಮ ಅಲ್ಲಿ ಇದ್ದದ್ದು ನಾನೇ. ಆದ ಕಾರಣ ಅದೊಂದು ಚಾಲ್ತಿ. ನಾನು ಹೇಳಿದ್ದೆ ಅದು 3 ವಾರ. ಯಾರ ನೀನು ಮೋಹನ ಮೋಹಿನಿ, ಇದು ಮೋಹನ್ ರಾಗದಲ್ಲಿ ಆಡಬೇಕು, ಅದು ಆವಾಗ ಮೋಹನ್ ರಾಗದಲ್ಲಿ ಆಡ್ತಾ ಇದ್ರು ಅನ್ನುವಂಥದ್ದು ಎಲ್ಲರ ಬಾಯಲ್ಲಿ ಅದು ಚಾಲ್ತಿಯಾಗಿ ಹೋಯಿತು. ಹಾಗೆ ಅದು ಹಳೆ ಪ್ರಸಂಗ. ಅದು ಇಲ್ಲಿ ಬಂದು ನಾವೇನಿದ್ದೆ ಬಂತು ಅದಕ್ಕೆ ಅಷ್ಟೇ. ಹಾಗೆ ತುಂಬ ಪ್ರಸಂಗಗಳು ಉಂಟು. ಹಿಮ್ಮೇಳದಲ್ಲಿ ಅದು ಸಾಥಿಗಳು ನಮಗೆ ಈ ಚಂಡೆ ಮೊದಲೆಯವರು ನಮ್ಮೊಟ್ಟಿಗೆ ಸಾಥಿಗಳು ಉಳ್ಳದಿದ್ದರೆ ಈ ಪ್ರಸಂಗವನ್ನು ಅಥವಾ ಪ್ರದರ್ಶನ ಇಷ್ಟು ಉತ್ತಮ ಬೇಕಾದ್ರೂ ಮಾಡಿಕೊಳ್ಬೋದು. ನಾನು ಎಣಿಸ್ಕೊಂಡಿದ್ದೆ ಹಿಂದೆ, ನಾನು ರಾಕೇಶ್ ಮಲೆ ಇವರು ಎದುರಿಗೆ ಹೇಳೋದಲ್ಲ, ನಾವು ಕೆಲವು ವರ್ಷ ನಾವು ಒಟ್ಟು ಮೇಳದಲ್ಲಿ ಇದ್ದಿದ್ದೇವೆ. ಸೌಕೂರು ಮೇಳ ಇರಬೇಕಲ್ಲ, ಸೌಕೂರು ಮೇಳದಲ್ಲಿ ನಮ್ಗೆ ಅದೆಲ್ಲ ಸುವರ್ಣ ವರ್ಷ. ಅದೆಲ್ಲ ನೆನ್ಪಿಟ್ಕೊಂಡು ಆ ಸಂತೋಷ ನಾವು ಇನ್ನು ಮತ್ತೆ ಅನುಭವಿಸಲೇ ಇಲ್ಲ. ನಾನು ಭಾರಿ ಬೇಸರ ಆಗ್ತದೆ. ಆ ಸುವರ್ಣ ವರ್ಷವನ್ನು ನನಗೆ ಮತ್ತೆ ಅನುಭವಿಸ್ಲಿಕ್ಕೆ ಆಗಲೇ ಇಲ್ಲ. ಆ ಸೌಕೂರು ಮೇಳದ ನಾನು ರಾಕೇಶ್ ಮಲ್ಲೆ ಇದ್ದು ಒಂದು 8-10 ವರ್ಷಗಳು. ಆ ನಂತರ ಅದರ ಹಿಂದೆ ಒಂದಿಷ್ಟು ವರ್ಷ ಇದ್ದಿದೆ ಸೌಕೂರು ಮೇಳದಲ್ಲಿ. ಅದೇ ನಾರಾಯಣ ಶೆಟ್ಟರ್ ಅಂತ ಅವರ ಯಜಮಾನಿಕೆಯಲ್ಲಿ. ಆ ವರ್ಷವೂ ಅಷ್ಟೇ. ಆ ಸುವರ್ಣ ವರ್ಷ ನಮ್ಮ ಮತ್ತೆ ಸಿಕ್ಕಲೇ ಇಲ್ಲ. ತುಂಬ ಬೇಸರ, ಇವತ್ತಿಗೂ ಬೇಸರ ಆಗ್ತದೆ. ಎಂಥ ಸಮಯವನ್ನು ನಾವು ಅಂದರೆ ಕಳ್ಕೊಂಡು ಬಿಡ್ತು ಕೂಡಲೇ.
ಒಂದು 10 ವರ್ಷ. ಆಮೇಲೆ ದಿನ ಬೇರೆ ಬೇರೆ ಪ್ರಸಂಗಗಳು, ಮತ್ತು ದಿನ ಆ ನಾವೀನ್ಯತೆಗಳು, ಹೊಸ ಹೊಸ ನಾವೀನ್ಯತೆಗಳು, ಮತ್ತು ಹೊಸ ಹೊಸತನ ನಾವು ಕಂಡುಕೊಂಡದ್ದೆಲ್ಲ ಆ ಬಯಲಾಟ ಮೇಳದಲ್ಲಿ, ಬಿಟ್ಟರೆ ಟೆಂಟಾಟದಲ್ಲ. ಡೇರೆ ಮೇಳದಲ್ಲಿ ಇವತ್ತೇ ಹಾಡಿದ್ದೆ ನಾಳೆ ಹಾಡೋದು ಅಷ್ಟೇ, ಮತ್ತೇನು ಭೇದ ಇಲ್ಲ. ಅದು ಸ್ವಲ್ಪ ಚೇಂಜ್ ಮಾಡಿದರೂ ಬೇಸರ ಆಗ್ತದೆ. ಅಂದರೆ ನಿನ್ನೆ ಹಾಡ್ದಂಗೆ ಇವತ್ತು ಬಾಗೋದ್ರು, ಇದು ಕಂಪ್ಲೇಂಟ್ ಹೋಗ್ತದೆ, ನಮ್ಮ ಎದುರಿಗೆ ಹೋಗೋದಿಲ್ಲ, ನಮ್ಮ ಹಿಂದೆ ಹೋಗ್ತದೆ. ಬಾಗೋದ್ರು ಇವತ್ತು ಹಾಡ್ದಂಗೆ ಆಗಿಲ್ಲ, ನಿನ್ನೆ ಅಂತ ಒಂದು ಮನೆ ಹೇಳಿದ್ರು, ಇವತ್ತು ಒಂದು ಮನೆ ಹೇಳಿದ್ರು, ನಾಳೆಗೆ ಅಂತ ಹೇಳಿದ್ರೆ ಏನೋ ಮರೆ, ಈ ಥರ ಪರಿಸ್ಥಿತಿ. ಅದು ಮಾನಸಿಕ ನಮಗೂ ತಾಗ್ತದೆ. ನಾವು ಅದನ್ನು ಸಹಿಸ್ಕೊಂಡಿದ್ದರೆ ಮೇಳದಲ್ಲಿ ಇರಬೇಕು, ಇಲ್ಲದಿದ್ದರೆ ಮೇಳ ಬಿಡಬೇಕು ಅಷ್ಟೇ. ಈ ರಾಕೇಶ್ ಮಲ್ಯ ಚಂಡೆ ಬಾರಿಸುವಾಗ ನೀವು ಅಬ್ಸರ್ವ್ ಮಾಡಿ, ಅವರು ಪದ್ಯವನ್ನು ಮನನ ಮಾಡ್ತಾ ಇರ್ತಾರೆ, ಪದ್ಯವನ್ನು ಹೇಳ್ತಾ ಇರ್ತಾರೆ, ಕೇಳುವುದಿಲ್ಲ, ಹೇಳ್ತಾ ಇರ್ತಾರೆ, ಅಥವಾ ಪದ್ಯವನ್ನು ಗುಣಗಿಸ್ತಾ ಇರ್ತಾರೆ. ಅದು ಹೀಗೆ ಬಂದರೆ ಹೀಗೆ ಬರಲೇಬೇಕು, ಅದು ಅವರ ವಾಡಿಕೆ ಉಂಟು. ಯಾಕೆ ಕೇಳಿದರೆ ಒಬ್ಬ ಯಕ್ಷಗಾನದ ಸಂಪ್ರದಾಯದ ಯಕ್ಷಗಾನದ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅವನ ತಂದೆಗಿದ್ದಷ್ಟು ಶಿಷ್ಯವರ್ಗ ಸಾಧಾರಣ ಯಾರಿಗೂ ಇಲ್ಲ. ನಿಮಗೆಲ್ಲರಿಗೂ ಗೊತ್ತಿಲ್ಲದ ವಿಚಾರ. ರಾಕೇಶ್ ಮಲ್ಯರ ತಂದೆ ಸುಬ್ರಾಯ ಮಲ್ಯ ಅಂತ. ಸಾಧಾರಣ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅವರು ತಂದೆಗಿದ್ದಷ್ಟು ಶಿಷ್ಯವರ್ಗ, ಅವ್ರ ತಂದೆ ನಮ್ಮ ಗುರುಗಳ ಶಿಷ್ಯರು, ನಮ್ಮ ನಾರಾಯಣಪ್ಪರು ಶಿಷ್ಯರೇ. ಯಾರು? ಸುಬ್ರಾಯ ಮಲ್ಯರು. ಆ ಸುಬ್ರಾಯ ಮಲ್ಯರಿಗಿದ್ದಷ್ಟು ಶಿಷ್ಯವರ್ಗ ಸಾಧಾರಣ ಯಾರಿಗೂ ಇಲ್ಲ. ನಮ್ಮ ಕಡೆಯ ಎಲ್ಲ ಸಂಘ ಸಂಸ್ಥೆ ಶಾಲೆಯ ಗುರುಗಳು ಮಲ್ಯರಾಗಿದ್ದಿದ್ರು. ಇವತ್ತಿಗೆ ದುಬೈಯಲ್ಲೂ ಹೊರದೇಶದಲ್ಲೂ ಹೋಟ್ಲು ಮಾಡಿಕೊಂಡು ಒಬ್ಬ ಸಾಹುಕಾರ ಸಮೇತ ಹೇಳ್ತೇನೆ, ನಾವು ಮಲ್ಯರ ಶಿಷ್ಯ ಸ್ವಾಮಿ, ನಾವು ಮಲ್ಯರು ನಮ್ಗೆ ಆವಾಗ ಶಾಲೆ ಹೋಗುವಾಗೆಲ್ಲ ಯಕ್ಷಗಾನ ಕುಣಿಸಿದ್ರು, ಹೇಳಿಕೊಟ್ರು ಅಂತ. ಬಾಂಬೈಲಿ, ಬ್ಯಾಂಗ್ಳೂರಿನಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಸಾಹುಕಾರರಿದ್ದಾರೆ ಈಗ, ಅವನ ತಂದೆ ಶಿಷ್ಯರು. ಅಂದರೆ ಯಕ್ಷಗಾನದ ಮೂಲ ಪರಂಪರೆಯಿಂದ ಬಂದ ಏಕೈಕ ಮನುಷ್ಯ, ಒಂದೇ ಮಗ ಅವ. ಆದರೆ ಯಕ್ಷಗಾನದ ಬಗ್ಗೆ ಟೋಟಲ್ ನನಗಿಂತೂ ಜಾಸ್ತಿ ಗೊತ್ತುಂಟು ಆ ಪುಣ್ಯಾತ್ಮನಿಗೆ. ಅಂದರೆ ಪ್ರತಿ ಭಾಗವತನಿಗೆ ಹೇಳಿಕೊಡುವ ಕೆಪಾಸಿಟಿ ಉಂಟಾನಿಗೆ. ಈ ಪದ್ಯವನ್ನು ಹೀಗೆ ಹೇಳಬೇಕು, ಈ ಪದ್ಯ ಈ ರಂಗಸ್ಥಳವನ್ನು ಹೀಗೆ ಆಳಬೇಕು, ಈ ವೇಷ ಇಲ್ಲೇ ನಿಂತ್ಕೊಳ್ಬೇಕು, ಹೀಗೆ ನಿಂತ್ಕೊಳ್ಬೇಕು, ಹೀಗೆ ಸಂಪ್ರದಾಯ ಅಂತ ಹೇಳುವ ಏಕೈಕ ಗೊತ್ತಿರೋ ವ್ಯವಸ್ಥೆ ಇದ್ದದ್ದು ರಾಕೇಶ್ ಮಲ್ಯನಿಗೆ. ಅದ್ರ ಬಗ್ಗೆ ನಾನು ಹೆದರ್ಕೊಳ್ತೇನೆ ಕೆಲವು ಸಾರಿ. ನಾನು ಹಿಂದೆ ನಾವೊಂದು 10 ವರ್ಷ ಅದು ಸುವರ್ಣ ಯುಗ ಅಂತ ಹೇಳಿದ್ನಲ್ಲ, ನಮ್ಮ ಕೆಲವೆಲ್ಲ ಕಲೀಲಿಕ್ಕೆ ಅನುಕೂಲ ಆದ ಕೆಲವು ಹೀಗಿನವರಲ್ಲ. ಯಾಕೆ ಹಿಂಗಿದೆ ಇದು, ಅದರಲ್ಲಿ ಇವನು ಒಬ್ಬ. ಯಾಕೆ ಕೇಳಿದ್ರೆ ಒಂದು ದಿನ ಪದ್ಯ ಎಲ್ಲಾದರೂ ಹೆಚ್ಚು ಕಮ್ಮಿ ಆಯ್ತು ಅಂತ ನಮಗೆ ಹೆದರಿಕೆ ಆಗ್ತಾಯಿತ್ತು, ಹೇಸ್ತಾ ಇತ್ತು. ನಾನೊಂದು ಹೀಗೆ ಹೇಳಿಬಿಟ್ಟೆ ಅಂತ. ಅವನ ಮುಖ ಕಂಡುಗತಿ ಗೊತ್ತಾಗ್ಬಿಡುತ್ತೆ, ಇವತ್ತು ಹೋಯ್ತು ನಮ್ಮದು ಬಾಸ್ ಆಯ್ತು, ಇವತ್ತು ಹಾಳಾಯ್ತು ಅಂತ. ಅಂದರೆ ಅವನಿಗೆ ಅನುಭವ ಇದ್ದ ಕಾರಣ. ಅನುಭವ ಇಲ್ಲದಿದ್ದರೆ ನಮಗೇನು ಹೆದರಿಕೆ ಆಗ್ತಿಲ್ಲ. ಅವನಿಗೆ ನನಗೆ ಗೊತ್ತಿದ್ದಷ್ಟು ಅವನಿಗೆ ಗೊತ್ತುಂಟ ಅಂತ. ಅವನಿಗೆ ಗೊತ್ತಿರುವ ಕಾರಣ ಒಂದು ಸಣ್ಣ ನೆಗೆ ಬಿಟ್ಟು ನಮ್ದು ಹಾಳಾಯ್ತು ಅಂತ ಅರ್ಥ. ಅಂದರೆ ಹೋಯ್ತು ಇವತ್ತಿನಂತ. ಅಂದರೆ ಮೊದಲಿಂದ ನಾವು ಅಂದರೆ ಅಷ್ಟು ಅನುಭವ ಇರುವಂಥ ಕಲಾವಿದ ಅಂತ ಹೇಳುವ ಬಗ್ಗೆ ಅವನ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಯಾಕೆಂದರೆ ಎಲ್ಲರೂ ಗೊತ್ತಿರುವ ಕಲಾವಿದರು ಯಾರು ಇರೋದಿಲ್ಲ. ಚಂಡೆ ಅಂದರೆ ನಾ ಚಂಡೆ ಮಾತ್ರ ಬರೋದು, ಭಾಗವತಿಗೆ ನನ್ನ ಭಾಗವತಿ ಮಾತ್ರ, ನಂಗೆ ವೇಷ ಮಾಡಲಿಕ್ಕೆ ಗೊತ್ತಿಲ್ಲ. ಅವನಿಗೆಲ್ಲ ಆವರಣದ ವಿಷಯ ಗೊತ್ತಿರುವ ವಿಚಾರ, ವೇಷಗಳ ಬಗ್ಗೆ, ಪ್ರಸಂಗಗಳ ಬಗ್ಗೆ, ಭಾಗವತಿಗೆಯ ಬಗ್ಗೆ, ಚಂಡೆಯ ಬಗ್ಗೆ, ಮದ್ಲೆಯ ಬಗ್ಗೆ ಎಲ್ಲ ಗೊತ್ತಿರುವಂಥ ಏಕೈಕ ಕಲಾವಿದ ಅವ. ಆದ ಕಾರಣ ನಾನು ಹೇಳ್ತಾ ಇದ್ದೇನೆ, ನಾನೊಬ್ಬ ಭಾಗವತನಾಗಿ ಹೇಳ್ತಾ ಇದ್ದೇನೆ. ಮತ್ತು ಒಂದು ಭಾಗವತನ ಮನೋಭಿಪ್ರಾಯಕ್ಕೆ ಸರಿಯಾಗಿ ಚಂಡೆ ಬಾರಿಸಲಿಕ್ಕೆ ಗೊತ್ತುಂಟು ಅವನಿಗೆ. ಒಂದು ವೇಳೆ ಅವನ ಸಂಪ್ರದಾಯಕ್ಕಂತೂ ಬರುವುದಿಲ್ಲ ಭಾಗವತ, ಕಷ್ಟ ಆಗ್ತಾಯಿತ್ತು. ಅವನ ಅಭಿಪ್ರಾಯಕ್ಕೆ ಭಾಗವತ ಹೋದಂಗೆ ಹೋಗ್ಲಿಕ್ಕೂ ಗೊತ್ತುಂಟು ಅವನಿಗೆ. ಆದ ಕಾರಣ ಒಬ್ಬ ನಂಬರ್ 1 ನಾನೇ ಹೇಳ್ತಾ ಇದ್ದೇನೆ, ಅಷ್ಟೇ, ಬೇರೆ ಏನಿಲ್ಲ. ಭಾಗವತರೇ, ಬಡಗುತಿಟ್ಟು ಯಕ್ಷಗಾನದಲ್ಲಿ ಮೆರೆದವರು ನೀವು. ಇವಾಗ ಪ್ರಸ್ತುತ 2 ವರ್ಷದಿಂದ ತೆಂಕುತಿಟ್ಟು ಯಕ್ಷಗಾನದಲ್ಲೂ ನಿಮ್ಮ ಹೆಸರು ಚಾಲ್ತಿಯಲ್ಲಿ ಬರ್ತಾ ಇದೆ. ಈ ತೆಂಕುತಿಟ್ಟು ಯಕ್ಷಗಾನಕ್ಕೆ ರಂಗಕ್ಕೆ ಬರಲು ಒಂದು ಕಾರಣ, ನಾನು ಬಡಗಿನಲ್ಲಿರುವಾಗಲೇ ನನಗೆ ದೇಂತಡ್ಕ ಶಾಂಭಟ್ರು, ಈ ದೇಂತಡ್ಕ ದುರ್ಗಾಪರಮೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲವರು, ಯಕ್ಷಗಾನ ಮೇಳದ ಯಜಮಾನರು ಅವರೇ, ಮೊದಲಿಂದ ನನ್ನ ತುಂಬ ಸ್ನೇಹಿತರು, ತುಂಬ ಆತ್ಮೀಯ ಸ್ನೇಹಿತರು, ನನ್ನ ಅಭಿಮಾನಿಗಳು ಅವರು. ಅವರಿಗೊಂದು ಮೇಳ ಮಾಡಬೇಕು ಅಂತ ಚಟ ಹೇಳಿದ್ದು. ಆವಾಗ ನನಗೆ ಫೋನ್ ಮಾಡಿದ್ರು, ಬೈರ ನಾನೊಂದು ಮೇಳ ಮಾಡಬೇಕು. ಬೇಡ ಮಾರ್ರೆ, ಮೇಳ ಎಲ್ಲ ಮಾಡ್ಕೊಂಡವರೆಲ್ಲ ಪಾಪ ಪರಿಸ್ಥಿತಿ ಕಷ್ಟ ಉಂಟು. ಇಲ್ಲ ಅಣ್ಣ, ಮೈಯಣ್ಣ, ನಾನೊಂದು ಮೇಳ ಮಾಡಬೇಕು ಅಂದರೆ ನಾನಿರುವಾಗ ಕೆಲವು ಕಾರ್ಯಕ್ರಮ ನಂದು ಮಾಡಿಸ್ತಾ ಇದ್ರು ಇದೇನು ತಡ್ಕದಲ್ಲಿ, ಬಡಗಿನ ಕಾರ್ಯಕ್ರಮ. ಬಡಗಿನ ಅಪ್ಪಟ ಅಭಿಮಾನಿಗಳು, ತೆಂಕಿಂದು ಅಪ್ಪಟ ಅಭಿಮಾನಿಗಳೇ. ಹಾಗೆ ನಾನು ಒಂದು ಆಕ್ಸಿಡೆಂಟ್ ಆಯಿತು 2 ವರ್ಷದ ಹಿಂದೆ, 3 ವರ್ಷದ ಹಿಂದೆ. ನಾನು ಮೇಳ ಬಿಡಬೇಕಂತ ತೀರ್ಮಾನ ಮಾಡಿದೆ, ಮೇಳಕ್ಕೆ ಹೋಗೋದೇ ಇಲ್ಲ ಅಂತ ತೀರ್ಮಾನ ಮಾಡಿ ನಾನು ಮನೆಗೆ ಕೂತ್ಕೊಂಡಿರುವಾಗ, ನಾನು ಹುಷಾರಿಲ್ದಿದ್ದಾವಾಗಲೂ ವಾರಕ್ಕೊಮ್ಮೆ ನನ್ನ ಮನೆಗೆ ಬಂದು ವಿಚಾರಿಸಿದ ಏಕೈಕ ವ್ಯಕ್ತಿ. ಯಾಕೆ ಕೇಳಿದ್ರೆ ತುಂಬ ನನ್ನ ಸ್ನೇಹಿತರು, ಹಿತೈಷಿಗಳು,
ನಿಮ್ಗೆ ಏನಾದರೂ ಬೇಕಮ್ಮ ಇದ್ರೆ, ನಿಮ್ಗೇನಾದರೂ ನೀವು ಮುಜುಗರ ಮಾಡ್ಕೊಂಬೇಕಿಲ್ಲ. ಅದು ಮೇಳಕ್ಕೋಸ್ಕರ ಅಲ್ಲ, ಒಟ್ಟಾರೆ ನನ್ನ ತುಂಬ ಸ್ನೇಹಿತರು. ನಾನು ಒಂದು 2-3 ತಿಂಗಳು ಮನ್ಕೊಂಡಿರುವಾಗಲೂ ವಾರಕ್ಕೊಮ್ಮೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದ ಪುಣ್ಯಾತ್ಮ. ನನಗೆ ಹಾಗೆ ಒಂದು ದಿನ ಬಂದರು, ನಾನು ಈ ಸರಿ ನಿಮ್ಮ ಹೆಸರು ಹಾಕ್ತೇನೆ, ನೀವು ಮೇಳಕ್ಕೆ. ಇಲ್ಲ, ನಾನು ಮೇಳಕ್ಕೆ ನಾನು ಹೋಗುವುದೇ ಇಲ್ಲ ಅಂತ ಮನೆ ಬಂದು ಕೂತ್ಕೊಂಡಿದ್ದೇನೆ. ನನಗೆ ಒಂದೊಮ್ಮೆ ಬೇಸರ ಆಗಿ ಮಂಗಲ ಮಾಡುವ, ಇಲ್ಲ ನಮ್ಮಯ್ಯಣ್ಣ ನನಗೋಸ್ಕರ, ನನಗೆ ಬಿಡಲಿಕ್ಕಾಗಿಲ್ಲ. ಆಯಿತು ಸ್ವಾಮಿ ಅಂತ. ಅವರಿಗೆ ಯಾರೋ ಒಬ್ಬರು ದೊಡ್ಡ ಕಲಾವಿದರು ಹೇಳ್ತಿದ್ದಾರೆ, ಶಾಂಭಟ್ರಿಗೆ ನಿಮ್ಮ ಹೆಸರು ಇದ್ರೂ ಸಾಕು, ನಿಮ್ಮ ಫೋಟೋ ಇದ್ರೂ ಸಾಕು, ಅವ್ರ ಮೇಳ ನಡೀತದೆ ಒಂದು ಬದಿಗೆ, ಅವರು ಇದ್ದಷ್ಟು ಆಟ ಮಾಡ್ತಾರೆ, ನೀವು ಒಂದು ವರ್ಷದಲ್ಲಿ ಒಂದು 4-5 ಆಟಕ್ಕೆ ಹೋಗಿ ಬರುವುದಂತ ಹೇಳ್ತಾರೆ ಕೆಲವರೆಲ್ಲ ಹೇಳ್ತಾರೆ, ದೊಡ್ಡ ದೊಡ್ಡ ಕಲಾವಿದರು. ಹಾಗೆ ನನಗೆ ಒಂದು ವರ್ಷದಲ್ಲಿ ಒಂದು 4ರಿಂದ 5 ಅಥವಾ 10 ಆಟಕ್ಕೆ ನಾನು ಹೋಗ್ತೇನೆ. ಬಟ್ ಅವರ ಪ್ರೀತಿಗೆ ನಾನು ಸೋತೆ, ಆ ವಿಚಾರಕ್ಕೆ ಹೋಗ್ತೇನೆ. ಮತ್ತು ತೆಂಕಿನ ಬಗ್ಗೆ ನನಗೆ ಹೆಚ್ಚಿಗೆ ಗೊತ್ತಿಲ್ಲ. ನನಗೆ ಆಕೆ ಏಕತಾಳದಿಂದ ಕೋರತಾಳಕ್ಕೆ ಹೋಗುವುದು, ಅವರ ತೆಂಕಿನ ಪದ್ಯಗಳ ಬಿಡ್ತಿಗಳು ನನಗೆಲ್ಲ ಅಭ್ಯಾಸ ನನಗೆ ತುಂಬ ಕಡಿಮೆ. ಅವರ ಪ್ರೀತಿಗೆ ಮಾರು ಹೋಗಿ ನಾನು ತೆಂಕಿನ ಪದ್ಯ ಹೇಳ್ತಾ ಇದ್ದೇನೆ ಬಿಟ್ಟರೆ ನನಗೆ ಅಭ್ಯಾಸ ಮಾಡಲಿ ಬರ್ತಾ ಇಲ್ಲ. ಅದನ್ನು ಭಾರಿ ಬೇಸರ ಉಂಟು, ಅಂದರೆ ನಾನೇನು ತಪ್ಪು ಮಾಡ್ತಾ ಇದ್ದೇನೆ ಅಂತ ಹೇಳುವಂಥದ್ದು ವಿಷಯ ಇತ್ತು. ಆದರೂ ಅವ್ರ ಪ್ರೀತಿಗೆ ನಾನು ಮನಸ್ಸೋತು ನಾನು ಹೋಗ್ತಾ ಇದ್ದೆ ಬಿಟ್ಟರೆ ನನ್ನ ಮನಸ್ಸಿಚ್ಛೆಯಿಂದ ಹೋಗ್ತಾ ಇದ್ದದ್ದಲ್ಲ. ಅವರು ನನ್ನ ಸ್ನೇಹಿತರಾಗ ಆದ ಕಾರಣ. ಭಾಗವತರೇ, ಯಕ್ಷಗಾನದಲ್ಲಿ ಇವಾಗ ಅನೇಕ ಬದಲಾವಣೆಗಳು ಆಗುತ್ತಿದೆ. ಅದು ಯಕ್ಷಗಾನಕ್ಕೆ ಎಷ್ಟು ಮಾರಕವಾಗಿ ಪರಿಣಮಿಸಿದೆ ಹಾಗೂ ಎಷ್ಟು ಪೂರಕವಾಗಿಯೂ ಪರಿಣಮಿಸಿದೆ, ಅದರ ಬಗ್ಗೆ ಏನೊಂದು 2 ಮಾತು ಹೇಳಬಹುದು? ಇದು ಮಾರಕವಲ್ಲ, ಪೂರಕವೂ ಅಲ್ಲ. ಯಾಕೆಂದರೆ ದಾಖಲೀಕರಣಕ್ಕೆ, ನಮ್ಮ ದಾಖಲೀಕರಣಕ್ಕೆ, ಯಾಕೆಂದರೆ ಯಕ್ಷಗಾನದ ಮಟ್ಟು ಅಂತ ಹೇಳಿದ್ರೆ ನಮ್ಮದು ಸ್ಪಷ್ಟವಾಗಿ ರಾಗದ ಸಂಚಾರಗಳು ಇರುವುದಿಲ್ಲ. ಯಾಕೆಂದರೆ ನಮ್ಮ ಮಟ್ಟು ಅಷ್ಟೇ, ಬೇಗಡ ಮಟ್ಟು, ಮಧ್ಯಮಾವತಿ, ಹಿಂದೋಳ, ಅಂದರೆ ಶುದ್ಧ ರಾಗಗಳ ವಿವರ ನಂಬಿಕೊಳ್ಳಿಕ್ಕಾಗ್ತಿಲ್ಲ. ಯಕ್ಷಗಾನದವ್ರಿಗೆ ಮಟ್ಟು ಅಷ್ಟೇ. ಅದರಲ್ಲಿ ಶುದ್ಧವಾಗಿ ಈ ಮಟ್ಟು ನಾವು ಬಳಸಿದವಾಗ ಶುದ್ಧ ಯಾವುದು, ಮಟ್ಟ ಯಾವುದು, ನಾವು ಬಳಸುವಂಥ ರಾಗಗಳು ಹೇಗೆ, ಸಂಗೀತದಲ್ಲಿ ಹೇಗೆ, ಫ್ಲೂಟೋದಲ್ಲಿ ಹೇಗೆ ಅಥವಾ ಕೊಳಲಲ್ಲಿ ಹೇಗೆ, ಅದು ನಾವೀನ್ಯತೆಯನ್ನು ನೋಡಲಿಕ್ಕೋಸ್ಕರ ಅಥವಾ ದಾಖಲೀಕರಣಕ್ಕೋಸ್ಕರ ಮಾಡ್ಬೋದು ಬಿಟ್ಟರೆ ಪ್ರಯೋಗಕ್ಕಲ್ಲ. ಒಬ್ಬರು ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಶಶಿಕಾಂತಾಚಾರ್ಯ ಅಂತ, ನಮ್ಮ ಹಾಲಾಡಿಯವರೇ, ಶೈಲಜಾ ಸಂತೋಷ್ ಅಂತ ಉದಯ ಟಿವಿಯಲ್ಲಿ ಎದೆ ತುಂಬಿ ಹಾಡುವೆನು ಮಾಡಿದಾರಲ್ಲ, ಅವ್ರ ತಮ್ಮ, ಯಕ್ಷಗಾನದ ಅಭಿಮಾನಿ. ಹಾಗೆ ಹೊಸ ಸಂಶೋಧನೆ ಬಗ್ಗೆ ನಾನು ಪ್ರಥಮಕ್ಕೆ ಭಾಗವಹಿಸಿದ್ದು. ಫ್ಲೂಟೋ, ಈ ಸಂಗೀತದಲ್ಲಿ ಎಷ್ಟು ವಿಧಗಳುಂಟು ಅಷ್ಟನ್ನು ಬಳಸ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮೊನ್ನೆ ಬೆಂಗಳೂರಿನಲ್ಲಿ 1 ದಿನ ಇಡೀ ಅವರ ಸಂತೋಷಕ್ಕೋಸ್ಕರ ಮಾಡಿದ್ದು, ಮತ್ತು ದಾಖಲೀಕರಣಕ್ಕೋಸ್ಕರ. ಹೀಗೆ ಮಾಡಿದರೆ ಹೇಗೆ ಅಂತ ನಾವಿನ್ನು ನೆಕ್ಸ್ಟ್ ಹಾಲಾಡಿಯಲ್ಲೂ ಅವರ ಯೋಜನೆ ಒಂದುಂಟು, ಮಾಡಬೇಕು ನಾವಂತ ದೊಡ್ಡದೊಂದು ಕಾರ್ಯಕ್ರಮ ಮಾಡಬೇಕಂತ. ಅವರ ಅಕ್ಕ ಮತ್ತು ಅವರ ತಂದೆ ತಾಯಿಗಳ ಯೋಜನೆಯೂ ಇತ್ತು, ಶಶಿಕಾಂತಾಚಾರ್ಯ ಹಾಲಾಡಿ ಅವರದ್ದು. ಮಾಡಬೇಕಂತ ಇದ್ದೇವೆ. ಅಂದರೆ ಎಲ್ಲ ರಾಗ, ಪ್ರತಿಯೊಂದು ರಾಗಗಳನ್ನು ಬೇರೆ ಬೇರೆ ನಮ್ಮ ಮಟ್ಟುಗಳು, ಯಕ್ಷಗಾನ ಮಟ್ಟುಗಳಲ್ಲಿ ಹೇಗೆ, ಸಂಗೀತ ಮಟ್ಟುಗಳಲ್ಲಿ ಹೇಗೆ, ಉತ್ತರಾದಿ ಹೇಗೆ, ದಕ್ಷಿಣಾದಿ ಹೇಗೆ, ಮತ್ತು ಬೇರೆ ಬೀಟ್ಸ್ಗಳಲ್ಲಿ ಹೇಗೆ ಅದನ್ನು ತಗೊಂಡೋಗ್ಬೋದು ಅಂತ ಕ್ರಮಗಳ ಬಗ್ಗೆ ಅದೊಂದು ದೊಡ್ಡ ಕಮ್ಮಟ ಮಾಡಬೇಕಂತ ನಾವು ಹಾಲಾಡಿಯಲ್ಲಿ ಎನಿಸ್ಕೊಂಡಿದ್ದೇವೆ. ಅದು ಎಲ್ಲ ವಿಷಯದಲ್ಲೂ ಪ್ರಪ್ರಥಮವೇ ದಾಖಲೀಕರಣಕ್ಕೋಸ್ಕರ ಬಿಟ್ಟರೆ ಪ್ರಯೋಗಕ್ಕಲ್ಲ. ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನದಲ್ಲಿ ಚಿತ್ರ ಏನು ಮೂವಿ ಇರುತ್ತೆ, ಆ ಮೂವಿಯ ಪದ್ಯವನ್ನು ದಾಟಿಯನ್ನೇ ಯಕ್ಷಗಾನದಲ್ಲಿ ಹಾಡ್ತಿದ್ದಾರೆ.
ರಾಗಗಳು ಕೆಲವು ಸಾರಿ ಬರ್ತದೆ, ಯಾಕೆ ಚಿತ್ರಗೀತೆಯ ರಾಗಗಳು ಸ್ವಲ್ಪ ಬೆರಕೆ ಆಗ್ತದೆ, ಏನು ಮಾಡಲಿಕ್ಕಿಲ್ಲ, ಕೆಲವು ಸಾರಿ ಬರ್ತದೆ. ಅದು ರಂಗದಲ್ಲಿ ನಾವೆಲ್ಲ ರಂಗಕ್ಕೆ ಹೋಗಿ ಏನು ಮಾಡೋದಂತ ಯೋಚನೆ ಮಾಡಿಬಿಟ್ರೆ ಅದಕ್ಕಿಂತ ಮುಂಚೆ ಈ ರಾಗ ಇದೊಂದು ಚಿತ್ರಗೀತೆ ಪದ್ಯ ರಾಗಗಳು ಒಳ್ಳೆ ಉಂಟು ಅಂತೇಳಿ ಹೇಳೋದು. ಅಲ್ಲಿ ರಂಗಸ್ಥಳದಲ್ಲಿ ಪ್ರೊಡ್ಯೂಸ್ ಆದಂಗೆ ಈಗ ಉದಾಹರಣೆಗೆ ಜಾನಪದ ಗೀತೆಗಳು ನಿಂಗಿ 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 ನಾನೇ ಹೇಳಿದ್ದೆ. ಆಮೇಲೆ ಮತ್ತೆ ಯಾವುದು ಹನಿ ಹನಿ ಸೇರಿ ಸಾಗರವಾಗಿ, ಅದಲ್ಲ ಜಾನಪದ ಗೀತೆ ಅದು ನಿಂಗಿ ನಿಂಗಿ ಪದ್ಯ. ಮತ್ತು ಯಾವುದು ಎಲ್ಲೋ ಜಗಪ್ಪ ನಿನ್ನ ಅರಮನೆ, ಆ ಎಲಗಪ್ಪಂದು ರಕ್ತ ಕಮ್ಮನಿ ಅಂದೇಳಿ ಒಂದು ಪ್ರಸಂಗದ್ದು ಹಿಂದೆ, ಅದೆಲ್ಲ ಜಾನಪದ ಶೈಲಿ. ಅದೇನು ಯಕ್ಷಗಾನಕ್ಕೇನು ಅದು ಆದಿ ತಾಳದಲ್ಲಿತ್ತು. ಉದಾಹರಣೆಗೆ ನಿಂಗಿ 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 ನಿದ್ದಿಕ್ಕದೆ ಎಲ್ಲೋ ನಿಂಗಿ ತದ್ದೀಂ ದಿಮಿತ್ತದೀಂ ತದ್ದೀಂ ದಿಮಿತ್ತದಿ ತೋಂ ತೋಂ ದಿನ್ನ ಗಿಡದಗಳ ದಿನ್ನದ್ದ ದಿನ್ನ ತೋಂ ತೋಂ ದಿನ್ನ ಗಿಡದಗಳ ದಿನ್ನ ದಿನ್ನದ್ದ ನಕ್ಕಾಗ ನೀನು ಚಂದ್ರಮತಾನು ಬಾನಿಂದ ಓಡಿದನು ನಿಂಗಿ 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 ನಿತ್ತಿ ಕಥೆಯಲ್ಲೋ ನಿಂಗಿ 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 ನಿತ್ತಿ ಕಥೆಯಲ್ಲೋ ನಿಂಗಿ ನಿಂಗಿ ನಿಂಗಿ. ಇದು ಏಕತಾಳ ಆದಿತಾಳ ಬರ್ತದೆ. ಯಕ್ಷಗಾನದಲ್ಲಿ ನಾವು ಬಳಸುವಂಥ ತಾದೀಂ ದಿನ್ನ ಗಿಡದ ದಿನ್ನ ದಿನ್ ತದ್ದಿಮಿದಗದೆ ಮಿದದ್ದಿಮಿ ಇದು ಬರ್ತದೆ. ರಾಗಗಳು ಅಷ್ಟೇ ಜಾನಪದ ಶೈಲಿಯಲ್ಲಿ ನಾವು ಇದನ್ನು ಎಲ್ಲೂ ಬಳಸಬಹುದು, ಅದೇನು ಆಕ್ಷೇಪ ಇಲ್ಲ. ಮತ್ತೆ ಯಾವ್ದು ಹೇಳಿದ ಎಲ್ಲೋ ಜಗಪ್ಪ ನಿನ್ನ ಅರಮನೆ, ಎಲ್ಲೋ ಜಗಪ್ಪ ನಿನ್ನ ಸ್ಥಳ ಮನೆ, ಎಲ್ಲೋ ಜಗಪ್ಪ ನಿನ್ನ ಅರಮನೆ ತದ್ಧೀಂ ದಿಮಿ ತದೀಂ ತದ್ಧೀಂ ದಿಮಿ ತದೀಂ ತದ್ಧೀಂ ತದಿನ ತಾಂ ತೋಂ ತದಿನ ಯಕ್ಷಗಾನಕ್ಕೇನು ತೊಂದರೆ ಆಗಿಲ್ಲ. ಅದರಿಂದ ಈ ಕೆಲವು ರಾಗಗಳೆಲ್ಲ ನಾನು ಬಳಸಿದ ರಾಗದ ಇದು ಸಾಹಿತ್ಯಗಳು ನೆನಪಿಲ್ಲ. ತದ್ದಿನ್ನಕ್ಕ ಧೀಂ ತದ್ದಿನ್ನಕ್ಕ ಧೀಂ ತದ್ದಿನ್ನಕ್ಕ ತೈ ತದ್ದಿನ್ನಕ್ಕ ಧೀಂ ತದಿನಕ ಧೀಂ ತದಿನಕ ತದಿನಕ ತೈ ತದಿನ. ಯಕ್ಷಗಾನಕ್ಕೇನು ಅಂಥದ್ದು ಅಭಾಸ ಆಗ್ತಿಲ್ಲ. ಈ ಕೆಲವುಗಳು ಆಗ್ತದೆ, ಎಂತ ಮಾಡಲಿಕ್ಕಿಲ್ಲ, ನಮಗೂ ಗೊತ್ತಿಲ್ಲದೆ ಆಗ್ಬೋದು. ನಾನಂತೂ ಸ್ವಲ್ಪ ಅದನ್ನು ಸ್ವಲ್ಪ ಕಾಳಜಿ ವಹಿಸಿ ಮಾಡ್ತೇನೆ. ಅಂದರೆ ಯಕ್ಷಗಾನಕ್ಕೇನು ಅಪಚಾರ ಆಗಬಾರ್ದಂತ ನನ್ನ ಭಾವನೆ. ನಾನು ಬೇರೆ ಎಲ್ಲ ಬೈತೇನೆ ಬಾಯಿ ಬಂದಾಗೆ, ಯಕ್ಷಗಾನಕ್ಕಂತೂ ಬೈವಲ್ಲ. ಯಾರೋ ಒಬ್ಬರು ಹೇಳ್ತಿದ್ರು ಯಕ್ಷಗಾನ ಬಗ್ಗೆ ಭಯಂಕರ ಬೈತಾರೆ ಅವರು. ಯಕ್ಷಗಾನದ ಒಳಗಿದ್ದದ್ದು ಇದ್ರ ಬಗ್ಗೆ ತುಂಬ ಬಾಯಿ ಬಂದಾಗ ತಿಳ್ತೇನೆ ಅಷ್ಟೇ. ಭಾಗವತ್ರಿ, ಯಕ್ಷಗಾನದಲ್ಲಿ ಇಂದಿನ ಪ್ರೇಕ್ಷಕರ ಬಗ್ಗೆ ಅಭಿಪ್ರಾಯ ಹಾಗೂ ನಿಮ್ಮ ಮೈಯ ಅಭಿಮಾನಿ ಬಳಗ ಹೊಂದಿದೆ, ಅದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಒಂದೆರಡು ಮಾತುಗಳು. ತುಂಬ ಸಂತೋಷ ಆಗ್ತಾ ಇದೆ. ನಾವು ಎಲ್ಲಿಂದೋ ಇದ್ದವರು, ಎಲ್ಲೋ ಇದ್ದವರು, ಎಷ್ಟೋ ಜನ ನಮ್ಮ ಸ್ನೇಹಿತರು ಅಭಿಮಾನಿಗಳಂಬುದಕ್ಕಿಂತ ನಮ್ಮ ಪ್ರಾಣ ಸ್ನೇಹಿತರು ಅಂತ ಹೇಳ್ಬೋದು. ಯಾಕೆ ಕೇಳಿದರೆ ನಾನು ಮೇಳ ಬಿಟ್ಟ ಬಗ್ಗೆ ನನಗಿಂತ ಜಾಸ್ತಿ ನನ್ನ ಸ್ನೇಹಿತರಿಗೆ ಬೇಜಾರಾಗಿದೆ. ಮೇಳ ಬಿಟ್ಟ ಬಗ್ಗೆ ನಾವು ಎಲ್ಲ ಬಾಯಿ ಬಿಡ್ಲಿಕ್ಕೆ ಆಗ್ತದ ಹೀಗೆ ಅಂತ ಸಮಸ್ಯೆಗಳನ್ನು ಅವ್ರ ಹತ್ರ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ. ನಮ್ಮದೇ ಆದ ಒಂದು ಪರಿಧಿ ಉಂಟು, ಅದು ದಾಟಿ ಹೋಗ್ಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ತುಂಬ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಯಕ್ಷಗಾನ ನೋಡುವುದನ್ನು ಕೈದು ಮಾಡಿದರು. ಈ ರಗಳೆ ಬೇಡ ಮಾರ್ರೆ, ನೀವಂತೂ ಮೇಳ ಬಿಟ್ಟರೆ ಸಾಕು ನಮ್ಗೆ, ಇನ್ನು ನಾವು ಯಕ್ಷಗಾನಕ್ಕೆ ಅಂತೆಲ್ಲ ಅಲ್ಲ. ಅದ್ರ ಬಗ್ಗೆ ನನ್ನ ಆಕ್ಷೇಪ ಅಂತಲ್ಲ, ಅವರು ಅಷ್ಟು ಹಚ್ಕೊಂಡಿದ್ದಾರೆ ನನ್ನನ್ನು, ಈ ಮಾನಸಿಕವಾಗಿ ಹಚ್ಕೊಂಡದ್ದು, ಮತ್ತು ಎರಡನೇದಾಗಿ ಅಭಿಮಾನಿಯಾಗಿ ಹಚ್ಕೊಂಡದ್ದು. ಕೆಲವು ಸಾರಿ ಏನಾದ್ರು ನಮಗೂ ಕಷ್ಟ ಆಗ್ತದೆ. ನಾವು ಏನೋ ಒಂದು ಬೇಸರದಲ್ಲಿ ಬಿಟ್ಟಿದ್ದು ಯಕ್ಷಗಾನ ಬಿಟ್ಟರೆ ಅದು ಸಮಾಗಲೋರಿ ನಾವು ಇರ್ತೇವೆ. ಮತ್ತೆ ನೋಡುವ ಮುಂದೆ ಹೇಗೆ ನಮ್ಮ ಮನಸ್ಸು ಬಂದರೆ ಹೋಗ್ತೇವೆ. ಈ ಉದಾಹರಣೆಗೆ ಎಲ್ಲ ಮೇಳದವ್ರು ಕೇಳ್ತಾ ಇದ್ದಾರೆ, ಈ ಮೇಳ ಬಿಟ್ಟಲ್ಲಿಂದ ನಮಗೆ ಮೇಳ ಹೋಗೋದಾದ್ರೆ ಎಲ್ಲ ಮೇಳ ಉಂಟು ಸಾಧಾರಣ. ಆದರೂ ನಾನು ಹೋಗ್ತಾ ಇಲ್ಲ. ಯಾಕೆ ಕೇಳಿದರೆ ನನಗೆ ಏನೋ ಒಂದು ಸಣ್ಣ
ಬೇಸರ ಆಗಿದೆ. ಅದನ್ನು ಸಮ ಮಾಡಲಿಕ್ಕೋಸ್ಕರ ಎಷ್ಟು ದಿನ ತಗೊಳ್ತದೆ ಅಂತ ಗೊತ್ತಿಲ್ಲ. ಮತ್ತು ಅಭಿಮಾನಿಗಳು ಅವರಿಗೆ ಹೃತ್ಪೂರ್ವಕ ಅಭಿವಂದನೆಗೆ ಕೇಳಿದರೆ ಅವರು ಇವತ್ತಿಗೂ ನಮ್ಮ ಅಭಿಮಾನಿಗಳಾಗಿದ್ದಾರೆ, ಇವತ್ತು ನಮ್ಮ ಸ್ನೇಹಿತರಾಗಿದ್ದಾರೆ, ಇವತ್ತಿಗೂ ನನಗಾಗಿ ಜೀವ ಕೊಡುವ ಎಷ್ಟೋ ಜನ ಇದ್ದಾರೆ. ಈ ಶ್ಯಾಮ್ ಭಟ್ರು ಕಂಡಾಗಿದ್ದವರು ಎಷ್ಟೋ ಜನ ಇದ್ದಾರೆ. ನಮಗೆ ಅವ್ರ ಬಗ್ಗೆ ಎಲ್ಲ ಎಣಿಸ್ಕೊಂಡು ನಮಗೆ ಬೇಜಾರಾಗ್ತದೆ. ನನ್ನ ಹೆಂಡತಿ ಯಾವಾಗಲೂ ನನಗೆ ಹೇಳು, ನಿಮಗೆ ನಾನು ಸಹ ಹತ್ತಿರ ಇದ್ದರು ನಿಮ್ಗಾದ ಹೆಂಡತಿ ಸುಮಾರು ಜನ ಇದ್ದಾರೆ, ನಿಮಗೆ ಅತಿ ನೀವು ಮಲ್ಕೊಂಡ್ರ, ಊಟ ಮಾಡಿದ್ರ, ಹುಷಾರಿದ್ರ, ಡಾಕ್ಟರ್ ಹತ್ರ ಹೋದ್ರ, ಹೇಗೆ ಎಲ್ಲಿದ್ರಿ, ಈಗ ಹೇಗಿದ್ರಿ, ಸರಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ನಮ್ಮನ್ನು ವಿಚಾರಿಸುವ ಒಂದಿಷ್ಟು ಜನಗಳಿದ್ದಾರೆ ನನ್ನ ಸ್ನೇಹಿತರ ಅಭಿಮಾನಿಗಳು ನನಗಾಗಿ ಇರುವವರು. ನನಗೆ ಅದೆಲ್ಲ ನೋಡಿದರೆ ನಾವು ಹುಟ್ಟಿದ್ದಕ್ಕೆ ಸಾರ್ಥಕತೆ ಆಯ್ತು, ಸಾಕು, ಯಕ್ಷಗಾನಕ್ಕೆ ಬಂದದ್ದಕ್ಕೆ ಇಷ್ಟಾದರೂ ನಾವು ಮಾಡಿದೆವಲ್ಲ, ಸಾರ್ಥಕತೆ ಕಂಡೇವಲ್ಲ ಅಂತ ಸಂತೋಷ ಆಗ್ತಾ ಇದೆ ಅಭಿಮಾನಿಗಳ ಬಗ್ಗೆ. ಸಾಕು ಅಂದರೆ ಇನ್ನು ಅಂಥ ದೊಡ್ಡ ಅಪೇಕ್ಷೆ ನನಗೂ ಇಲ್ಲ. ಆ ಅಪೇಕ್ಷೆ ಇದ್ದರೆ ನಾನು ಇಷ್ಟೊತ್ತಿಗೆ ಎಂಥ ದೊಡ್ಡ ಜನ ಆಗ್ತಾ ಇದ್ದೆ. ಅಪೇಕ್ಷೆ ಸಾಕು, ನನ್ನ ತಕ್ಕಮಟ್ಟಿಗೆ ಸಮಸ್ಯೆಗಳ ಪರಿಹಾರ ಆಗಿದೆ ಸಾಕಂತ ಅಷ್ಟೇ. ಅಭಿಮಾನಿ ಸಂಘ ಅಂತ ನಮ್ಮಲ್ಲಿ ಕುಂದಾಪುರದಲ್ಲಿ ಒಂದಿಷ್ಟು ಜನ ಇದ್ದಾರೆ, ಸಮಾನ ಮನಸ್ಕರು ಒಂದು 4-5 ಜನ ಇದ್ದಾರೆ. ಅವರು ಕಾರ್ಯಕ್ರಮ ವರ್ಷಂಪ್ರತಿ ಮಾಡ್ತಾ 11 ವರ್ಷದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪಾಪ ನಾನು ಈ ವರ್ಷ ಸ್ವಲ್ಪ ಇನ್ವಾಲ್ವ್ ಆಗುವುದಂತ ಇಸ್ಕೊಂಡಿದ್ದೆ, ಇಷ್ಟು ವರ್ಷ ನಾನು ಇನ್ವಾಲ್ವ್ ಆಗಿಲ್ಲ. ಯಾಕೆ ಪಾಪ ಅವರೇ ಎಲ್ಲ ಒದ್ದಾಡಿ ಮಾಡ್ತಾಯಿದ್ರು. ನಾವು ಸಾಯಂಕಾಲ ಹೋಗಿ ನಮ್ಮ ಕೈಯಲ್ಲೇ ಎಲ್ಲ ಎಷ್ಟೋ ಜನರು ಹುಷಾರಿಲ್ದಿದ್ದವರಿಗೆ, ಎಷ್ಟೋ ಜನರಿಗೆ ಅನಾರೋಗ್ಯ ಪೀಡಿತರಿಗೆಲ್ಲ ಕೊಡ್ತಾಯಿದ್ರು, ನಮ್ಮ ಕೈಯಲ್ಲಿಂದ ಕೊಡಿಸ್ತಾಯಿದ್ರು, ಯಾರನ್ನೂ ವೇದಿಕೆ ಕರೀತಿಲ್ಲ ಇದ್ದಿದ್ದು. ಆವಾಗ ತುಂಬ ನಂಗೆ ಬೇಸರ ಆಗ್ತಾಯಿತ್ತು. ನಾನು ಏನು ಮಾಡಿದ್ದೇನೆ, ಯಕ್ಷಗಾನದಲ್ಲಿ ಏನು ಮಾಡಲಿಲ್ಲ, ಯಕ್ಷಗಾನದಲ್ಲಿ ನಾನೂ ಏನು ಪಡೀಲಿಲ್ಲ. ಆದರೂ ನನ್ನನ್ನು ಆಯ್ಕೆ ಮಾಡಿ ನನ್ನ ಮೈ ಅಭಿಮಾನಿ ಬಳಗ ಅಂತ ಮಾಡಿ ಎಷ್ಟೋ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಒಂದು ವರ್ಷ ಅಂತೂ ನಾನು ವೇದಿಕೆಯಲ್ಲಿ ಕಣ್ಣೀರು ಬಂತು ನನಗೆ. ಒಂದು ಮಗಿನ ಇಟ್ಕೊಂಡು ಬಂದಿದ್ದಾರೆ, ಒಂದು 10 ವರ್ಷ ಆಯ್ತಂತೆ ಆ ಮಗಿನ ಸಾಕ್ಲಿಕ್ಕೆ ಶುರು ಮಾಡಿ. ಅದು ಏನು ಬ್ರೈನ್ ಟ್ಯೂಮರ್ ಆಗಿ ಮಗು, ಅದಕ್ಕೇನೊಂದು 20-25 ಸಾವಿರ ರೂಪಾಯಿ ಕೊಟ್ಟಿದ್ದಾರೆ, ನಮ್ಮ ಕೈಯಲ್ಲೇ ಕೊಡಿಸಿದ್ರು. ಆವಾಗ ನಮ್ಗೆ ತುಂಬ ಬೇಸರ ಆಯ್ತು, ನಮ್ಮ ಕೈಯಲ್ಲಿ ಕೊಡ್ಲಿಕ್ಕೆ ಆಗ್ತದೋ ಇಲ್ಲೋ. ನಮ್ಮ ಅಭಿಮಾನಿಗಳಾಗಿ, ನಮ್ಮ ಸ್ನೇಹಿತರಾಗಿ, ಹಿತೈಷಿಗಳಾಗಿ ನಮ್ಮ ಕೈಯಿಂದ ಕೊಡಿಸ್ತಾ ಇದ್ದಾರೆ ಎಷ್ಟೋ ಜನರಿಗೆ. ಶ್ರೀಪಾದ ಹೆಗ್ಡೆರ್ ಇರ್ಬೋದು, ಮೊನ್ನೆ ಕೃಷ್ಣ ಭಂಡಾರಿ ಅಂತ ನನ್ನೊಟ್ಟಿಗೆ ಮೊದಲೆಗಾರರ ಇದ್ದವ, ಕೆಲವು ವರ್ಷಗಳು ಭಾಗವತರಾಗಿ ನನ್ನೊಟ್ಟಿಗೆ ಬಂದವ, ಕೆಲವು ವರ್ಷದ ನಂತರ ಅವ ತೀರಿಯೋದ, ಮೊನ್ನೆ ಒಂದು 25 ಸಾವಿರ ರೂಪಾಯಿ ಕೊಟ್ಟು ಬಂತು. ನನ್ನೊಟ್ಟಿಗಿದ್ದ ಕೆಲವು ಕಲಾವಿದರಿಗೆ, ನನ್ನ ಸ್ನೇಹಿತರು ಒಂದು 4-5 ಜನ ಸೇರಿ ನಾವು ನಮ್ಮ ಕಲಾವಿದರಿಗೆ ಈ ಕೊರೋನಾ ಸಮಯದಲ್ಲೂ ಹೋದ ವರ್ಷ ಒಂದು 170-180 ಜನರಿಗೆ, ಈ ಸರಿ ಹಾಗೆ ಪ್ರಸಾದನ ಕಲಾವಿದರು ಒಂದು 60-70 ಜನರಿಗೆ, ನನ್ನ ಸ್ನೇಹಿತರು ಮಾಡುವ ಮೈ ಅಭಿಮಾನಿ ಬಳಗದಿಂದ ನಾವು ಮಾಡುವ, ನಾವೆಲ್ಲ ಇದ್ದೇವೆ ನಿಮ್ಮ ಹತ್ರ, ನನಗೆ ಮಾಡಲಿಕ್ಕೆ ಆಗ್ತದೆ ಆತಿಲ್ಲ ಬಿಟ್ಟರೆ ಹೇಳುವವರು ತುಂಬ ಜನ ಇದ್ದಾರೆ. ನನಗೆ ಆಗಲಿಲ್ಲ, ನನಗೆ ಕೊಡಲಿಕ್ಕೂ ಆಗಲಿಲ್ಲ ಆ ಟೈಮಲ್ಲಿ. ನನಗೆ ಪರಿಧಿ ಇದ್ದಷ್ಟು ಮಾತ್ರ ನಾನು ಮಾಡಿಕೊಂಡೆ, ಬಿಟ್ಟರೆ ನನಗೆ ಮಾಡ್ಕೋದ್ರೆ ನನಗೆ ಕೆಲಸ ಇಡೀ ಅದೇ ಆಗ್ತಾಯಿತ್ತು. ಸ್ವಲ್ಪ ನಂದು ಮಾನಸಿಕ ನೆಮ್ಮದಿ, ನಮ್ಮದು ಸಾಂಸಾರಿಕ ನೋಡ್ಕೊಳ್ಬೇಕು. ನಮ್ಮಲ್ಲೂ ಗಲಾಟೆ ಬೀಳ್ತದೆ ಮನೆಗೆ, ಹೀಗೆ ನೋಡ್ತಾ ಇಟ್ಕೊಂಡ್ರೆ ನಮ್ಮ ಮನೆಯನ್ನು ನೋಡೋ ಪುರ್ಸೋದು ನಮಗಿಲ್ಲ ಆ ಸಮಯದಲ್ಲಿ. ಆದ ಕಾರಣ ಅಭಿಮಾನಿಗಳಿಗೆ ಅನಂತ ಧನ್ಯವಾದಗಳು. ನನ್ನನ್ನೇ ಆಶ್ರಯಿಸಿಕೊಂಡಿದ್ದ ಅಥವಾ ನನ್ನನ್ನೇ ಪ್ರೀತಿಸುವ ನನ್ನ ಅಭಿಮಾನಿಗಳಿಗೆ ಯಾವತ್ತೂ ನಾ ಚಿರಋಣಿ. ಯಕ್ಷಗಾನ ಕ್ಷೇತ್ರ ಅಲ್ಲದೆ ಇರ್ತಿದ್ರೆ ಬೇರೆ ಯಾವ, ನಾನು ಯಕ್ಷಗಾನದಲ್ಲಿ ಹಣ ಮಾಡ್ಲಿಕ್ಕೆ ಆಗಿಲ್ಲ. ನಮ್ಮ ಹಣ ಮಾಡ್ಲಿಕ್ಕೋಸ್ಕರ ಯಕ್ಷಗಾನಕ್ಕೆ ಬಂದದ್ದಲ್ಲ ಅಂತ ಹೇಳುವುದು, ಏನೋ ತೀರ್ಮಾನ ಮಾಡಿ ಬಂದಿದ್ದೆ. ನಾನಂತೂ ಏನೂ ಮಾಡ್ಲಿಕ್ಕೆ ಆಗಿಲ್ಲ. ಯಕ್ಷಗಾನ ಬಗ್ಗೆ ಒಂದಿಷ್ಟು ಜನರ ಸಂಪರ್ಕ ಮಾಡಿದೆ ನಾನು. ಒಂದಿಷ್ಟು ಜನರಿಗೆ ಮಯ್ಯ ಅಂತ ಹೇಳಿದ್ರೆ, ರಾಘವೇಂದ್ರ ಮಯ್ಯ ಅಂತ ಹೇಳಿದ್ರೆ ಇಂಥವ್ರು ಅಂತ ಹೇಳುವಂಥದ್ದು ನಂಗೆ ಒಂದು ಸಂತೋಷ ಉಂಟು. ಯಾವ ಊರಿಗೆ ಹೋಗಲಿ, ಯಾವ ತಾಲೂಕಿಗೆ ಹೋಗಲಿ, ಯಾವ ಜಿಲ್ಲೆಗೆ ಹೋಗಲಿ, ಅಲ್ಲೊಂದು ಮಯ್ಯ ಅಂತೇಳಿ ಹೇಳಿದ್ರೆ ಒಂದು ಲೇಬಲ್ ಉಂಟು ನಮಗೆ. ರಾಘವೇಂದ್ರ ಮಯ್ಯರ ಅಡ್ಡಿಲ್ಲ. ಅಂದರೆ ನಾವು ಇವತ್ತಿನವರೆಗೆ ಹೆಚ್ಚು ಯಾವ ಜನರನ್ನು ತಲೆ ತಿನ್ನೋದು ಅಥವಾ ಬೇರೆ ಯಾವ ವಿಚಾರಕ್ಕೂ ಅವ್ರನ್ನ ಪೀಡಿಸ್ತಾ ಇಟ್ಕೊಳ್ಳೋದು ಅಥವಾ ಏನಾದರೂ ಮಾಡೋಕ್ಕೆ ಹೆಚ್ಚು ಮಾಡಲಿಕ್ಕೆ ಹೋಗಿಲ್ಲ. ನನ್ನ ಪರಿಧಿ ಒಳಗೆ ಅಷ್ಟೇ ಬಿಟ್ಟರೆ. ಆದ ಕಾರಣ ಆ ಪ್ರೀತಿ ಇನ್ನೂ ಎಲ್ಲಿಗೆ ಹೋದರೂ ನನಗೊಂದು ಉಂಟು. ಒಂದು ಮೈ ರಂದಳಿ ಹೇಳಿದ್ರೆ ಅಷ್ಟು ಅದೇ ಸಂತೋಷ. ನಾವು ಯಕ್ಷಗಾನ ಬಂದದ್ದಕ್ಕೆ ನಾವು ಇಷ್ಟ ಆದರೂ ಮಾಡ್ತಲ್ಲ ಅಂತ ಒಂದು ಸಮಾಧಾನ ಉಂಟು. ನೋಡು
ಮನೆಯವರ ಬಗ್ಗೆ ಹಾಗೂ ನಿಮ್ಮ ಸಾಂಸಾರಿಕ ಜೀವನದ ಬಗ್ಗೆ? ನಾನು ತುಂಬ ಸುಖಿ ಸಂಸಾರ. ಯಾಕೆ ಕೇಳಿದರೆ, ನಾನು ಮೇಳ ಬಿಟ್ಟ ನಂತರ ನನಗೆ ಇದೊಂದು ಪ್ರಪಂಚ ಒಂದು ಇತ್ತಂತ ಗೊತ್ತಾದದ್ದು ನಾನು ಮೇಳ ಬಿಟ್ಟ ಮೇಲೆ. ಯಾಕೆ ಮೇಳದಲ್ಲಿರುವಾಗ ನಾನಾಯಿತು, ನನ್ನ ಮನೆ ಆಯಿತು, ನನ್ನ ಹೆಂಡತಿ ಮಕ್ಕಳಾಯಿತು. ಮೇಳ ಬಿಟ್ಟ ನಂತರ ನನಗೊಂದು ಇದಕ್ಕಿಂತ ದೊಡ್ಡ ಪ್ರಪಂಚ ಉಂಟು ಅಂತ ಗೊತ್ತಾಯಿತು. ಯಾಕೆ ಕೇಳಿದರೆ, ಅಷ್ಟು ಸಂತೋಷದಲ್ಲಿದ್ದೇನೆ. ಎಂಥ ಲಾಕ್ಡೌನ್ ಟೈಮಲ್ಲೂ ನಾನು ಸಂತೋಷದಿಂದ ಹೇಳ್ತೇನೆ, ನಾನು ತುಂಬ ಸಂತೋಷದಲ್ಲಿದ್ದೆ. ಯಾಕೆ ಕೇಳಿದರೆ, ನಮ್ಮದೇ ಆದ ಒಂದು ಲೋಕದಲ್ಲಿದ್ದೆ. ನನ್ನ ಹೆಂಡತಿ ಮಕ್ಕಳಿರ್ಬೋದು, ನನ್ನ ಸ್ನೇಹಿತರು ನಮ್ಮ ಮನೆ ಬರ್ತಾಯಿದ್ರು. ನಾನು ಯಕ್ಷಗಾನದಲ್ಲಿ ತುಂಬ ಅದರಲ್ಲಿ ಧನ್ಯ ಅಂತ ಹೇಳಲಿಕ್ಕೆ ನಾನು ತುಂಬ ಬಯಸ್ತಾ ಇದ್ದೇನೆ. ಒಂದು ಎರಡನೇದಾಗಿ ನನ್ನ ಹೆಂಡತಿಯೂ ಅಷ್ಟೇ. ನಾನು ಆಕ್ಸಿಡೆಂಟ್ ಟೈಮಲ್ಲಿ ಬೇರೆ ಯಾವ ಹೆಂಗಸಾದರೂ ತಲೆಬಿಸಿ ಮಾಡ್ಕೊಳ್ಬೇಕು. ನನ್ನ ಹೆಂಡತಿ ಆದ್ದಕ್ಕೆ ನಾನು ಮೇಳ ಬಿಟ್ಟು ನಾನು ಈ ಥರ ಇದ್ದೆ. ಯಾಕೆಂದರೆ ನಾನು ಮಾನಸಿಕ ಹಚ್ಕೊಳ್ಳಲಿಲ್ಲ. ಯಕ್ಷಗಾನ ಬಿಡ್ತೇನೆ ಅಂತ ಹೇಳಿದೆ. ಅವಳಿಗೇನು, ನಾನಿದ್ದೇನೆ, ನೀವು ತಲೆಬಿಸಿ ಮಾಡ್ಕೊಳ್ಬೇಡಿ, ಬಿಟ್ಟು ಫಸ್ಟ್ ತೋರಿಸಿ. ಅವಳು ಹೇಳಿದ್ದು ಒಂದೇ. ಯಾಕೆಂದ್ರೆ ಮಾನಸಿಕ ಆ ಮೇಳದ ತಲೆಬಿಸಿ ಎಲ್ಲ ತೊಗೊಂಡು ಬಂದು ಮನೆಗೆ ರಗಳೆ ಮಾಡೋದು, ಅವರಿಗೂ ಮಾನಸಿಕ ನಾವು ಹಿಂಸೆ ಕೊಡ್ತಾಯಿದ್ದು. ತುಂಬ ಅಂದ್ರೆ ಎಲ್ಲಿ ಹೋಗ್ಲಿಕ್ಕಿಲ್ಲ, ಬಿಡಲಿಕ್ಕಿಲ್ಲ. ನಾವು ಹೋಗುವಾಗಲೂ ಸ್ಟಾರ್ಟ್ ಮೇಳದ ತಲೆಬಿಸಿಗಳು ಒಂದಿಷ್ಟು. ಅದು ಅವಳಿಗೆ ಒಂದು ರಗಳೆ ಆಗ್ತಿತ್ತು. ನಾನು ಸತ್ಯವಾಗಿ ನನ್ನ ಹೆಂಡತಿ ಒಬ್ಬಳು ಅಲ್ಲಿದ್ರೆ ನಾನು ಮೇಳ ಬಿಡುವುದಿಲ್ಲ ಇತ್ತು. ಅವಳು ಒಂದು ಹಾಕಿದ ದಾರಿ ಒಳ್ಳೆದಾಯ್ತು ನನಗೆ. ಯಾಕೆಂದ್ರೆ ಹೊಸ ಪ್ರಪಂಚವನ್ನು ಕಂಡೆ ನಾನು. ಹೆಸರು ಪಲ್ಲವಿ ಮಯ್ಯ ಅಂತ. ಮನೆ ಅವ್ರದ್ದು ಚಿಕ್ಕಮಗಳೂರು, ಕಳಸ. ಅವರು ಯಕ್ಷಗಾನದ ಅಭಿಮಾನಿಗಳೇ, ಏನು ಯಕ್ಷಗಾನದ ಬಗ್ಗೆ ಒಳ್ಳೆ ಗೀಳಿರುವವರು. ಆದರೆ ಅವರಿಗೆ ಇತ್ತೀಚಿನ ಬೆಳವಣಿಗೆ ನನ್ನ ಬಗ್ಗೂ ಅಷ್ಟೇ. ಅಂದರೆ ಎಂತಪ್ಪ ಇದು ಯಕ್ಷಗಾನ, ಇದು ಮನೆ ಮಠ ಮಾಡ್ಕೊಳ್ಳೋದಲ್ಲ, ಇದು ಮನೆ ಮಠ ಮಾಡ್ಕೊಳ್ಬೇಕಾದ ಅಗತ್ಯ, ಹೆಂಡತಿ ಮಕ್ಕಳ ಜೀವನ ಹೋತಿಲ್ಲ ಇದರಲ್ಲೆಲ್ಲ ಅಂತ ಗೊತ್ತಾಯ್ತು. ಕೂಡಲೇ ನನಗೆ ಪ್ರೇರೇಪಿಸಿದ್ರು ಇದು ಮೇಳ ಬಿಡಬೇಕಂತ. ನಾನು ಮೇಳ ಬಿಡಲಿಕ್ಕೆ ಒಂದು 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ ಮೇಳ ಬಿಡುವ ಬಗ್ಗೆ. ನಾನು ಮದುವೆಯಾಗಿ 17 ವರ್ಷ ಆಯಿತು. ಮಕ್ಕಳು, ಒಬ್ಬ ಮಗ ದೀಶನ ಅಂತ 9ನೇ ತರಗತಿ, ಒಬ್ಬಳು ಮಗಳು ಧನ್ವಿ ಅಂತೇಳಿ 4ನೇ ತರಗತಿ. ಕೃಷಿಕ ಮನತನ ನಮ್ಮದು. ಹಾಗಿಗೋಸ್ಕರ ನಾವು ಬದುಕೊಂಡಿದ್ದೆ. ಮೇಳ ಬಿಟ್ಟು ಸಂತೋಷದಲ್ಲಿದ್ದೇವೆ, ಏನು ಯಾವ ಸಮಸ್ಯೆಯೂ ಇಲ್ಲ. ಯಕ್ಷಗಾನದಲ್ಲಿ ನಿಮ್ಮ ಮುಂದಿನ ಯೋಜನೆಗಳು ಏನಾದರೂ ಇದೆ? ನೋಡಬೇಕು, ನನ್ನ ಮನಸ್ಸು ಹೇಗಾಗ್ತದೆ ಗೊತ್ತಿಲ್ಲ. ನಾನು ಏನೋ ಒಂದು ಯೋಜನೆಗೆಲ್ಲ ಕೈ ಹಾಕಿಕೊಂಡಿದ್ದೆ ಮನೆಯಲ್ಲಿ. ಮೇಳ ಬಿಟ್ಟ ಮೇಲೆ ನಾನೊಂದು ಏನೋ ನಮ್ಮ ಸಂಸಾರದ ಬಗ್ಗೆ ಗಟ್ಟಿಯಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅದು ಆಯ್ತು ಅಂತ ನಾನೆಲ್ಲ ಮೇಳದ ಯಜಮಾನರು ನಮ್ಮ ಮನೆಗೆಲ್ಲ ಬಂದಿದ್ದರು, ಏನು ಮೈರೆ ಮೇಳಕ್ಕೆ ಬರಬೇಕಂತ. ನಾನು ಎಲ್ಲರಿಗೂ ಹೇಳಿದ ಒಂದೇ ಮಾತಂದರೆ, ನಾನು ಸ್ವಲ್ಪ ಏನೋ ಒಂದು ಗಟ್ಟಿಯಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ನಾನು ಇಲ್ಲಿವರೆಗೆ ಏನೂ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಯಕ್ಷಗಾನದಲ್ಲಿ. ನಾನು ನನ್ನಷ್ಟಕ್ಕೆ ನಾನೇ ಇದ್ದವ ಬಿಟ್ಟರೆ, ಒಂದು ಮೇಳದಲ್ಲಿ ಸಂಬಳ ಸಮೇತ ಹೇಳಿದವಲ್ಲ, ಅವ್ರು ಕೊಟ್ಟಿದ್ದನ್ನು ತಗೊಂಡು ಹೋದವ. ನಾನು ಮೊದಲಿಂದ ಅಷ್ಟೇ, ಎಲ್ಲ ಯಜಮಾನರ ಹತ್ರ ಆ ಥರದಲ್ಲಿದ್ದವ. ನಾನು ಒಂದು ಸಂಬಳ ಸಮೇತ ಹೇಳಿದವಲ್ಲ, ಅಥವಾ ನನಗೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಯಾವ ವಿಚಾರದಲ್ಲೂ ಕಾರ್ಯಕ್ರಮದಲ್ಲೂ ಹೇಳಿದವಲ್ಲ. ನನ್ನ ಇಂಟ್ರೆಸ್ಟೆಡ್ ಆಗಿ ನಾನು ಯಕ್ಷಗಾನ ಬಂದವ. ನಾನು ಕೊನೆಯಾಗಿ ಮಾಡಬಹುದು ಅದರಲ್ಲೇ ಅಂತೇಳಿ ನನ್ನ ನಿರ್ಧಾರ. ಹಾಗೆ ನಾನು ಎಲ್ಲ ಯಜಮಾನರಿಗೆ ನನಗೆ ಮನಸ್ಸು ಬರಬೇಕು. ಯಾವಾಗಂತ ಗೊತ್ತಿಲ್ಲ, ಏನೋ ಬೇಸರಾಗಿ ನಾನು ಬಿಟ್ಟಿದ್ದೇನೆ, ಮನಸ್ಸಿಗೆ ಬೇಸರಾಗಿ. ಇನ್ನು ಮನಸ್ಸು ಯಾವಾಗ ಆಗ್ತದೆ ಆ ದಿನ ರೆಡಿ, ಆ ದಿನ ಯಾರು ಬರ್ತಾರೋ ಅದಕ್ಕೆ ರೆಡಿ ನಾನಂತ. ಎಲ್ಲರೂ ಆ ನಿರೀಕ್ಷೆಯಲ್ಲಿದ್ದೇವೆ ನಾವು ಅಂತೇಳಿ ಹೇಳಿ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ರು. ಮೈಯರು ಯಾವ್ದಾದ್ರು ಪ್ರಸಂಗ ಬರೆದಿದ್ದೀರಾ? ಇಲ್ಲ, ಬರೆಯಲಿಲ್ಲ. ಬರೆಯುವ ಯೋಚನೆ ಏನಾದ್ರು ಇಲ್ಲ? ಮುಂದೆ ಇಲ್ಲ. ಅಲ್ಲ, ಬರೆಯುವ ಯೋಜನೆ ಉಂಟಲ್ಲ, ಯಾಕೆ? ಯಾವ ಪ್ರಸಂಗವನ್ನು ಬರೆಯುವ ಯೋಚನೆ ಇಲ್ಲ, ಬರೀಲೂ ಇಲ್ಲ. ಪ್ರಸಂಗ ಬರೆಯುವ ಹುಚ್ಚೂ ಇಲ್ಲ. ಯಾಕೆ ಕೇಳಿದರೆ, ನಾವು ಎಷ್ಟೋ ಜನ ಪ್ರಸಂಗಕರ್ತರನ್ನು ನೋಡಿದ್ದೇವೆ, ಎಷ್ಟೋ ಪ್ರಖ್ಯಾತ ಪ್ರಸಂಗಕರ್ತರನ್ನು. ಆದರೆ ಪ್ರಸಂಗ ಇತ್ತೀಚಿನ ಕೆಲವರೆಲ್ಲ ಬರೆಯುವ ಗೀಳು ನೋಡಿದರೆ ನಮಗೆ ಒಂಥರ ಕಷ್ಟ ಆಗ್ತದೆ. ಅಂದರೆ ಬಾಡಪ್ಪ ಈ ರಗಳಿ ಬೇಡ ಇದು. ಯಾಕೆ ಕೇಳಿದ್ರೆ ನಮ್ಮ ಎದುರಿಗೆ ಹೇಳುವುದಿಲ್ಲ, ನಮ್ಮ ಹಿಂದೆ ಹೇಳ್ತಾರೆ, ಇವರಿಗೊಂದು ಬೇರೆ ಕೆಲಸ ಇಲ್ಲ, ಮತ್ತೆ ಇದಾಗಲಿ ನಮಗೆ ಯಾಕೆ ಜೀವ ತಿಂತಾರೆ ಒಂದು ಪ್ರಸಂಗ ಬರ್ಕೊಂಡು ಬಂದದ್ದು. ನಮಗೆ ನಾವು ಕೇಳಿ 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 ಪ್ರಸಂಗ ಬರೋ ಸುದ್ದಿ ಬೇಡಪ್ಪ ದೇವರೇ ಅಂತ ನಮ್ಮ ಮನಸ್ಸಿಗೆ ಹೋಗಿದೆ. ಭಾಗವತರೇ, ನಿಮ್ಮ ಕೊನೆಯಾಗಿ ನೀವೇನಾದ್ರು ಹೇಳ ಇಚ್ಛಿಸುವಿರಾ? ಯಕ್ಷಗಾನ ಹೀಗೆ ಮುಂದುವರಿಲಿ, ನಮ್ಮಂಥ ಎಷ್ಟೋ ಜನ ಕಲಾವಿದರು ಬರಲಿ, ಹಾಗೆ ಎಷ್ಟೋ ಜನ ಕಲಾವಿದರು ಯಕ್ಷಗಾನಕ್ಕೋಸ್ಕರ ಒಳ್ಳೇದು ಮಾಡಲಿ, ಯಕ್ಷಗಾನ ಕಲಾವಿದರಿಗೆ ಒಳ್ಳೆಯದಾಗಲಿ, ಹಾಗೆ ಮೇಳಗಳು ದಿಗ್ವಿಜಯ ಸಾಧಿಸಲಿ. ಹಾಗೆ ಯಕ್ಷ ಸಾಧಕರು ಸರಣಿ ಲೇಖನದ 100ನೇ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನ್ನನ್ನು ಸಂದರ್ಶನ ಮಾಡಿದ ಶ್ರವಣ ಕಾರಂತರಿಗೆ ಹಾಗೂ ಅವರ ಸ್ನೇಹಿತರಿಗೂ ಹಾಗೂ ಮೀಡಿಯಾದವರು
ಹೆಸರೇನು? ಯಕ್ಷಗಾನ ನಾಟ್ಯ ಯೂಟ್ಯೂಬ್ನ ಶ್ರೀಕಾಂತ್ ಸೋಮೇಜಿ ಅವರಿಗೂ ಹಾಗೂ ನನ್ನೊಂದಿಗೆ ಬಂದ ರಾಕೇಶ್ ಮಲ್ಯ ಹಾಗೂ ರಾಘವೇಂದ್ರ ಹೆಗಡೆ ಯಲ್ಲಾಪುರ ಇವರೆಲ್ಲರಿಗೂ ನನ್ನ ಅನಂತ ಕೃತಜ್ಞತೆಗಳು. ರಂಗನಾಯಕ ರಾಜೀವಲೋಚನ ರಂಗನಾಯಕ ರಾಜೀವಲೋಚನ ರಮಣನೇ ಬೆಳಗಾಯಿ ಏಳೆನುತ ರಮಣನಿ ಬೆಳಗಾಯಿ ಏಳೆನುತ ಅಂಗನೆ ಲಗುಮಿದ ಪತಿಯ ಎಬ್ಬಿಸಿದಳು ಸಿಂಗಾರರ ನಿತ್ಯ ಸಾಕೆನುತ ಬೇ ಏಳೆನುತ ನಿದ್ದೆ ಸಾಕೆನುತ ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂತು ಸೂಕ್ಷ್ಮಗಾರದಿ ನಿನ್ನ ಸ್ಮರಿಸುವವೋ ಸೂಕ್ಷ್ಮಗಾರದಿ ನಿನ್ನ ಸ್ಮರಿಸುವವೋ ರಂಗನಾಯಕ ರಾಜೀವಲೋಚನ ರಮಣನಿ ಬೆಳಗಾಯ್ತು ಏಳೆನುತ ನಿದ್ದೆ ಸಾಕೆನುತ ಬೇಗೇಳೆನುತ ದರೆಯುಳು ಹೆಸರಾಂತ ಸಾಲಿಗ್ರಾಮದಿ ಸ್ಥಿರವಾಗಿ ನೆಲೆಸಿದ ನಾರಸಿಂಹಗೆ ಮಂಗಲ ಜಯ ಜಯತು ದರೆಯುಳು ಹೆಸರಾಂತ ಸಾಲಿಗ್ರಾಮದಿ ಸ್ಥಿರವಾಗಿ ನೆಲೆಸಿದ ನಾರಸಿಂಹಗೆ ಮಂಗಲ ಜಯ ಜಯತು ಯೋಗಾರೂಢಗೆ ಮಂಗಲ ಜಯ ಜಯತು ಸಾಲಿಗ್ರಾಮದ ನರಸಿಂಹಗೆ ಮಂಗಲ ಜಯ ಜಯತು ಆದಿದೇವ ಸಕಲಾಗಮ ಪೂಜಿತ ಯಾದವ ಕಲಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥಪೇ ನಮೋ ನಮ ನಾರಾಯಣ ದೇ ನಮ ನಮ ನಾರಾಸುಂದ ನಮ ನಮ ತಾತ್ತಯ್ಯತ್ತರಿಂದರ ಮಂಗಲಂ ಭವಾನಿಷ್ಣು ಮಂಗಲಂ ಮಸೂದನ ಮಂಗಲಂ ದೇವ್ಯಪುತ್ರ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ತೇ ನಮಃ ಮಂಗಲಂ ಶುಭ ಮಂಗಲಂ. ನನ್ನ ಈ 100 ಲೇಖನಗಳನ್ನು ಬರೆಯಲು ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ನನ್ನ ಹೃದಯಾಂತರ ಧನ್ಯವಾದಗಳು. ಹಾಗೂ ನನ್ನ ಈ ಲೇಖನಕ್ಕೆ ಫೋಟೋ ಹಾಗೂ ವಿಡಿಯೋಗಳನ್ನು ಲೇಖನ ಬರೆಯಲು ಸಹಕರಿಸಿದ ಪ್ರತಿಯೊಬ್ಬರು ಧನ್ಯವಾದಗಳು. 100 ಲೇಖನದಲ್ಲಿ 98 ಲೇಖನಗಳನ್ನು ಉಪಯುಕ್ತ ನ್ಯೂಸ್ ಎಂಬ ಒಂದು ವೆಬ್ ಪೋರ್ಟಲ್ ಚಾನಲ್ನಲ್ಲಿ ಶ್ರೀಯುತ ಚಂದ್ರಶೇಖರ್ ಇವರು ಪ್ರಕಟಿಸಿರುತ್ತಾರೆ. ಇವರಿಗೂ ನನ್ನ ಧನ್ಯವಾದಗಳು. ನನ್ನ ಈ ಸರಣಿ ಲೇಖನದಲ್ಲಿ ನನಗೆ ಪ್ರೋತ್ಸಾಹ ನೀಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಹಾಗೂ ತುಂಬ ಹೃದಯದ ಧನ್ಯವಾದಗಳು.